ಶರವನ್ನವರಾತ್ರಿಯ ಈ ಶುಭಾವಸರದಲ್ಲಿ ಇವತ್ತಿನ ದಿವಸ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ನಾವು ಯಕ್ಷಗಾನ ತಾಳಮದ್ದಳೆ ಆಯೋಜನೆ ಮಾಡಿ ಇದೀಗ ಅದು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಆಗಲಿಕ್ಕಿದೆ. ಇವತ್ತಿನ ಕಾರ್ಯಕ್ರಮಕ್ಕೆ ನಮಗೆ ಸೇವಾಕರ್ತರಾಗಿ ಶ್ರೀಮತಿ ಮತ್ತು ಶ್ರೀ ಗಣೇಶ್ ಬಳ್ಳಾಲ್ ಹೋಟೆಲ್ ವೃಂದಾವನ ತೊಕ್ಕೊಟ್ಟು ಇವರು ನಮಗೆ ಸಂಪೂರ್ಣವಾದ ಸಹಕಾರವನ್ನು ನೀಡಿರ್ತಾರೆ. ಬಂದು ಸೇರಿದ ಎಲ್ಲ ನಮ್ಮ ಅಧ್ಯಾತ್ಮ ಬಂಧುಗಳನ್ನು ಬಹಳ ಪ್ರೀತಿಪೂರ್ವಕವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸ್ತಾ ಇದ್ದೇವೆ. ಕ್ಷೇತ್ರದ ಆಡಳಿತಾಧಿಕಾರಿಗಳು, ಸಿಬ್ಬಂದಿ ವರ್ಗ ಹಾಗೂ ಎಲ್ಲ ಇದಕ್ಕೆ ಸಹಕಾರವನ್ನು ಕೊಟ್ಟಂತಹ ಆಸ್ತಿಕ ಬಂಧುಗಳನ್ನು ಕೃತಜ್ಞತಾಪೂರ್ವಕವಾಗಿ ಅಭಿನಂದಿಸುತ್ತಾ ಇವತ್ತಿನ ನಮ್ಮ ಯಕ್ಷಗಾನ ಪ್ರಸಂಗ ಶಬರಸ್ ಶಂಕರ ವಿಲಾಸ, ಈಶ್ವರ ದೇವರ ಅನುಗ್ರಹ ವಿಶೇಷವನ್ನು ಹೊಂದಿದ ಒಂದು ವಿಶೇಷ ಕಥಾನಕ. ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವತರಾಗಿ ಕಟೀಲು ಮೇಳದ ಭಾಗವತರು, ನಮ್ಮ ಊರಿನ ಭಾಗವತರಾದ ದೇವಿ ಪ್ರಸಾದ ಆಳ್ವ ತಲಪಾಡಿ ಇವರು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿಯಲ್ಲಿ ಚೆಂಡೆ ಮದ್ದಳೆಯಲ್ಲಿ ನಮ್ಮ ಹಿರಿಯ ಮದ್ಲೆಗಾರರು, ಅನುಭವಿ ಮದ್ಲೆಗಾರರು, ಚೆಂಡೆ ವಾದಕರು ಆಗಿರುವಂತಹ ದೇಲಂತ ಮಜಲು ಸುಬ್ರಹ್ಮಣ್ಯ ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿಯಲ್ಲಿ ಲವಕುಮಾರ್ ಐಲ ಇವರು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿಯಲ್ಲಿ ಚಕ್ರತಾಳದಲ್ಲಿ ನಮ್ಮ ಊರಿನವರೇ ಆದಂತಹ ಕೇಶವಾಚಾರ್ಯ ಇವರು ನಮ್ಮ ಜೊತೆ ಸಹಕರಿಸ್ತಾರೆ. ಅದೇ ರೀತಿಯಲ್ಲಿ ಪಾತ್ರವರ್ಗದಲ್ಲಿ ಮುಮ್ಮೇಳದಲ್ಲಿ ಅರ್ಜುನನಾಗಿ ಪ್ರಸ್ತುತ ಪಾವಂಜೆ ಮೇಳದ ಹಿರಿಯ ಉತ್ತಮ ಅನುಭವಿ ಹಾಗೂ ಒಬ್ಬ ನುರಿತ ಕಲಾವಿದರಾದಂತಹ ದಿನೇಶ್ ಶೆಟ್ಟಿ ಕಾವಳಕಟ್ಟೆ ಇವರು ಅರ್ಜುನನ ಪಾತ್ರವನ್ನು ನಿರ್ವಹಿಸ್ತಾರೆ. ಅದೇ ರೀತಿಯಲ್ಲಿ ಪಾರ್ವತಿಯ ಪಾತ್ರವನ್ನು ಇನ್ನೊಬ್ಬ ಕಟೀಲು ಮೇಳದ ಯುವ ಕಲಾವಿದ ಗುರುತೇಜ ಕೃಷ್ಣ ಒಡಿಯೂರು ಇವರು ನಿರ್ವಹಿಸಲಿಕ್ಕಿದ್ದಾರೆ. ಅದೇ ರೀತಿಯಲ್ಲಿ ಋಷಿ ಮುನಿಗಳ ಪಾತ್ರವನ್ನು ನಮ್ಮೂರಿನ ಒಬ್ಬ ಪ್ರತಿಭಾನ್ವಿತ ಕಲಾವಿದ, ಯಕ್ಷಗಾನ ಗುರು, ಕಟೀಲು ಮೇಳದ ಕಲಾವಿದರಾದ ಅಶ್ವಥ್ ಮಂಜನಾಡಿ ಇವರು ನಿರ್ವಹಿಸಲಿಕ್ಕಿದ್ದಾರೆ. ಅದೇ ರೀತಿಯಲ್ಲಿ ಈಶ್ವರನ ಪಾತ್ರವನ್ನು ನಾನು ಸದಾಶಿವ ಆಳ್ವ ತಲಪಾಡಿ ನಿರ್ವಹಿಸುವುದಕ್ಕಿದ್ದೇನೆ. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ನಮ್ಮೂರಿನ ಹಿರಿಯರು, ಕ್ಷೇತ್ರದ ದೀರ್ಘ ಸಮಯದ ಸೇವೆಯನ್ನು ಮಾಡಿದಂತಹ ನಮ್ಮ ಮಯ್ಯರಿದ್ದಾರೆ ಅವರು, ಅದೇ ರೀತಿಯಲ್ಲಿ ನಮ್ಮ ಸಾಂತ್ಯಗುತ್ತು ಯಜಮಾನರಾದಂತಹ ಶಿವರಾಮ್ ಶೆಟ್ಟಿಯವರು, ಅದೇ ರೀತಿಯಲ್ಲಿ ನಿತ್ಯಾನಂದ ಭಂಡಾರಿ ಸಾಂತ್ಯ ಹಾಗೂ ಹಿರಿಯರಾದಂತಹ ಸೀತಾರಾಮ್ ಇವರು ನಮ್ಮ ಜೊತೆ ಇದ್ದಾರೆ. ಕ್ಷೇತ್ರದ ಅದೇ ರೀತಿಯಲ್ಲಿ ನಮ್ಮ ಕೃಷ್ಣಪ್ಪಣ್ಣ ಭಜಂಗ್ರೆ, ಜನಾರ್ದನ್, ಅದೇ ರೀತಿಯಲ್ಲಿ ನಮ್ಮ ಊರಿನವರೇ ನಮ್ಮ ಜನಾರ್ದನ್ ಶೆಟ್ಟಿಯವರು, ಅದೇ ರೀತಿಯಲ್ಲಿ ನಮ್ಮ ಇವತ್ತಿನ ಎಲ್ಲ ಕಲಾವಿದರನ್ನು ಕ್ಷೇತ್ರದ ವತಿಯಿಂದ ಶಾಲು ಹಾಕುವುದರ ಮೂಲಕವಾಗಿ ಊರಿನ ಎಲ್ಲ ಹಿರಿಯರು ಬಂದು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕೃಷ್ಣಪ್ಪಣ್ಣ ಬನ್ನಿ. ಎಲ್ಲ ಕಲಾವಿದರೊಮ್ಮೆ ವೇದಿಕೆಗೆ ಬರಬೇಕು. ದಿನೇಶಣ್ಣ
ಅಶ್ವಥ್ ಮಂಜನಾಡಿ ಹಾಗೂ ಗುರುತೇಜ ಕೃಷ್ಣ. ಶ್ರೀ ಗುರುಗಣಾಧಿಪತಯೇ ನಮಃ. ಸುಂದರಾಂಗ ಸುಕಲಾನ್ವಿತ ಶುಭ ಚರಣ ಶುಭ ಚರಣ ಶೋಭಿತ ವ್ಯಾಳ ಸುಬಂಧನ ಅಬ್ಜಸಕ ಕೋಟಿ ಸದೃಶ ಕಿರಣ ಅಬ್ಜಸಕ ಕೋಟಿ ಸದೃಶ ಕಿರಣ ಚಂದನಾಂಗ ಚರ್ಚಿತ ಸುಮನೋದರ ಚಂದನಾಂಗ ಚರ್ಚಿತ ಸುಮನೋದರ ಮಂದಗಾಗಮ ಕಿಮಾ ಬುದ್ಧಿ ಶುಭಕರ ತ್ರೈಲೋಕ್ಯ ಸುಮೋಗನ ವಾರಣಾಸ್ಯ ವರದಾಯಕ ಸನ್ನುತ ನಾರದಾದಿ ಮುನಿವಂದಿತ ಪದಯುಗ ವಾರಣಾಸ್ಯ ವರದಾಯಕ ಸನ್ನುತ ನಾರದಾದಿ ಮುನಿವಂದಿತ ಪದಯುಗ ವಾರಣ ವದನ ಅಂಬುರುಗಗಳ ನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜೆಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಬೊಡಮಡುತ್ತ ವರ್ಣಿಪೆನಿ ಕಥಾಮೃತವಂತ
ಶಿಲೆಯೊಂದು ಸರಿಯಾದ ಪೆಟ್ಟು ಬಿದ್ದಾಗ ಮೂರ್ತಿಯಾಗಿ ತಾನು ಸ್ವರೂಪವನ್ನು ತಳೆಯುತ್ತದೆ. ಮಂತ್ರೋದ್ದಿಷ್ಟರಾಗಿರುವಂತಹ ಋಷಿಮನೀಷಿಗಳು, ಅರ್ಚಕರು ಅವರ ಅಮೃತಾಭಿಷೇಚನ ಸಂಚಾನದಿಂದಲೇ ಮೂರ್ತ ರೂಪವನ್ನು ತಳೆದು ದೇವರಾಗಿ ಕಂಗೊಳಿಸುತ್ತದೆ. ಯಾವನೇ ಒಬ್ಬ ಅಧಿಕಾರವನ್ನು ಏರುವವನೇ ಇರಬಹುದು ಅಥವಾ ರಾಜನ್ಯ ಕುಲಜನೇ ಇರಬಹುದು, ಅವನಿಗೆ ಜೀವನದಲ್ಲಿ ಅಡಿಗಡಿಗೆ ಕಷ್ಟಗಳು ವಿರೋಧಗಳು ಎದುರಾದಷ್ಟು ಅವ ಮಹಾನಾಯಕನಾಗಿ ಕಂಗೊಳಿಸುವುದಕ್ಕೆ ಸಾಧ್ಯವಾಗುತ್ತದೆ. ಇದುವೇ ಪಾಂಡವರ ಬದುಕಿನ ಅಯನ, ಪಾಂಡವರ ಬದುಕಿನ ಅಧ್ಯಯನ. ನಮ್ಮ ಬದುಕಿನಲ್ಲಿ ಅಷ್ಟನ್ನೆಲ್ಲ ಸಾಧಿಸುತ್ತಲೇ ಬಂದಿದ್ದೇವೆ. ಹುಟ್ಟಿದ್ದು ಕಾಡಿನಲ್ಲಿ, ಋಷಿ ಮುನಿಗಳಿಂದ ಪ್ರಣೀತವಾದಂತಹ ವಿದ್ಯಾರ್ಜನೆ, ಮತ್ತೆ ಬೆಳೆದದ್ದು ಬೆಳಕಿಗೆ ಬಂದದ್ದು ಹಸ್ತಿನೆಯ ಪುಣ್ಯ ನೆಲದಲ್ಲಿ. ನಮ್ಮ ಅಧಿಕಾರ ಶಕ್ತಿ ಪ್ರಚಂಡ ಶಕ್ತಿಯಾಗಿ ಪ್ರತ್ಯುತ್ಪನ್ನಮತಿತ್ವದಲ್ಲಿ ಉಳಿಯುವಂತಾದದ್ದು ಇಂದ್ರಪ್ರಸ್ಥದಲ್ಲಿ. ಇದಲ್ವೇ ಜೀವನಯಾನ. ಎಷ್ಟು ಸಮಯ ಆಳಿದ್ದೇವೆ ಎನ್ನುವುದು ಮುಖ್ಯ ಅಲ್ಲ, ಹೇಗೆ ಆಳಿದ್ದೇವೆ ಎನ್ನುವುದೇ ಮುಖ್ಯ. ಗತಚರಿತ್ರರಾದ ಚಂದ್ರವಂಶೀಯರ ಆಳ್ವಿಕೆ ಏನುಂಟು ಅದನ್ನು ಕೆಲವೇ ವರ್ಷಗಳಲ್ಲಿ ಇಂದ್ರಪ್ರಸ್ಥದಲ್ಲಿ ಮಾಡಿ ತೋರಿಸಿದ್ದೇವೆ ಅನ್ನುವುದೇ ಬಹುದೊಡ್ಡ ಸಂಗತಿ. ಒಬ್ಬ 70 ವರ್ಷ ಆಳಿದ್ದು ದೊಡ್ಡ ದಾಖಲೆ ಅಲ್ಲ, ಒಂದು 10 ವರ್ಷದಲ್ಲೇ ದೊಡ್ಡ ಸ್ಥಾನ ತರುತ್ತಾನೆ, ದೊಡ್ಡದಾದ ಖ್ಯಾತಿಯನ್ನು ಹೊಂದುತ್ತಾನೆ ಅಂತಾದ್ರೆ ಅದು ದೊಡ್ಡ ಸ್ಥಿಕೆ. ಅದನ್ನು ಮಾಡಿ ತೋರಿಸಿದವನಿಗೆ ಧರ್ಮರಾಯ ಅಂತ ಹೆಸರು. ಇಂದ್ರಪ್ರಸ್ಥವೇ ಪ್ರತ್ಯೇಕಿಸಲ್ಪಟ್ಟ ಕಾಲಘಟ್ಟದಲ್ಲಿ ರಾಜಸೂಯದಂತಹ ಮಹಾಧ್ವರವನ್ನು ಮಾಡಿದವರು ಎಷ್ಟು ಮಂದಿ ಮಾಡಿದ್ದಾರೆ ಚಂದ್ರಾನ್ವಯದಲ್ಲಿ ಅಂತದ್ದನ್ನು. ಆದ್ದರಿಂದ ಎಷ್ಟು ವರ್ಷ ಆಳಿದ್ದೇವೆ ಅನ್ನುವುದು ಮುಖ್ಯ ಅಲ್ಲ, ಆಳ್ವಿಕೆಯಲ್ಲಿ ಏನು ಮಾಡಿದ್ದೇವೆ ಅನ್ನುವುದೇ ಮುಖ್ಯ. ಪರಿವರ್ತನೆಯ ಪರ್ವಕಾಲವನ್ನು ಚಂದ್ರಾನ್ವಯದಲ್ಲಿ ತಾವು ಸ್ಥಾಪಿಸಿದವರು ನಾವು ಅಂತ ಹೇಳಿಕೊಳ್ಳುವುದಕ್ಕೆ ನಮಗೆ ಹೆಮ್ಮೆ ಉಂಟು. ಆದರೆ ಉಳಿಸಿಕೊಂಡೇವೆ ಇಲ್ಲವಲ್ಲ. ಉಳಿಸಿಕೊಳ್ಳಲಿಲ್ಲ ಎನ್ನುವುದಷ್ಟೇ ನಮಗೆ ದೊಡ್ಡದಲ್ಲ, ಗಳಿಸಿಕೊಂಡಿದ್ದೇವೆ ಅನ್ನುವುದೇ ದೊಡ್ಡದು. ರಾಮನಿಗೆ ಸಿಕ್ಕಿತು ಅಯೋಧ್ಯೆಯ ಪಟ್ಟ, ಆದರೆ ಕ್ಷಣಾರ್ಥದಲ್ಲಿ ಬದಲಾಗಿ ಹೋಯಿತು. ಯೋಗಸಿ ಇತ್ತು, ಯೋಗ್ಯತೆಯೂ ಇತ್ತು, ಆದರೆ ಬದಲಾಯಿತು ಯಾಕೆ ಅಂತ ಕೇಳಿದರೆ ಮಂಥರೆಯ ಚಿಂತನ ಮಂಥನವೇ ಅಲ್ಲವೇ. ಆದರೆ ಕಾಡಿಗೆ ಹೋದ ರಾಮ ಏನು ಸಂಪಾದಿಸಿದ ಅಂತ ಕೇಳಿದ್ರೆ ಬೇಕಾದ್ದನ್ನೆಲ್ಲ ಸಂಪಾದಿಸಿದ. ತಾನು ಕಾಡಿನ ಯಾನದಲ್ಲಿ ಅಖಂಡವಾದ ಭರತ ಖಂಡವನ್ನೇ ದುಷ್ಟಮುಕ್ತಗೊಳಿಸಿ ತಾ ಪೀಠವೇರುವ ಮೊದಲೇ ರಾಮರಾಜ್ಯಾಂತನಾವರಣಗೊಳಿಸಿದ. ಅದು ನಮಗೆ ಪೂರ್ವಿಕರು ಕೊಡುವ ಸಂದೇಶ. ರಾಮಾದರ್ಶವನ್ನು ಜೀವನದಲ್ಲಿ ರೂಪಿಸಿಕೊಂಡವರು ಪಾಂಡವರು. ಆದ್ದರಿಂದಲೇ ಇಂದ್ರಪ್ರಸ್ಥವನ್ನು ಕಳಕೊಂಡೆವು ದ್ಯೂತ ನಿಮಿತ್ತವಾಗಿ. 12 ವರ್ಷ ವನವಾಸ, 1 ವರ್ಷದ ಅಜ್ಞಾತವಾಸ ಎನ್ನುವುದು ನಮಗೆ ಒಂದು ರೀತಿಯ ಕಷ್ಟದ ಸಂಗತಿ ಅಂತ ಅನ್ನಿಸಿದರೂ ನಮಗೆ ಭಗವತ್ ಕೃಪೆ ಎನ್ನುವಂತ ದೊಡ್ಡ ಸಂಪತ್ತು ಸಿಕ್ಕಿತ್ತಲ್ಲ. ಕಾಡಿಗೆ ಹೊರಟು ನಿಲ್ಲುವಂತಹ ಕಾಲದಲ್ಲಿ ಋಷಿಮನಿಗಳು ಮಾತ್ರವಲ್ಲ, ಸಜ್ಜನರಾದ ಬ್ರಾಹ್ಮಣ ಸಂದೋಹ ನಾವು ಬರ್ತೇವೆ ಅಂತ ಗಂಗಾ ತೀರದಲ್ಲಿ ಬಂದು ನಿಂತರು. ಆವಾಗ ನಮ್ಮ ಅಣ್ಣ ಧರ್ಮರಾಯ ಹೇಳಿದ, ಅಧಿಕಾರ ಇಲ್ಲ, ಅಂತಸ್ತಿಲ್ಲ, ಸಂಪದವಿಲ್ಲ, ಪ್ರಜಾಭಾರವಾಗಿ ನೀವು ಬಂದರೆ ನಿಮ್ಮನ್ನು ನಾವು ಹೇಗೆ ಉಳಿಸಿಕೊಳ್ಳಲಿ. ಗುರು ನಿರೂಪವಾಯಿತು. ದೌಮ್ಯರು ಹೇಳಿದರು, ಸೂರ್ಯನಾರಾಯಣನನ್ನು ಪ್ರಸನ್ನೀಕರಿಸು, ತಪಸ್ವೀಕರಿಸು, ಅವನೇ ನಿನಗೆ ಅನುಗ್ರಹ ಮಾಡುತ್ತಾನೆ. ಆ ಕಾಲಕ್ಕಾಗುವಾಗ ಸೂರ್ಯನಾರಾಯಣನನ್ನು ಪ್ರಸನ್ನೀಕರಿಸಿದ ನಮ್ಮಣ್ಣ ಧರ್ಮರಾಯ ಒಲಿದಿತ್ತಾಕ್ಷಯ ಪಾತ್ರೆ ತಂದೆವು ನಾವು. ಅದರಿಂದ ಋಷಿಮನೀಷಿಗಳಿಗೂ ನಿತ್ಯಾನ್ನದಾನ, ನಮಗೂ ನೆಮ್ಮದಿಯ ಸ್ಥಾನ, ಹೀಗೆ ಉಳಿಸಿಕೊಂಡು ಬದುಕಿದೆವು. ಈ ತನ್ಮಧ್ಯೆ ಮತ್ತೆ ಉತ್ತರಿಸಿ ಬಂದು ಸೇರಿದ್ದು ಕಾಮ್ಯಕಾರಣ್ಯವನ್ನು. ಕಾಮ್ಯಕಾವನದಲ್ಲಿ ನಾವು ಹೀಗೆ ಬದುಕುತ್ತಾ ಇದ್ರೆ ಬಂದರಲ್ಲ ವೇದವ್ಯಾಸ ಮುನಿಗಳು, ಹೇಳಿದರು ನಮ್ಮ ಅಣ್ಣನಾಥ ಧರ್ಮರಾಯನಲ್ಲಿ ಶಿವನ ಬೀಜಾಕ್ಷರವನ್ನೇ ನಾ ಹೇಳಿಕೊಡ್ತೇನೆ. ಪ್ರತಿಸ್ಮೃತಿ ಎನ್ನುವಂತಹ ಪವಿತ್ರವಾದ ಪಶುಪತಿಯ ಒಲಿಸಿಕೊಳ್ಳುವ ಮಂತ್ರ. ಒಂದೊಂದು ದೇವರಿಗೆ ಒಂದೊಂದು ಮಂತ್ರಗಳು, ಯಾಕಂದ್ರೆ ಆ ಶಕ್ತಿ ಆವಾಹನೆಗೆ ಇರುವಂತಹದ್ದು. ಆ ನಿಟ್ಟಿನಿಂದಲೇ ಆ ಪ್ರತಿಸ್ಮೃತಿಯನ್ನು ಅಣ್ಣನ ಸ್ಮೃತಿಗರುಹಿ ಮುಂದೆ
ಇದನ್ನು ನಿನಗೆ ಇಷ್ಟವುಳ್ಳವರಿಗೆ ನೀ ಬೋಧಿಸಿದೆ ಅಂತಾದ್ರೆ ಶಿವಾನುಗ್ರಹ ಪಡೆಯುವುದಕ್ಕೆ ಶಕ್ತರಾಗುತ್ತಾರೆ. ನಮ್ಮಣ್ಣ ಧರ್ಮರಾಯ ತಿಳಿದವನೇ, ನನ್ನನ್ನೇ ಕರೆದ, ಅರ್ಜುನ ನೀನು ಶಿವ ಅನುಗ್ರಹವನ್ನು ಅರ್ಚನೆ ಮಾಡಿಕೊಳ್ಳಬಲ್ಲ ಶಕ್ತ, ಆದ್ದರಿಂದ ಈ ಮಂತ್ರವನ್ನು ನಿನಗೆ ಬೋಧಿಸ್ತೇನೆ, ಸಾಗು ಇಂದ್ರಕೀಲಕ್ಕೆ, ಅಲ್ಲಿ ಪರಮೇಶ್ವರನನ್ನು ತಪಸ್ವೀಕರಿಸು, ಅವನಿಂದ ಬೇಕಾದ ದಿವ್ಯಾಸ್ತ್ರಗಳನ್ನು ಪಡೆ ಎಂಬ ಹಾಗೆ. ಹಾಗಾದ ಕಾರಣ ಅಣ್ಣನಿಂದ ಬೀಳ್ಕೊಂಡು ಹೊರಟು ಬಂದು ನಿಂತಿದ್ದೇನೆ. ಈಗ ಪರಮ ಪಾವನ ಇಂದ್ರಕೀಲದ ವನಕ್ಕೆ ಬರಲು, ಇಂದ್ರಕೀಲದ ಬರವನಕ್ಕೆ ಬರಲು, ವರವನಕ್ಕೆ ಬರಲು ಕೇಳೈ ನರನೇ ಪುಣ್ಯ ಕ್ಷೇತ್ರವಿದೆ ಎಂಬುದು ನಭೋ ವಚನ, ನಭೋ ವಚನ. ಇಂದ್ರಕೀಲದ ವರವನಕ್ಕೆ ಬರಲು ಪವಿತ್ರವಾದಂತಹ ಇಂದ್ರಕೀಲದ ಪುಣ್ಯ ಭೂಮಿ ಇದು ಅಂತ ನನಗೆ ಗೊತ್ತಾದದ್ದೇ ಕೇಳಿದ ಆ ಅಂಬರವಾಣಿಯಿಂದ. ಶಿವ ಪರ ಭಕ್ತನಾದ ಧ್ರುವ ಮಹಾವಿಷ್ಣುವನ್ನು ಒಲಿಸಿಕೊಳ್ಳುವುದಕ್ಕೆ ಆಯ್ಕೆ ಮಾಡಿಕೊಂಡ ಕ್ಷೇತ್ರ ಯಾವುದು ಅಂತ ಕೇಳಿದರೆ ಪರಮ ಪವಿತ್ರವಾದ ಯಮುನೆಯ ದಂಡೆಯಲ್ಲಿರುವ ಪುಷ್ಕರಣಿ ಕ್ಷೇತ್ರ, ಪುಷ್ಕರ ಕ್ಷೇತ್ರ. ಆ 5 ವರ್ಷದ ಬಾಲಕ ಹೋಗುವ ಕಾಲದಲ್ಲಿ ನಾರದರು ಹೇಳಿದರಂತೆ, ಓಂ ನಮೋ ಭಗವತೆ ವಾಸುದೇವಾಯ ಎನ್ನುವಂತಹ ದ್ವಾದಶಾಕ್ಷರಿ ಮಂತ್ರ. ಎಲ್ಲಿ ಕುಳಿತುಕೊಳ್ಳುವುದು ಅಂತ ಗೊತ್ತೇ ಇರಲಿಲ್ಲ ಹುಡುಗನಿಗೆ. ಹೋಗುವಾಗ ಕಂಡಿತು ತಿಳಿದಾದಂತಹ ಆ ನೀರ ಕೊಳ, ಹರಿಯುವ ಜಲ, ಇದುವೇ ಪವಿತ್ರವಾದ ಯಮುನೆಯ ದಂಡೆ, ಇದುವೇ ಸುಕ್ಷೇತ್ರ ಅಂತ ಭಾವಿಸಿ ದ್ವಾದಶಾಕ್ಷರಿಯನ್ನು ಪಠಿಸಿ ಬಾಲಕ ಧ್ರುವ ಹರಿ ಅನುಗ್ರಹಕ್ಕೆ ಪಾತ್ರನಾದ. ಒಲಿದಂತಹ ಮಹಾವಿಷ್ಣು ಸಹಸ್ರ ವರ್ಷಗಳ ಆಳ್ವಿಕೆಯ ಆಯುಸ್ಸನ್ನು ಅನುಗ್ರಹಿಸಿ ಅವನ ಆಯುಸ್ಸು ಮುಗಿದ ನಂತರ ವಿಷ್ಣು ದೂತರಿಂದ ವಿಮಾನವನ್ನು ಕಳುಹಿಸಿ ವೈಕುಂಠ ಧಾಮಕ್ಕೆ ಕರೆಸಿ ಅವನಿಗೆ ನಕ್ಷತ್ರ ಪದವಿಯನ್ನು ಕೊಟ್ಟನಂತೆ. ಆದ್ದರಿಂದ ಧ್ರುವರಾಯ ನಕ್ಷತ್ರವಾಗಿ ರಂಜಿಸುವ. ಆದ್ದರಿಂದ ನಾವು ಯಾವ ಕ್ಷೇತ್ರದಲ್ಲಿ ಯಾವುದನ್ನು ಒಲಿಸಿಕೊಂಡೆವು, ಯಾವುದನ್ನು ಪಡಕೊಂಡೆವು ಎನ್ನುವುದು ಮುಖ್ಯ. ನಮ್ಮ ದೇವರ ಕೋಣೆಯು ದೇವರ ಕ್ಷೇತ್ರವೇ. ಹಾಗಿದ್ರೆ ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು ಅಂತ ಕೇಳುವುದಲ್ಲ. ದೇವರ ಕೋಣೆ ನಮ್ಮ ಮನೆಯವರಿಗೆ ಸೀಮಿತವಾದ ಕ್ಷೇತ್ರ ದೇವಸ್ಥಾನ. ಆದರೆ ಸಾರ್ವತ್ರಿಕರು ಒಟ್ಟುಗೂಡುವ ಒಂದು ಕ್ಷೇತ್ರ, ಅದುವೇ ನಿಜವಾದ ಧರ್ಮ ಕೇಂದ್ರ, ಧಾರ್ಮಿಕ ಕೇಂದ್ರ. 10 ಮಂದಿಯ ಒಡಲಲ್ಲಿ ಇರುವಂತಹ ಭಗವಂತನೆಂಬ ಆತ್ಮಶಕ್ತಿ ಪ್ರಸನ್ನೀಕರಿಸಿಕೊಳ್ಳಬಹುದಾದ ದಿವ್ಯ ಕ್ಷೇತ್ರಕ್ಕೆ ದೇವಸ್ಥಾನ ಅಂತ ಹೆಸರು. ಆದ್ದರಿಂದ ಇದೊಂದು ಪವಿತ್ರ ದೇವಸ್ಥಾನ. ಈ ಕ್ಷೇತ್ರಕ್ಕೆ ಬರ್ತೇನೆ ಅಂತ ನಾವು ಊಹಿಸಲೇ ಇಲ್ಲ. ವೇದವ್ಯಾಸರ ಅನುಗ್ರಹ ಮಾತ್ರವಲ್ಲ, ಅಣ್ಣನ ಅಂಬೋಣ ಪರಿಣಾಮದಲ್ಲಿ ಬಂದೆ ಪವಿತ್ರವಾದ ಈ ಕ್ಷೇತ್ರಕ್ಕೆ. ಇಂದ್ರಕೀಲವೆನ್ನುವ ಪುಣ್ಯ ಕ್ಷೇತ್ರ ಇಂದ್ರಧಾಮವಾಗಿ ಪರಿವರ್ತನೆಗೊಳ್ಳುವಲ್ಲಿ ಇಂದ್ರನಿಗೆ ಭಗವತ್ ಅನುಗ್ರಹ ಪ್ರಾಪ್ತಿಯಾದ ಪವಿತ್ರ ಭೂಮಿ. ಇಂದ್ರ ಯಜ್ಞ ಮಾಡಿದ ದಿವ್ಯ ಭೂಮಿ ಇದು. ಇಂಥ ಕ್ಷೇತ್ರದಲ್ಲಿ ಶಿವನ ಕುರಿತಾಗಿ ತಪಸ್ಸು ಮಾಡಿದರೆ ಶಿವಾನುಗ್ರಹವಾಗುತ್ತದೆ ಅಂತ, ನಭೋವಚನವಾಗುತ್ತದೆ ಅಂತ. ಆದರೆ ಇದಲ್ಲವೇ ಸುಕ್ಷೇತ್ರ. ನಂಬಿದವರಿಗೆ ಅನವರತ ಅನುಗ್ರಹ ಮಾಡಬಲ್ಲ ಈ ಕ್ಷೇತ್ರದಲ್ಲಿ ಶಿವನ ಕುರಿತಾಗಿ ತಪಸ್ಸು ಮಾಡಬೇಕು ಅಂತಿದ್ರೆ
ನಾನೊಬ್ಬ ತಾಪಸಿಯಾಗಿ ಬಂದವನಲ್ಲ. ರಾಮ ತಪಸ್ವಿಯಂತೆ ಕಾಡಿಗೆ ಬಂದ, ಜಟಾವಲ್ಕಲವನ್ನು ಹುಟ್ಟ, ಜುಟ್ಟನ್ನು ಕಟ್ಟಿದ. ಆದರೆ ನಾನು ಹಾಗಲ್ಲವಲ್ಲ. ನಾನು ಒಮ್ಮೆ ಗಡ್ಡ ಬಿಟ್ಟಿದ್ದೇನೆ, ಸನ್ಯಾಸಿಯ ವೇಷ ಮಾಡಿದ್ದೇನೆ, ಮಾತ್ರವಲ್ಲ ಪಯಣ ಬೆಳೆಸಿದ್ದೇನೆ, ಪರಿಣಾಮದಲ್ಲಿ ಸನ್ಯಾಸಿಯಾಗಿ ಮದುವೆಯೂ ಆಗಿದ್ದೇನೆ. ಆದರೆ ಅಲ್ಲಿ ನನಗಾದದ್ದ ಅನುಗ್ರಹ. ಇಲ್ಲಿಯೂ ನಾನು ಬರುವಾಗ ಕುಳಿತುಕೊಳ್ಳಬೇಕಾದ ಭಂಗಿ ಹೇಗೆ? ಅಶರೀರ ಪಾಣಿಯವು ಕೇಳದಿ ವಿಲಾಸದಿವು ಅಸಮಬಲ ಪ್ರಾರ್ಥನಾ ಮರು ದಿವಸ ಹೃದಯದೊಳು ಕುಶಲದಿವು ನಿಂದು ವಿಧಿ ವಿಗಿತದಿವು ಅರ್ಕ ಗರ್ಘ್ಯವನಿವ ಭಕ್ತಿಯಿಂದ ಸುಮನ ಸರ್ಗತಿ ಅರ್ತಿಗಿರುವೆರಗಿದ ಎಸೆವ ಕಿಕ್ಕಟ್ಟಿನ ಕಥಾರಿಯು ಬೆಗಳಿಗೇರಿಸಿದ ಬತ್ತಳಿಕೆಯಿಂದೆಲ್ಲಿದೋ ದಂಡಗಳು ಅಭವನ ಧ್ಯಾನಿಸಿದನು. ಧರ್ಮದ ಪ್ರಚಾರಕ್ಕೆ ಬ್ರಾಹ್ಮಣ್ಯ, ಧರ್ಮದ ಸಂರಕ್ಷಣೆಗೆ ಕ್ಷಾತ್ರೇಯ, ಧರ್ಮದ ವೃದ್ಧಿಗೆ ವೈಶ್ಯತ್ವ, ಧರ್ಮದ ಸೇವೆಗೆ ಶೂದ್ರತ್ವ. ಇದು ಚಾತುರ್ವರ್ಣೀಯರು ಮಾಡಬೇಕಾದಂತಹ ಕರ್ಮಗಳು ಅಂತ ಪ್ರಾಜ್ಞರಾಡಿದರು. ನಾನೊಬ್ಬ ಕ್ಷಾತ್ರಿಯನಿದ್ದೇನೆ. ಆದ್ದರಿಂದ ನಾನು ಪಡೆಯುವ ಹಾದಿ, ನಡೆಯುವ ಹಾದಿ, ಗಳಿಸುವ ಹಾದಿ ಪ್ರತಿಯೊಂದು ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾಗಬಾರದು. ನಮ್ಮ ಕ್ಷಾತ್ರ ವರ್ಚಸ್ಸಿಗನುಗುಣವಾಗಿಯೇ ಸಿದ್ಧವಾಗಬೇಕು. ಸಿದ್ಧೇಶ್ವರನಾದ ಪರಮೇಶ್ವರನ ಸಿದ್ಧಿಗಾಗಿ ಸಂಕಲ್ಪಿಸಿನ ಇವತ್ತು ತಪಸ್ವೀಕೃತನಾಗಬೇಕಾದವ. ಹಾಗಿದ್ರೆ ಕುಳಿತುಕೊಳ್ಳಬೇಕಾದ ರೀತಿಯಂತೂ ಅಂತ ನಾವು ವಹಿಸಿದ್ದೇನೆ. ನಿನ್ನೆ ರಾತ್ರಿ ಬಂದು ಸೇರಿದ್ದೇನೆ. ಅಶರೀರವಾಣಿಯಂತೆ ಈ ಸ್ಥಳವೇ ಸೂಕ್ತ ಅಂತ ಆಯ್ಕೆ ಮಾಡಿದ್ದೇನೆ. ಹರಿಯುವ ಪರಮ ಪವಿತ್ರವಾದಂತ ನದಿಯಲ್ಲಿ ಮಿಂದು ಎದ್ದಿದ್ದೇನೆ. ಸೂರ್ಯ ನಾರಾಯಣನಿಗೆ ಅರ್ಘ್ಯವನ್ನು ಸಮರ್ಪಿಸಿದ್ದೇನೆ. ಅಲ್ಲಿಗೆ ಸೀಮಿತವಾಗಲಿಲ್ವಲ್ಲ. ಇದು ನಮ್ಮ ನಿತ್ಯ ಕರ್ಮ. ಆದರೆ ನನ್ನ ಸಂಕಲ್ಪದ ಸಾಕಾರಗೊಳ್ಳಬೇಕು ಅಂತಿದ್ರೆ ನಾ ಕುಳಿತುಕೊಳ್ಳಬೇಕಾದ ರೀತಿ ಅಂತ ವಹಿಸಿದ್ದೇನೆ. ನನ್ನ ಸಂಕಲ್ಪಕ್ಕೆ ಸಹಕಾರಿಗಳಾಗಿ ಎಂಬ ಹಾಗೆ ದಶ ದಿಕ್ಕುಗಳಿಗೆ ತಿರುಗಿದ್ದೇನೆ. ಅಷ್ಟ ದಿಕ್ಪತಿಗಳಿಗೆ ನಮಿಸಿದ್ದೇನೆ. ತಿತ್ತೀಸ ಕೋಟಿ ಗೀರ್ವಾಣತತಿಗೆ ಇಂದ್ರ ಸಮೇತ ಅಭಿವಾದನ ಸಲ್ಲಿಸಿದ್ದೇನೆ. ವಿಘ್ನ ವಿನಾಶಕನಾದ ಮಹಾಗಣಪತಿಯನ್ನು ಸಂಸ್ತುತಿಸಿ, ದೇವಸೇನಾನಿಯಾದ ಸುಬ್ರಹ್ಮಣ್ಯನನ್ನು ಸ್ಮರಿಸಿ, ವಿರೋಧಗಳನ್ನು ವಿರೋಧಿಸಿ ಗೆಲ್ಲಬಹುದಾದ ವೀರಭದ್ರ ಶಕ್ತಿಯನ್ನು ಮನಸಾ ಸ್ಮರಿಸಿ, ಮೂರ್ತಿತ್ರಯರನ್ನು ಸ್ಮರಿಸಿಕೊಂಡು ತ್ರೈ ಶಕ್ತಿಗಳನ್ನು ನವದುರ್ಗೆಯರನ್ನು ಸಂಪ್ರಾರ್ಥಿಸಿ, ಋಷಿ ಮನೀಷಿಗಳನ್ನು ಮನಸಾ ಸ್ಮರಿಸಿ, ನೇರವಾಗಿ ನನ್ನತ್ತಾದಂಥ ಪದ್ಮಾಸನ ಸ್ಥಿತನಾಗಿದ್ದೇನೆ. ಮೂಲಾಧಾರದ ಕುಂಡಲಿನಿ ಶಕ್ತಿಯನ್ನು ಕೇಂದ್ರೀಕರಿಸಿಕೊಂಡು ಸಹಸ್ರಾರದವರೆಗೆ ಚಿತ್ತದೃಷ್ಟಿಯನ್ನು ಹರಿಸಿ, ಮೊದಲು 6 ಎಲೆ ತಿಂದು, ಮತ್ತೆ 3 ಎಲೆ ತಿಂದು, ಮತ್ತೆ ಎಲ್ಲವನ್ನೂ ವಿವರ್ಜಿಸಿ ಕೇವಲ ವಾಯು ಭಂಜಕನಾಗಿ ಪರಮೇಶನ ಕುರಿತಾಗಿ ಅಷ್ಟಾಂಗಯುಕ್ತನಾಗಿ ತಪೋನಿರತನಾಗುತ್ತೇನೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅರಸ ಕೇಳಲ್ಲಿರುವ ಋಷಿಗಳು ನರನ ತಪದುರಿಗಾಲದೆ ನರನ ತಪದುರಿಗಾಲದೆ ಮರುಗಿದ ಒಟ್ಟಾಗುತ್ತೆಂದರು ನೆರೆದು ಭಯದಿ ತಪಸ್ಸೇ ಲಭ್ಯತೆ ಸರ್ವಾಹ. ತಪಸ್ಸಿನಿಂದ ಎಲ್ಲವನ್ನು ಪಡೆಯಬಹುದು ಎನ್ನುವಂತಹ ಸೂಕ್ಷ್ಮವನ್ನರಿತು ಲೌಕಿಕವಾದಂತಹ ಎಲ್ಲ ಸುಖಭೋಗಗಳನ್ನು ತ್ಯಜಿಸಿ ಅಲೌಕಿಕವಾದಂತಹ ಪಾರಮಾರ್ಥಿಕವಾದಂತಹ ತೃಪ್ತಿಯನ್ನು ಪಡೆಯಬೇಕು ಎನ್ನುವ ಕಾರಣಕ್ಕಾಗಿ
ಲೋಕದ ಹಿತ ಸಾಧನೆಗಾಗಿ ನಮ್ಮ ಜೀವನವನ್ನೇ ತೇಯುವುದಕ್ಕಾಗಿ ತಪಸ್ಸನ್ನು ಆಚರಿಸ್ತಾ ಕ್ಷೇತ್ರ ಯಾವುದು ಎನ್ನುವ ಹಾಗೆ ಯೋಚನೆ ಮಾಡಿದಾಗ ಇಂದ್ರಕೀಲಕದಲ್ಲೇ ನಾವು ತಪಶ್ಚರ್ಯೆಗೆ ತೊಡಗಿದವರು. ಪರೋಪಕಾರಾರ್ಥಂ ಇದಂ ಶರೀರಂ. ಪರರಿಗಾಗಿ ನಮ್ಮದಾದಂತಹ ಜೀವನವನ್ನು ನಾವು ತ್ಯಜಿಸಿದಲ್ಲಿ ಅದಕ್ಕೆ ಪರಮಾತ್ಮನ ಅನುಗ್ರಹ ಇರ್ತದೆ ಎನ್ನುವುದು ಸತ್ಯ. ಆ ಕಾರಣಕ್ಕಾಗಿ ಸದಾ ತಪಸ್ಸಿನಲ್ಲಿರತಂತಹ ನಾವು ಹೊರ ಪ್ರಪಂಚದಲ್ಲಿ ಆಗುವಂತಹ ಯಾವುದೇ ವಿಚಾರಗಳಿಗೂ ನಮ್ಮ ದೇಹವನ್ನು ಒಡ್ಡದೆ ಸರ್ವ ಇಂದ್ರಿಯಗಳನ್ನು ನಿಗ್ರಹಿಸಿದವರಿದ್ದೇವೆ. ತಪಸ್ಸಿನಲ್ಲಿ ತೊಡಗಿಕೊಂಡವನಿಗೆ ಅವನದ್ದಾದಂತಹ ಸುತ್ತುವರಿಯಲ್ಲಿ ಆಗುವಂತಹ ಯಾವುದೇ ವಿಚಾರಗಳು ಕೂಡ ಅವನ ಗೊಡವೆಗೆ ಬರುವುದಿಲ್ಲ. ಅದರಲ್ಲೂ ಇಂದ್ರಕೈಲಕ ಎನ್ನುವಂತಹ ಈ ಸುಸ್ಥಳದಲ್ಲಿ ತಪಸ್ಸನ್ನು ಆಚರಿಸುವಂತಹ ನಾವು ಯಾವುದೇ ವಿಚಾರಕ್ಕಾದರೂ ಕೂಡ ಹೊರ ಪ್ರಪಂಚಕ್ಕೆ ಬಾಹ್ಯರಾಗುವುದಿಲ್ಲ ಎನ್ನುವುದು ಅರ್ಥವಿಸಿಕೊಂಡು ನಿರತರಾದಂತಹ ಕಾಲಕ್ಕೆ ನಮ್ಮ ತಪೋಭಂಗವಾಗಿದೆ. ಹಾಗಿದ್ರೆ ತಪಸ್ಸು ಮಾಡುವಲ್ಲಿ ನಾವು ಮಾಡಿದಂತಹ ಕರ್ಮಗಳು ಕಡಿಮೆ ಆಯಿತೋ? ಆಹಾ, ಬೇಕಾದಂತಹ ಕರ್ಮಗಳನ್ನು ಅನುಷ್ಠಾನಗೊಳಿಸಿಯೇ ತಪಸ್ಸಿಗೆ ನಾವು ತೊಡಗಿದ್ದೇವೆ. ನಮ್ಮ ತಪಸ್ಸಿನಲ್ಲಿ ಕೊರತೆಯಲ್ಲ, ಆದರೆ ನನ್ನ ತಪಸ್ಸು ಕೆಡಬೇಕು ಅಂತಾದರೆ ಬಾಹ್ಯವಾದಂತಹ ಯಾವುದೋ ಕೊರತೆಗಳು ನನ್ನನ್ನು ಬಾಧಿಸಿದೆ ಅಂತ ಅರ್ಥವಾಯಿತು. ನಮ್ಮವರೆಲ್ಲ ತಪಸ್ಸಿನಿಂದ ಎದ್ರು. ಯಾಕೆ ಗುರುಗಳೇ ಈ ರೀತಿಯಾದ ವ್ಯತ್ಯಾಸ ಎನ್ನುವ ಹಾಗೆ ಎಲ್ಲರೂ ಪ್ರಶ್ನಿಸುವುದಕ್ಕೆ ತೊಡಗಿದ್ರು. ಅವರಿಗೆ ಉತ್ತರ ಕೊಡಬೇಕು ಅಂತಾದರೆ ಆ ಕಾರಣ ಏನು, ಕರ್ತು ಯಾರು ಎನ್ನುವುದನ್ನು ಶೋಧನೆ ಮಾಡಬೇಕಾಗುತ್ತದೆ. ಹಾಗೆ ಎಂದು ಇದಕ್ಕೆಲ್ಲ ಕಾರಣ ಏನು ಅಂತ ಮುಂದುವರಿದು ಬಂದು ನೋಡಿದೆ ಅಂತಾದರೆ ಆಶ್ಚರ್ಯ ಕಾಣ್ತಾ ಇದೆ. ಯಾವನೋ ಒಬ್ಬಾತ ತನ್ನದಾದಂತಹ ದೇಹವನ್ನು ಒಂದು ರೀತಿಯ ದಂಡನೆಯಲ್ಲಿರಿಸಿದ್ದಾನೆ. ತಪಸ್ಸು ಮಾಡುತ್ತಾ ಇದ್ದಾನೆ ಎನ್ನುವ ಹಾಗೆ ಯೋಚನೆ ಮಾಡಿದರೆ ತಪಸ್ಸಿನ ಬಗೆ ಇದಲ್ಲ. ಯಾಕೆ ಅಂತ ಕೇಳಿದರೆ ಎಲ್ಲವನ್ನು ತ್ಯಜಿಸಿದವನಿಗೆ ತಪಸ್ಸು ಎನ್ನುವುದು ಲಭ್ಯವಾಗುತ್ತದೆ. ಇವ ಹಾಗಲ್ಲ, ದೇಹದಲ್ಲಿ ಶಸ್ತ್ರವನ್ನು ಧರಿಸಿಕೊಂಡಿದ್ದಾನೆ, ಹೆಗಲಿಗೆ ಖಡ್ಗವನ್ನಿರಿಸಿದ್ದಾನೆ, ಧನುಧಾರಿಗಳನ್ನು ತೊಟ್ಟುಕೊಂಡಿದ್ದಾನೆ. ಆ ಮೂಲಕವಾಗಿ ನಿಂತು ತಪಸ್ಸು ಮಾಡುತ್ತಾ ಇದ್ದಾನೆ. ಹಾಗಿದ್ರೆ ಇದು ಯಾವ ವಿಧವಾದ ತಪಸ್ಸು? ಇಷ್ಟಾಗಬೇಕು ಅಂತಾದರೆ ಯಾವುದೋ ಒಂದು ಕಾರಣವನ್ನು ಇರಿಸಿ ಇವ ತಪಸ್ಸು ಮಾಡಿದ್ದಾನೆ ಎನ್ನುವುದರ್ಥ. ಆದರೆ ಇವನ ತಪಸ್ಸಿನಿಂದಾಗಿ ಈ ರೀತಿಯಾದಂತಹ ಅಸ್ತವ್ಯಸ್ತಗಳಾಗುತ್ತಾ ಇದೆಯೋ? ಪ್ರಪಂಚದಲ್ಲಾಗುವಂತಹ ಉರಿಗೆ ಇವನೇ ಕಾರಣ ಎನ್ನುವುದು ಅರ್ಥವಾಯಿತು. ಎಲ್ಲವೂ ಆರ್ಜಿಸಿಕೊಂಡಂತಹ ತಪಸ್ವಿಗಳಾದ ನಮ್ಮ ತಪಸ್ಸುಗಳು ಯಾರಿಗೂ ಬಾಧಕವಾಗುವುದಿಲ್ಲ. ಆದರೆ ಇವನ ತಪಸ್ಸಿನಿಂದ ಇಷ್ಟು ಮಯೂರಿ ಹೇಳ್ತಾ ಇದೆ ಅಂತಾದ್ರೆ ಸಾಮಾನ್ಯತವಾದ ತಪಸ್ಸು ಇವನದಲ್ಲ ಅಂತಾಯಿತು. ಕ್ಷಾತ್ರ ತೇಜಸ್ಸು ಕಾಣ್ತಾ ಉಂಟು, ಬೇಕಾದಂತಹ ರಾಜ ಪೋಷಾಕುಗಳನ್ನು ಧರಿಸಿದ್ದಾನೆ. ಹಾಗಿದ್ರೆ ಕ್ಷತ್ರಿಯನಾದವನಿಗೆ ಇವನಿಗೆ ತಪಸ್ಸು ಯಾಕೆ ಅನ್ನೋದೊಂದು ಪ್ರಶ್ನೆ ಆಗ್ತದೆ. ಏನೇ ಇರಲಿ, ತಪಸ್ಸು ಮಾಡುವುದೇ ಹೌದು ಅಂತಾದರೆ ಅವ ತಪಸ್ಸಿನ ಒಳಗಿದ್ದು ನಮಗಾಗುವ ತೊಡಕನ್ನವನಲ್ಲಿ ಹೇಳಿದವ ನಿವಾರಿಸಲೇಬೇಕಾಗುತ್ತದೆ. ಹಾಗೆ ಅಂತ ನಮ್ಮವರೆಲ್ಲ ಬಗೆ ಬಗೆಯಲ್ಲಿ ಮಾತಾಡಿದ್ರು ಯಾವುದಕ್ಕೂ ಅವನದು ಉತ್ತರ ಇಲ್ಲ. ನಾನು ಒಮ್ಮೆ ಪ್ರಯತ್ನ ಮಾಡಿ ನೋಡ್ತೇನೆ. ಓಯ್ ಸ್ವಾಮಿ, ಓ ಸ್ವಾಮಿ, ಇದು ಎಷ್ಟು ಮಾತಾಡುವ ಹಾಗಿಲ್ಲ. ಅಂದರೆ ತಪಸ್ಸಿನಲ್ಲಿ ಅಷ್ಟು ನಿರತನವಾಗಿದ್ದಾನೆ, ಅಂತರ್ಮುಖಿಯಾಗಿ ತನ್ನ ದೇಹವನ್ನು ಇರಿಸಿದ್ದಾನೆ ಅಂತಾಯಿತು. ಹೊರ ಪ್ರಪಂಚದಲ್ಲಿ ಯಾವುದಾದ್ರೂ ಕೂಡ ನಮಗಾದರೂ ಕೂಡ ಇಷ್ಟು ಅಂತರ್ಮುಖಿಗಳಾದಂಥ ನಮಗಾದರೂ ಒಂದೊಮ್ಮೆಗೆ ಎಚ್ಚೆತ್ತುಕೊಂಡವರಿದ್ದೇವೆ. ಇವ ತಪಸ್ಸಿನಿಂದ ಹೇಳ್ತಾ ಇಲ್ಲ. ಹಾಗಿದ್ರೆ ಎಲ್ಲರೂ ನುಡಿಸಿದ್ರು ಮಾತಾಡುವುದಿಲ್ಲಲ್ಲ ಇವ? ನುಡಿಸಿದರೆ ನುಡಿಯ ನೆಮ್ಮಗಿ ತೊಡಕದೆ ಎಲ್ಲರೂ ಹೇಳಿ ನುಡಿಯ ಯಮಗಿ ಕೊಡಗದೆ ಹೇಳಿರೆಲ್ಲರೂ
ಮೃಡಗೆ ದೂರುವೆವೆಂದು ವೇಗದಿ ನಡೆದರವನೋ. ಹೋಗುವ ಹೋಗುವ ಮೃಡಗೆ ದೂರುವೆವೆಂದು ವೇಗದಿ ನಡೆದರವನೋ. ನುಡಿಸಿದರೆ ನುಡಿಯ ನಮಗೆ ತೊಡಗದೆ ಹೇಳಿರೆಲ್ಲರೂ. ಮೃಡಗೆ ದೂರುವೆವೆಂದು ವೇಗದಿ ನಡೆದರು. ನುಡಿಸಿದರೆ ನುಡಿಯ ನಮಗೆ ತೊಡಗದೆ ಹೇಳಿರೆಲ್ಲರೂ. ಎಷ್ಟು ಮಾತಾಡಿದ್ರು ಇವ ಮಾತಾಡುವುದಿಲ್ಲ ಎನ್ನುವ ಹಾಗೆ ನಾವು ಯೋಚನೆ ಮಾಡಿದರೆ ನಮಗೆ ತೊಡಕಿಲ್ಲ ಅದರಿಂದ. ನಮ್ಮವರೆಲ್ಲ ಬಗೆ ಬಗೆಯಾಗಿ ಮಾತಾಡಿದ್ರು. ಕೆಲವು ವಿನೋದಕ್ಕಾಗಿ ಒಂದೊಮ್ಮೆ ಮಾತಾಡಿದ್ರು. ನಾನು ಹಾಗಲ್ಲ, ದಾರ್ಶನಿಕನಾಗಿಯೂ ಅವನಲ್ಲಿ ಮಾತಾಡಿದೆ. ಆದರೆ ಇವು ಮಾತಾಡುವುದಿಲ್ಲ, ಬೇಕಾಗಿಲ್ಲ. ಮಾತಾಡುವುದಿಲ್ಲ ಅಂತ ಆದರೆ ನಾವು ಅದಕ್ಕೊಂದು ಬೇರೆ ದಾರಿಯನ್ನು ಕಂಡುಕೊಳ್ಬೇಕಾಗುತ್ತದೆ. ಎಷ್ಟಾದರೂ ಕೂಡ ನಮಗೆ ತಪಸ್ಸನ್ನುವುದು ಬಿಟ್ಟರೆ ಮತ್ತೆ ಬರೋದು ಯಾವುದೂ ಇಲ್ಲ. ಈ ಕ್ಷೇತ್ರವಾದಂತಹ ಇಂದ್ರಕೀಲಕ ನಮಗೆ ಅನುಕೂಲಕವಾಗಿ ಇರಬೇಕು ಅಂತಾದರೆ ಇವ ತಪಸ್ಸಿನಿಂದ ಎಚ್ಚೆತ್ತುಕೊಳ್ಬೇಕು. ಅದಕ್ಕೊಂದು ದಾರಿಯನ್ನು ನಾವೇ ಕಂಡುಕೊಂಡಿದ್ದೇವೆ. ಎಲ್ಲರೂ ಹೇಳಿ, ಎಲ್ಲರೂ ಹೇಳಿ, ನಮ್ಮ ಕಷ್ಟವನ್ನು ಹೇಳಿಕೊಳ್ಬೇಕು, ಅದನ್ನು ಪರಿಹಾರ ಸಿಗಬೇಕು ಅಂತಾದರೆ ಜಗತ್ರಕ್ಷಕನಾದಂತಹ ಪರಮೇಶ್ವರೊಬ್ಬನಿಂದಲೇ ಸಾಧ್ಯ. ಹಾಗಾಗಿ ನಾವೆಲ್ಲ ಯೋಚನೆ ಮಾಡುವುದು ಬೇಡ, ನೇರವಾಗಿ ಕೈಲಾಸಕ್ಕೆ ಸಾಗುವ, ಕೈಲಾಸಕ್ಕೆ ಸಾಗುವ. ಸಂಭ್ರಮದ ಕೈಲಾಸ ಸಭೆಯಲ್ಲಿ ಶಂಭು ಶಾಂಭವಿಯೊಡನೆ ವಿಲಾಸದಿ ಶಂಭು ಶಾಂಭವಿಯೊಡನೆ ಮೆರೆವ ಮೆರೆದ ತುಂಬಿದ ಅತಿಶಯ ವೈಚರಣ ಸಮುದಾಯದಿಂದ ಮೆರೆದನು. ತುಂಬಿದ ಅತಿಶಯ ವೈಚರಣ ಸಮುದಾಯದಿಂದ ಸಂಭ್ರಮದ ಕೈಲಾಸ ಸಭೆಯಲ್ಲಿ ಶಂಭು ಶಾಂಭವಿಯೊಡನೆ ಮೆರೆದ. ಜಗನ್ಮಾತಾ ಶಾಂಭವಿ ಶಂಭವೇ ಲೋಕದಲ್ಲಿ ಶಂಕರ ಎನ್ನುವಂತಹ ಹೆಸರು ನನಗೆ ಅನ್ವರ್ಥವಾಗಿ ಬಂದಂತಹ ಕಾರಣ ಏನು? ಪ್ರಪಂಚಕ್ಕೆಲ್ಲ ಆನಂದವನ್ನು ನಾನು ಕೊಡುತ್ತೇನೆ ಎನ್ನುವ ಉದ್ದೇಶದಿಂದಲೇ. ನಿಜ. ಶಂ ಕರೋತಿ ಇತಿ ಶಂಕರ. ಹಾಗಾದರೆ ಲೋಕಕ್ಕೆ ಆನಂದವನ್ನು ಕೊಡುವಂತಹ ಸಾಮರ್ಥ್ಯ ಲೋಕ ಮಾತೆಯಾದಂತಹ ನಿನಗೂ ಲೋಕೇಶ್ವರನಾದಂತಹ ನನಗೂ ಅಲ್ಲದೆ ಅನ್ಯಥಾ ಇನ್ನೊಬ್ಬರಿಗೆ ಸಾಧ್ಯವಿಲ್ಲ ಎಂಬುದಲ್ವೇ ಅದರ ತಾತ್ಪರ್ಯ. ಹೌದು. ಲಯಕರ್ತವಾಗಿ ಪ್ರಪಂಚವನ್ನು ಕಾಪಿಡುವಂತಹ ಸ್ವಾಮಿಯಾಗಿ ನಾನಿದ್ರೆ ಲೋಕವನ್ನು ಕಾಯುವಂತಹ ಅನ್ನಪೂರ್ಣೇಶ್ವರಿ ನೀನು. ಹಾಗಾದರೆ ಜಗತ್ಪಿತರಂ ಒಂದೇ ಪಾರ್ವತಿ ಪರಮೇಶ್ವರಂ ಎನ್ನುವ ಹಾಗೆ ಲೋಕ ನಮ್ಮ ಅಡಿದಾವರೆಗಳಿಗೆ ವಂದಿಸ್ತದೆ ಅಂತಾದರೆ ಈ ಕೈಲಾಸದ ಎತ್ತರ ಅದು ನಮ್ಮದ್ದಾದ ಯೋಗ್ಯತೆಯನ್ನು ಪ್ರಪಂಚಕ್ಕೆ ಬಿತ್ತರಿಸುವಲ್ಲಿ ಒಂದು ಮಾಧ್ಯಮ ಅಂತ ನಾವು ಭಾವಿಸಬೇಕು.
ಭೂತಗಳು, ಪ್ರೇತಗಳು, ಕೂಷ್ಮಾಂಡಗಳು, ಪಿಶಾಚಿಗಳು, ಪ್ರಥಮರು, ಗುಹ್ಯಕರು, ಡಾಕಿನಿಯರು, ಬೇತಾಳಗಳು, ಬ್ರಹ್ಮರಾಕ್ಷಸರು, ವಿನಾಯಕರು ಇವೇ ಮೊದಲಾದ ಭೂತ ಪ್ರಕಾರಗಳಿಗೆ ಅಧಿಷ್ಠಾತೃ ದೇವನಾಗಿ ನಾನು ಭೂತನಾಥನೆಂದು ಜಗತ್ತಿನಲ್ಲಿ ಹೆಸರನ್ನು ಪಡೆದವನಿದ್ದೇನೆ. ಲೋಕದ ಕುರಿತಾಗಿ ನಿತ್ಯವೂ ಚಿಂತಿಸುತ್ತಿರುವಂತಹ ನಮ್ಮ ಈ ನಿತ್ಯ ಚಿಂತನೆಯ ಭಾಗವಾಗಿ ಇವತ್ತೂ ಕೂಡ ಕೈಲಾಸದ ಅತ್ಯಂತ ಎತ್ತರದ ಶೃಂಗಶಿಖರವಾದಂತಹ ಈ ಗೌರೀಶಂಕರ ಬೆಟ್ಟದಲ್ಲಿ ನಿಂತು ಲೋಕದ ಕಡೆಗೊಮ್ಮೆ ನಾವು ದೃಷ್ಟಿಯನ್ನು ಹರಿಸುವುದು. ಯಾವನ್ಮಾತ್ರೋ ಹಿಮಾಲಯ ತಾವನ್ಮಾತ್ರೋ ಪ್ರತವಿಹಿ, ಯಾವನ್ಮಾತ್ರೋ ಪ್ರತವಿಹಿ ತಾವನ್ಮಾತ್ರೋ ಹಿಮಾಲಯ ಎನ್ನುವಂತಿರುವಂತಹ ದಿವ್ಯತೆಯನ್ನು ಹೊಂದಿರುವಂತಹ ಈ ಕೈಲಾಸ ಪರ್ವತ ಇದು ಎತ್ತರದಲ್ಲಿರುವುದು ನಮ್ಮದ್ದಾದಂತಹ ದೃಷ್ಟಿಗೆ ಪ್ರಪಂಚ ನಿಲುಕಬೇಕು ಎನ್ನುವ ಉದ್ದೇಶದಿಂದಲ್ವೇ ಲೋಕದ ಕುರಿತಾಗಿ ಚಿಂತಿಸುತ್ತಿರುವಾಗ, ವರ್ತಮಾನದ ದ್ವಾಪರದ ಬಗ್ಗೆ ಆಲೋಚಿಸುತ್ತಿರುವಾಗ ಅದ್ಯಾರು, ಯಾರದು? ಜಯ 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 ಜಯ. ಓಹೋ ಓಹೋ, ಮುನಿಪೋತ್ತಮರು. ಕಾಲಿಗೆರಗುತ್ತಲೆಮ್ಮ ಪಾಲಿಸೆಂದೆನೆ ಮೌನಿ ಜಾಲವ ಕಂಡು ಶಂಕರನು ಮೌನಿ ಜಾಲವ ಕಂಡು ಶಂಕರನು ಏಣಿರೈ ಸಾಕಿನನು ಗೋಳು ಗೋಳುವುದೇಕೆ ಪೇಳಿ ಬಂದೆಡರ ನೆನನು, ಪೇಳಿ ಬಂದೆಡರ ನೆನನು ಮೌನಿ ಜಾಲವ ಕಂಡು ಶಂಕರನು ಶಂಕರ ಪಾರ್ವತಿ ವಲ್ಲಭ ಸದಾಶಿವ ಜಯ ಜಯ. ಕಾಪಾಡು ತಂದೆ ಕಾಪಾಡು. ಮುನಿಜಾಲವೆಲ್ಲವೂ ಬಂದು ಪದಮೂಲಕ್ಕೆ ಎರಗುತ್ತಾ ಇದ್ದೀರಿ. ದಯನೀಯವಾದಂತಹ ನಿಮ್ಮ ಮುಖಕಮಲ ಯಾಕೋ ಸೂರ್ಯನ ಪ್ರಖರತೆಗೆ ಬಾಡಿ ಹೋದಂತಹ ಕಮಲದಂತೆ ಕಾಣಿಸ್ತಾ ಇದೆ. ಆನೋಭದ್ರಾಹ ಕೃತವೋ ಎಂತು ವಿಶ್ವತಃ, ವಿಶ್ವದ ಎಲ್ಲಾ ಕಡೆಯಿಂದಲೂ ಶಾಂತಿಯ ಸಂದೇಶವೇ ಹರಿದು ಬರಲಿ ಎನ್ನುವ ಹಾಗೆ ಆಶಯವನ್ನು ಹೊಂದಿರುವಂತಹ ನೀವೆಲ್ಲರೂ ಕೂಡ ಯಾವ ನೆಲೆಯಿಂದಲೂ ದುಃಖಿತರಾಗಿರಬೇಕಾದವರಲ್ಲ. ಹಾಗಿದ್ದರೆ ಸೇರಿದಂತಹ ನೀವೆಲ್ಲರೂ ಕೂಡ ಇವತ್ತು ದುಃಖಾನತರಾಗಿದ್ದೀರಿ ಅಂತಾದರೆ, ಮ್ಲಾನವದನರಾಗಿದ್ದೀರಿ ಅಂತಾದರೆ ಬಹುಶಃ ಬಲವಾದ ಕಾರಣವೇ ಇರಬೇಕು. ಯಾಕಾಗಿ ಬಂದಿರಿ, ಏನಾಗಬೇಕು, ಯಾವ ಉದ್ದೇಶದಿಂದಾಗಿ ನಿಮಗೆ ಇಂತಹ ದುಃಖ ಬಂತು ಹೇಳಲಾಭಿರಾ? ಪರಮೇಶ ಓ ಪರಮೇಶ ಕೇಳಿ ನಿನ್ನ ಕೃಪೆಯಿಂದಿವರೆಗೆ ಅಧ್ವರ ಕರ್ಮಗಳನ್ನು ಸಾಗದಲ್ಲಿ ಪರಮೇಶ ವಿರಚಿಸು ತನ್ನಿ ಸ್ವತ್ವದೋಳಿದೇವು ಇಂದಿನ ದಿನ ನರನೋ ಕಿನ್ನರನರ ಹೇರನೋ ಗೊತ್ತಿಲ್ಲ. ವಿರಚಿಸು ತನ್ನಿ ಸ್ವತ್ವದೋಳಿದೇವು ಇಂದಿನ ದಿನ ನರನೋ ಕಿನ್ನರನೋ ಕೇರನೋ ಪರಮೇಶ ಕೇಳಿನವರೆಗೆ ಅಧ್ವರ ಕರ್ಮಗಳನ್ನು ಸಾಂಗದಲ್ಲಿ ಪರಮೇಶ
ಗುರುವರ್ಯರೇ. ಸದಾಶಿವ, ಓ ಗುರುತರವಾದಂತಹ ತೇಜಸ್ಸು ನಮ್ಮಲ್ಲಿ ಕಾಣಿಸಿಕೊಳ್ಬೇಕು ಅಂತಾದ್ರೆ ಅದಕ್ಕೆ ಕಾರಣ ನೀನು. ಆ ಧರೆಯಲ್ಲಿ ಧರ್ಮವನ್ನು ಸ್ಥಾಪಿಸಬೇಕು, ಆ ಆ ಮೂಲಕವಾಗಿ ಸುಕ್ಷೇಮವಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಬೇಕು ಎನ್ನುವ ಹಾಗೆ ಸಂಕಲ್ಪಿಸಿದವರು ಮೂರು ಮೂರ್ತಿಗಳಾದಂತಹ ನೀವೇ. ಆ ನಿಮ್ಮ ಪ್ರತಿನಿಧಿಗಳಾಗಿ ಧರೆಯಲ್ಲಿ ಬೇಕಾದಂತಹ ಸಂಸ್ಕಾರಗಳನ್ನು ಮಾಡ್ತಾ ಜೀವನವನ್ನು ಮಾಡುವವರು ನಾವು. ಹಾಗಿದ್ದರೆ ಆ ರೀತಿಯಾದಂತಹ ವ್ಯವಸ್ಥೆ ಆಗಬೇಕು ಅಂತಾದರೆ ಋಷಿಮನೀಷಿಗಳಾದಂತಹ ನಾವೇ ಅದಕ್ಕೆ ಕಾರಣೀಕರ್ತರಾಗಬೇಕು. ಹಾ ಹಾಗೆಂದು ಆ ನಿಮ್ಮ ಆಣತಿಯಂತೆ, ನಿಮ್ಮ ಅನುಗ್ರಹದಂತೆ ಆ ಸದಾ ತಪಸ್ಸಿನಲ್ಲಿ ನಿರತವಾಗಿ ಲೋಕಕ್ಷೇಮವನ್ನೇ ಬಯಸುವಂತಹ ಋಷಿಮನೀಷಿಗಳು ನಾವು. ಹೌದೇ ಹೌದು. ನಮ್ಮಲ್ಲೇ ತೇಜಸ್ಸು ಕಳಾಹೀನವಾಯಿತು ಅಂತಾದರೆ ಮತ್ತೆ ಪ್ರಪಂಚದ ಸ್ಥಿತಿ ಹೇಗೆ? ಹೌದಪ್ಪ. ಹಾಗೆ ಅಂತ ನಾವು ಹೀಗೆ ಆಗಬೇಕು ಅಂತಾದರೆ ಬಹಳ ಕಾರಣ ಉಂಟು. ಹಾ ದೇವರೇ, ಹಾ ಸೂರ್ಯರಶ್ಮಿಗೆ ತಾವರೆಯೊಂದು ಅರಳುತ್ತದೆ. ಆದರೆ ಅದೇ ತಾವರೆಯನ್ನು ಕೆಸರಿಂದ ತೆಗೆದಾಗ ಅದೇ ಸೂರ್ಯರಶ್ಮಿಗೆ ಅದು ಬಾಡಿ ಹೋಗ್ತದೆ. ಜಲ ಸಂಪರ್ಕ ಇಲ್ಲದೆ ಹೋದರೆ ಆ ಕುಸುಮವು ಬಾಡಿ ಹೋಗುವುದು. ಹೌದಾ? ಹಾ. ನಮ್ಮ ಪರಿಸ್ಥಿತಿಯು ಹಾಗೆ ಆಯಿತು. ಆ ತಪಸ್ಸು ಮಾಡುತ್ತಾ ಜೀವನವನ್ನು ನಡೆಸುವಂತಹ ನಮಗೆ ಮತ್ತೊಂದು ತಪಸ್ಸಿನಿಂದಾಗಿ ನಮಗೆ ತೊಡಕಾಯಿತು. ತಪಸ್ಸಿಗೆ ತಪಸ್ಸಿನಿಂದ ತೊಡಕೆ. ಹೌದು ಹೌದು. ಹಾಗೊಂದು ಪ್ರಕರಣ ಆಯಿತು ಅಂತ. ಆ ದೇವರೇ, ಆ. ಇಂದ್ರಕೀಲಕದಲ್ಲಿ ನಾವೆಲ್ಲರೂ ಋಷಿಮನೀಷಿಗಳು ಜೊತೆಯಾಗಿದ್ದುಕೊಂಡು ನಿರತವಾದಂತಹ ತಪಸ್ಸಲ್ಲಿರುವಂತಹ ಕಾಲಕ್ಕೆ ಆ ತಪೋಭಂಗವಾಗಿ ನಾವು ಎಚ್ಚೆತ್ತುಕೊಂಡವರಿದ್ದೇವೆ. ಆ ಲೋಕದ ಸ್ಥಿತಿಯನ್ನು ನೋಡಿದರೆ ಎಲ್ಲವೂ ಅಸ್ತವ್ಯಸ್ತವಾಗಿದೆ. ಹಾ ಉರಿ ಎನ್ನುವುದನ್ನು ಸಹಿಸುವುದಕ್ಕಾಗುತ್ತಾ ಇಲ್ಲ. ಹಾ ಜನಮಾನುಷರೆಲ್ಲರೂ ಕೂಡ ಅವರದ್ದಾದಂತಹ ಆ ಉರಿಯನ್ನು ಬೇಗ ಸಹಿಸುವುದಕ್ಕಾಗದೆ, ಒಬ್ಬರ ಮುಖವನ್ನು ಒಬ್ಬರು ನೋಡುವುದಕ್ಕಾಗದೆ ಪರಿಸ್ಥಿತಿ ಎನ್ನುವುದು ಬಹಳ ಕಷ್ಟಕರವಾಗಿದೆ. ಆ ಕಾರಣ ಮೃಗಪಕ್ಷಿಗಳೆಲ್ಲ ತನ್ನದ್ದಾದಂತಹ ಜೀವದ ಹಸುವನ್ನು ತೊರೆಯುತ್ತಾ ಇದೆ. ಓಹೋ, ಅಷ್ಟು ಬೇಗ ಎನ್ನುವುದು ಉತ್ಪತ್ತಿಯಾಗಿದೆ ದೇವರೇ. ತಪಸ್ಸು ಎನ್ನುವುದು ಉದ್ದೇಶವನ್ನು ಆಂತುಕೊಂಡು ಮಾಡಿದವಾಗ ತಪಸ್ಸಿನ ಉದ್ದೇಶದ ಪರಿಣಾಮದಿಂದಾಗಿ ಇಂತಹ ಉತ್ಪಾತ ಆಗುವುದು. ಅಲ್ಲದೆ ಇದ್ರೆ ಲೋಕಶಾಂತಿಗಾಗಿ ನಾವು ಮಾಡಿದರೆ, ಹಾ. ಆತ್ಮೋದ್ಧಾರಕ್ಕಾಗಿ ತಪಸ್ಸು ಮಾಡಿದರೆ ಹಾ. ಅದು ಲೋಕಕ್ಕೆ ಮಾರಕ ಆಗುವುದಿಲ್ಲ. ನಾವೆಲ್ಲ ಲೋಕದ ಒಳಿತಿಗಾಗಿ ತಪಸ್ಸು ಮಾಡುವ ಕಾರಣ ನಮ್ಮದು ತಪಸ್ಸು ಮಾರಕ ಆಗಲಿಲ್ಲ ಎನ್ನುವುದು ಸತ್ಯವೇ. ಸರಿ. ಆದರೆ ಹಾ. ಈ ರೀತಿ ವ್ಯತ್ಯಾಸಗಳಿಗೆ ಕಾರಣ ಏನು ಎನ್ನುವ ಹಾಗೆ ನಾವೇ ಇಂದ್ರಕೀಲಕದಲ್ಲಿ ಹುಡುಕುವಂತಹ ವೇಳೆಯಲ್ಲಿ ಹಾ ಒಬ್ಬಾತ ತಪಸ್ಸು ಮಾಡ್ತಾ ಇದ್ದಾನೆ. ಹೌದೇ? ನಮ್ಮವನಲ್ಲವ. ಹಾ ಹಾಗೆ ಅಂತ ಅವನ ತಪಸ್ಸಿನ ಬಗ್ಗೆಯನ್ನು ನೋಡಿದ್ರೆ ನಮಗೂ ಆಶ್ಚರ್ಯ. ಈ ರೀತಿಯಾದ ವಿಧಾನದಲ್ಲಿ ಒಂದು ತಪಸ್ಸು ಆಗುತ್ತದೋ? ಯಾಕೆ ಅಂತ ಕೇಳಿದ್ರೆ, ತಪಸ್ಸನ್ನು ನಾವು ಮಾಡಬೇಕು ಅಂತಾದ್ರೆ ಮನಸ್ಸು ಎನ್ನುವುದು ಏಕಾಗ್ರತೆಗೆ ಬರಬೇಕು. ದೇಹಕ್ಕೆ ಯಾವುದೇ ರೀತಿಯಾದಂತಹ ಸ್ಪರ್ಶಗಳು ಎನ್ನುವುದು ಇರಬಾರದು. ಆದ್ರೆ ಅವನ ತಪಸ್ಸು ವಿಶೇಷವಾದುದು ಸ್ವಾಮಿ. ಹಾ ದೇಹದಲ್ಲಿ ಆಯುಧವನ್ನು ಧರಿಸಿಕೊಂಡಿದ್ದಾನೆ. ಹಾ ಹಾ ಖಡ್ಗವನ್ನು ಹೆಗಲಲ್ಲಿರಿಸಿ ಹಾ. ಧನುರ್ಧಾರಿಯಾಗಿ ಹಾ ಅವನದ್ದಾದಂತಹ ಆ ತಪಸ್ಸನ್ನು ಮಾಡುತ್ತಾ ಇದ್ದಾನೆ. ಹಾ ಹಾಗಿದ್ರೆ ಅವನ ತಪಸ್ಸಿನಲ್ಲೇ ಒಂದು ವ್ಯತ್ಯಾಸ, ಹಾ ತಪಸ್ಸಿನ ಪರಿಣಾಮ ಮತ್ತೊಂದು ವ್ಯತ್ಯಾಸವನ್ನು ಕೊಡ್ತಾ ಉಂಟು. ಹಾ ಹಾ ಅವನ ತಪಸ್ಸಿನಿಂದಾಗಿ ಹಾ ಹೀಗೆಲ್ಲ ವ್ಯತ್ಯಾಸಗಳಾಗಿದೆ. ಹಾ ಯಾರು ಏನು ಎತ್ತ ಎನ್ನುವ ಹಾಗೆ ನಾವು ಬೇಕಾದಷ್ಟು ಮಾತಾಡಿಸಿದ್ದೇವೆ, ಹಾ ಉತ್ತರ ಕೊಡ್ಲಿಲ್ಲ ಅವ. ಹಾ ಅವ ಯಾರು ಅಂತ ನಾವೇ ತರ್ಕಿಸಿದೋ? ಹಾ ಕಿನ್ನರನೋ, ಪುರುಷನೋ, ಹಾ. ಗಂಧರ್ವರೋ, ಆ ಲೋಕಾಂತರದ ಯಾವನೋ ವ್ಯಕ್ತಿತ್ವ ವ್ಯಕ್ತಿತ್ವನೋ? ಹಾ. ಯಾರು ಅಲ್ಲ. ಹೌದು. ಇಷ್ಟೇ ನಾವು ನಮ್ಮ ತರ್ಕಕ್ಕೆ ನಿಲುಕದೆ ಹೋಯಿತು. ಹಾ. ಅವ ಯಾರು ಎನ್ನುವ ಹಾಗೆ ಯೋಚನೆ ಮಾಡುವಂತಹ ತರ್ಕ ನಮ್ಮಿಂದ ಆಗದೆ ಹೋಗಿದೆ. ಸರಿ. ಹಾಗಾಗಿ ಅವನ ತಪಸ್ಸಿನ ಬೇಗೆಯಿಂದ ನಾವು ಕಷ್ಟಪಡ್ತಾ ಇದ್ದೇವೆ. ಹಾ. ನಮಗೆ ತಪಸ್ಸು ಮಾಡುವುದಕ್ಕೆ ಕಷ್ಟಕರವಾಗಿದೆ. ಇದನ್ನು ನಿವಾರಿಸಿಕೊಡ್ಬೇಕು ದೇವ್ರೆ. ಓಹೋ, ಹೀಗೊಂದು ದುಃಖಬಾಧಿತವಾದಂತಹ ಸ್ಥಿತಿ ನಿಮಗೆ ಬಂತೆ. ಹಾ. ಹಾಗಾದರೆ ಅವ ಎಂಥವನು ಎನ್ನುವ ಹಾಗೆ ನೀವು ವಿಮರ್ಶೆ ಮಾಡಲಿಲ್ವೇ? ಮಾಡಿದ್ದೇವೆ, ಆದ್ರೆ ಗೊತ್ತಿಲ್ಲ ದೇವ್ರೆ. ಬಂದಲ್ಲಿ ತಪಗೈವನವನ ಕಂಡರೆ ಹೌದೌದು. ಋಷಿಯಂದವಾಯುಧವಿಗುವುದು. ಬಂದಲ್ಲಿ ತಪಗೈವನವನ ಕಂಡರೆ ನೋಡಿದರೆ ಋಷಿಯಂದವ ಆಯುಧವಿಗುವುದು. ಹೌದು ದೇವ್ರೆ. ಬಿಂದೆವು ತಪಜಾಲೆಯಿಂದ, ಬಿಂದೆವು ತಪಜಾಲೆಯಿಂದ ನಿಶ್ಚಯವಿದು ಮುಂದೆಂಬುದೇನೆಂದು ನಮಿದೆ. ಬಂದಲ್ಲಿ ತಪಗೈವನವನ
ಏನು? ಇಂದ್ರಕೀಲಕದಲ್ಲಿ ಎತ್ತ ನೋಡಿದ್ರು ಕೂಡ ಋಷಿಮನೀಷಿಗಳಲ್ಲದೆ ಬೇರೆ ಯಾರೂ ತಪಸ್ಸನ್ನು ಮಾಡುವುದಿಲ್ಲ. ನಾನು ಕೇಳಿದ್ದು ಅದೇ ಉದ್ದೇಶದಿಂದ, ಕಿನ್ನರನೋ ಕಿಂಪುರುಷನೋ ಹೀಗೆಲ್ಲ ಹೇಳುವಾಗ ಹೌದು. ಹಾಗಾದರೆ ಅದನ್ನು ಹೊರತಾದ ಈ ಲೋಕಾಂತರದಲ್ಲಿ ಅಲ್ಲದೆ ಇದ್ದವ ಹೌದಾದರೆ ಅವ ಯಾರಿರಬಹುದು? ಅದುವೇ ನಮಗೆ ಪ್ರಶ್ನೆಯಾಗಿ. ಋಷಿಮನೀಷಿ ಅಂತೂ ಅಲ್ವೇ ಅಲ್ಲ. ಯಾಕೆ ಅಂತ ಕೇಳಿದ್ರೆ ಅವ ತೊಟ್ಟಂತಹ ತೊಡುಗೆಗಳು. ಋಷಿಮನೀಷಿಗಳು ಜಟಾವಲ್ಕಧಾರಿಯಾಗಿರ್ತಾರೆ, ರುದ್ರಾಕ್ಷಿಯ ಮಾಲೆ, ವಿಭೂತಿಯ ನಾಮಗಳು, ಇದೆಲ್ಲವನ್ನು ಧರಿಸಿಕೊಂಡು ಏಕವಸನಧಾರಿಯಾಗಿ ಅವ ಮಾಡುವಂತಹ ತಪಸ್ಸು. ಅವನ ಆ ವಸನಗಳೇ ಆ ರೀತಿಯಾಗಿ ಇಲ್ಲ ದೇವ್ರೆ. ಆದರೆ ಮತ್ತೆ ಸರಿಯಾಗಿ ನೋಡಿದೆ ಅಂತಾದ್ರೆ ಕ್ಷಾತ್ರಿಯ ಕುಲಕ್ಕನುಸಾರವಾಗಿ ಯಾವ ರೀತಿಯಾದಂತಹ ತೊಡುಗೆಗಳನ್ನು ತೊಡುತ್ತಾರೋ ಅದನ್ನೆಲ್ಲ ಅನುಸರಿಸಿದ್ದಾನೆ ಅವ. ಸರಿ. ಜೊತೆಗೆ ಯಾವ ಕಾಲಕ್ಕೆ ದೇಹ ರಕ್ಷಣೆಗಾಗಿ ತಮಗೊಂದು ಆಯುಧ ಬೇಕಾಗುತ್ತದೋ ಅಥವಾ ವಿರೋಧಿಯೊಬ್ಬನನ್ನು ಎದುರಿಸುವಾಗ ಅದರ ಅಗತ್ಯತೆ ಬರ್ತದೋ ಅಂತಹ ಆಯುಧಗಳನ್ನು ಧರಿಸಿಕೊಂಡಿದ್ದಾನೆ. ಓ, ಹಾಗಾದರೆ ಅವ ಒಬ್ಬ ಕ್ಷತ್ರಿಯನೇ ಇರಬೇಕು. ಹೌದು. ಹಾಗೆ ಅಂತ ನಾವು ಯೋಚನೆ ಮಾಡಿದ್ದು ಹೌದು. ಆದ್ರೆ ಕ್ಷಾತ್ರಿಯನಾದವನಿಗೆ ಈ ತಪಸ್ಸಿನ ಅಗತ್ಯತೆ ಏನು ಸ್ವಾಮಿ? ಅದು ಹೊರತು ಲೋಕಹಿತವನ್ನು ಸಾಧಿಸುವಂತಹ ಋಷಿಮನೀಷಿಗಳು ಇರುವಂತಹ ಆ ಕ್ಷೇತ್ರಕ್ಕೆ ಬಂದು ಇವ ತಪಸ್ಸು ಮಾಡಬೇಕು ಅಂತಾದ್ರೆ ಅವನ ಉದ್ದೇಶ ಒಳ್ಳೆಯದೋ ಕೆಟ್ಟದೋ ಅನ್ನೋದೇ ಪ್ರಶ್ನೆಯಾಗಿದೆ. ಅವನದ್ದಾದಂತಹ ಸ್ವಾರ್ಜಿತವಾದಂತಹ ಹಿತಾಸಕ್ತಿಗಳಿಗೆ ಅವ ತಪಸ್ಸೆ ಮಾಡುವುದು ಹೌದು ಅಂತಾದ್ರೆ ನಮಗಾಗುವಂತಹ ತೊಂದರೆಗೆ ಅವನೇ ಹೊಣೆಗಾರನಾಗುತ್ತಾನೆ. ಒಟ್ಟಿನಲ್ಲಿ ಅವನಿಂದಾದಂತಹ ತಪಸ್ಸಿನಿಂದ ನಿಮ್ಮದ್ದಾದಂತಹ ಒಂದು ಕಾರ್ಯಕ್ಕೆ ಭಂಗವಾಗಿದೆ ಎನ್ನುವುದು ನಿಮ್ಮ ಮಾತಿನ ತಾತ್ಪರ್ಯ. ಸತ್ಯವಾದ ಮಾತು. ಹಾಗಾಗಿ ಅವನ ತಪದ ಉರಿ ಎನ್ನುವುದಾಗಿ ಅದರಿಂದಾಗಿ ನಾವು ಬೆಂದು ಹೋಗಿದ್ದೇವೆ. ಬದುಕು ಎನ್ನುವುದು ಅಸಾಧ್ಯವಾಗಿದೆ. ನಮಗೊಂದು ಸುಕ್ಷೇಮವನ್ನು ಅನುಗ್ರಹಿಸಬೇಕು ದೇವ್ರೆ. ಅರ್ಥವಾಯಿತು, ಅರ್ಥವಾಯಿತು. ಅಂತರ್ಯದು ಅರಿದು ಎಮ್ಮವನಾದ ಅಂಜದಿರಿ ನೀವು ಅವನಂ ತ್ವರಿತದೊಳಲ್ಲಿ ನೆಬ್ಬಿಸಿ ಇರಿಸುವೆ ತಮ್ಮನದಿ ನಿಮ್ಮ ನಿಂದಿನಿ ಮಣಿದರು. ಯಾವ ಕಾರಣಕ್ಕೂ ಚಿಂತಿತರಾಗಬೇಕಾದಂತಹ ಅವಶ್ಯಕತೆ ಇಲ್ಲ ಋಷಿಮುನಿಗಳೇ. ಯಾಕೆ ದೇವ್ರೆ? ನಿಮಗೆಲ್ಲರಿಗೂ ಅಭಯಹಸ್ತವನ್ನು ಮೇಲಕ್ಕೆತ್ತಿದಂತಹ ಉದ್ದೇಶವೂ ಇದೆ. ನಿಮಗೇನು ತೊಡಕಾಗಿದೆಯೋ ಅಂತಹ ಒಂದು ಇಂದ್ರಕೀಲಕದಲ್ಲಿ ತಪಸ್ಸು ಮಾಡ್ತಾ ಇರುವವನು ಯಾವನು ಎನ್ನುವ ಹಾಗೆ ನನ್ನದ್ದಾದಂತಹ ದಿವ್ಯತೆಯಿಂದ ನಾ ಗುರುತಿಸಿದವನಿದ್ದೇನೆ. ನಮ್ಮವನಲ್ಲ, ನಮ್ಮವನೇ. ಯಾಕಂದ್ರೆ ನಿಮ್ಮವನು ಅಂತ ಹೇಳುವಾಗ ಮತ್ತೆ ನಮ್ಮವನು ಅಂತ ಹೇಳುವಲ್ಲಿ ಯಾವ ನೆಲೆಯಿಂದಲೂ ಪ್ರತ್ಯೇಕತೆಯನ್ನು ಗುರುತಿಸುವುದಕ್ಕೆ ಬರುವುದಿಲ್ಲ. ಹಾಗಾಗಿ ಅವ ನಮ್ಮವನೇ ಆಗಿರುವುದರಿಂದ ಅವನದ್ದಾದ ನೆಲೆ ಏನು, ಅವನದ್ದಾದ ಬೆಲೆ ಏನು, ಅವನದ್ದಾದ ಆಶಯವೇನು, ಅವನದ್ದಾದ ಉದ್ದೇಶವೇನು ಇದನ್ನು ನಾನು ಅರ್ಥವಿಸಿಕೊಂಡಿದ್ದೇನೆ. ಈಗ ನಿಮಗೆ ಅಲ್ಲಿ ನೆಲೆ ಬೇಕು ಅಂತ ಇದ್ದರೆ ಅವನ ನೆಲೆಯನ್ನು ನಾನು ಬೇರೆ ಅಂತ ಪರಿಗಣಿಸಿ ಅವನ ನೆಲೆಯನ್ನು ಪ್ರತ್ಯೇಕವಾಗಿಸಬೇಕು. ಆದ್ದರಿಂದ ನಿಮಗೆ ಒಂದೇ ಮಾತನ್ನು ಹೇಳ್ತಾ ಇದ್ದೇನೆ, ಅವನನ್ನು ಅಲ್ಲಿಂದ ಅತಿ ತ್ವರಿತದಿಂದ ನಾನು ಎಬ್ಬಿಸಿ ನಿಮಗೆ ಸುಸ್ಥಿತಿಯನ್ನು ಒದಗಿಸ್ತೇನೆ. ಆಗ್ಲಿ ಪರಮಾತ್ಮ, ನಿಶ್ಚಿಂತೆಯಿಂದ ನೀವಿರಿ. ನೀನಾಡಿದ ಮಾತಿಗೆ ಇಷ್ಟರವರೆಗೆ ನಡೆದುಕೊಂಡಿದ್ದೇವೆ. ನಿನ್ನ ವಿಶ್ವಾಸದಲ್ಲೇ ನಾವು ನಿನ್ನನ್ನೇ ಧ್ಯಾನಿಸ್ತಾ ಇರ್ತೇವೆ. ಹೌದಲ್ಲ? ಸರಿ, ಹೋಗಿ ಬನ್ನಿ, ಹೋಗಿ ಬನ್ನಿ. ಪಾರ್ವತಿ ಪ್ರಭು, ಕೇಳಿದೆಯಲ್ಲ ಋಷಿಮುನಿಗಳದ್ದಾದಂತಹ ಮಾತನ್ನು. ಹಾಗಿದ್ದರೆ ಮುಂದೇನು ಎನ್ನುವಂತಹ ಪ್ರಶ್ನೆ ಮನಸ್ಸಿನಲ್ಲಿ ಸಂಕಲ್ಪಿಸಿದ್ದೇನೆ. ಹೇಗೆ ಗೊತ್ತೇ? ಹೇಗೆ? ಮುಂದೆ ಸಾಗುವಂತಹ ಹೊತ್ತುಂಟು. ನಾವು ಅವನಿರುವಂತಹ ಜಾಗಕ್ಕೆ ನಾವು ಹೋಗಬೇಕು. ಅವನಿರುವ ಜಾಗಕ್ಕೆ ನಾವು ಹೋಗಿ ಅವನನ್ನು ಎಬ್ಬಿಸಬೇಕು ಅಂತ ಇದ್ರೆ ಸಾಕ್ಷಾತ್ ಪರಮೇಶ್ವರರಾಗಿ ಪಾರ್ವತಿಯಾಗಿ ನೀನು ಕಾಣಿಸಿಕೊಳ್ಳುವುದು, ಹೀಗೆ ಹೋಗಿ ಅವನ ಮುಂದೆ ಪ್ರತ್ಯಕ್ಷನಾದದ್ದು ಹೌದು ಅಂತ ಆದರೆ ಅದಕ್ಕೆ ಯಾವ ಕಾರಣಕ್ಕೂ ಪ್ರತಿಫಲವನ್ನು ನಾವು ನಿರೀಕ್ಷಿಸುವುದಕ್ಕಾಗುವುದಿಲ್ಲ. ಭಕ್ತರನ್ನು ನಾವು ಪರೀಕ್ಷಿಸದೆ ಒಪ್ಪಿಕೊಳ್ಳುವಂತಹ ಜಾಯಮಾನವು ನಮ್ಮದ್ದಲ್ಲ. ಹಾಗಾಗಿ ಅತಿ ಶೀಘ್ರವಾಗಿ ಅವನ ಮುಂದೆ ಸಾಗಬೇಕು ಎನ್ನುವ ಹಾಗೆ, ವೇಷಾಂತರವನ್ನು ಮಾಡಿ ಸಾಗಬೇಕು ಎನ್ನುವ ಹಾಗೆ ಮನಸ್ಸಿನಲ್ಲಿ ಸಂಕಲ್ಪಿಸಿದ್ದೇನೆ. ನಾ ಹೊರಡುವುದೀಗ. ಒಂದು 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 ಏನು? ಒಂದೇ ಒಂದು ಮಾತು. ಏನು? ಕೂಡಿಸ್ತೇನೆ. ಹರನುರಿದಿಗ ಮುನಿಗಳ ಕಷ್ಟ ನಿವಾರಿಸಲು ನಿಮ್ಮೊಡನೆ ರಮಣ
ನಿವಾರಿಸಲೋ ಸುತ ನಿಮ್ಮೊಡನೆ ಸಾರುವೆನ ಶಬರಿಯ ರೂಪದಿ ಸಾರುವೆನ ಶಬರಿಯ ರೂಪದಿ ನರನರಿವಿರವ ನೋಡಲು ಬಲದೊಡನೆ ನರನರಿವಿರವ ನೋಡಲು ಬಲದೊಡನೆ ಸಾರುವೆ ಶಬರಿಯ ರೂಪದಿ ನರನರಿವಿರವ ನೋಡಲು ಬಲದೊಡನೆ ದೂರ ನುರಿದ ಮುನಿಗಳ ಕಳ್ಳಗಂಟ ನಿವಾರಿಸಲೋ ನಿಮ್ಮೊಡನೆ ರಮಣ ರಮಣ, ಪಾರ್ವತಿ, ಪ್ರಪಂಚದ ನಿಯಮ ಹೇಗೆ ಅಂತ ಕೇಳಿದ್ರೆ ನಿಧಾನದಿಂದ ತ್ವರಿತದೆಡೆಗಾಗಿ ಹೋಗುವುದು. ಹೌದು. ಆದ್ರೆ ನೀವು ಪ್ರಾರಂಭಿಸಿದ್ದೇ ತ್ವರಿತದಿಂದಲೋ ಅಂತ ನಾನು ಆಲೋಚಿಸು. ಏನು ಮಾಡೋಣ ಹೇಳು, ನಮಗೆ ಕಾಲಮಿತಿ ಅಲ್ವೋ? ನೀವು ಆಗಿರುವಾಗ ತ್ವರಿತ ಅಲ್ಲದೆ ಬೇರೆ ದಾರಿ ಇಲ್ಲ. ಅಭಯ ಕೊಟ್ಟದ್ದೇ ತ್ವರಿತದಿಂದ ನಡೆಸುವೆನೀಗ ಅಂತ. ಹೌದೌದು. ಅವ ನಮ್ಮವನಿದ್ದಾನೆ ಹೌದು. ಎನ್ನುವ ಹಾಗೆ ಆಡುವುದಕ್ಕೆ ತೊಡಗಿದ್ರೆ ಹಾ. ನಮ್ಮವ ಅಂತ ಆಡಿದ್ರು ಕೂಡ ಬಂದವರು ನಮ್ಮವರೇ ಎನ್ನುವ ಹಾಗಲ್ವೇ ನಾವು ಆಲೋಚಿಸಿದ್ದು. ನಮ್ಮ ಲೋಕದಲ್ಲಿರುವ ಶರಣರಾಡುವ ಮಾತು ಹಾಗೆ, ಇವನಾರವ ಅಂತ ಎನ್ನದಿರಿ, ಇವ ನಮ್ಮವ ಎನ್ನಿರಿ ಅಂತಲೇ ಹೇಳುವುದಲ್ವ? ಅದಕ್ಕೆ ಈ ದ್ವಂದ್ವ ಪ್ರಪಂಚದಲ್ಲಿ ಹಾ. ದ್ವಂದ್ವತೆಗೆ ಕಾರಣವಾಗುವುದೇ ಇಂತಹ ಮಾತುಗಳು ಅಂತ ಹೌದು, ಹೌದು. ಯಾಕೆ ಹೇಳಿದ್ರೆ ಯಾಕೆ? ಎಲ್ಲರೂ ನಮ್ಮವರೇ ಅಂತ ಆದ್ಮೇಲೆ ಹಾ. ಸರಿ ಮಾಡುವುದು ನಮ್ಮವರೇ, ಹಾ. ತಪ್ಪನ್ನಾಚರಿಸುವುದು ನಮ್ಮವರೇ ಅಂತ ಆದ ಬಳಿಕ ಹಾ. ದೇವನೆನ್ನುವಾತ ಯಾರ ಪಕ್ಷಪಾತಿ ಆಗುತ್ತಾನೆ ಅಂತ ಪ್ರಶ್ನೆ. ಲೋಕದಲ್ಲಿ ಸರಿ ಇದ್ದವರನ್ನು ಸರಿ ಮಾಡ್ಲಿಕ್ಕೆ ಇಲ್ಲ, ಯಾಕೆಂದ್ರೆ ಅವರು ಸರಿ ಇದ್ದಾರೆ. ಹಾ. ನಮಗೆ ಕಷ್ಟ ಆಗುವುದು ಯಾರು ಸರಿ ಇಲ್ಲ ಅಂತವರನ್ನು ಸರಿ ಮಾಡ್ಲಿಕ್ಕೆ. ಹಾಗೆಂದು ಹಾ. ಲೋಕದಲ್ಲಿರುವವರು ಆಡುವುದು ಹೇಗೆ? ಹಾ. ನಮ್ಮ ಬುದ್ಧಿಗೂ ಪ್ರಚೋದನಾದಾಯಕನೂ ದೇವನೇ. ಹಾ. ಅಲ್ಲ, ನಮ್ಮ ಬುದ್ಧಿ ಅವನತಿ ಹೊಂದಬೇಕು ಅಂತಾದ್ರೆ ಅದಕ್ಕೂ ಕಾರಣನೂ ದೇವನೇ ಅಂತ. ಹೌದೌದು. ಆದ್ರೆ ಅರ್ಥ ಆಗುವಾಗ ಹಾ. ಎಲ್ಲವನ್ನು ಕಳಚಿ ನಿಲ್ಲುವಂತಹ ಪರಿಸ್ಥಿತಿ ಬರುವುದು. ಅದು ಹಾಗೇ ಅಲ್ವ? ಪ್ರಪಂಚದಲ್ಲಿ ಮನುಷ್ಯನಾದವನಿಗೆ ಬುದ್ಧಿ ಕೊಟ್ಟದ್ದೇ ಅದಕ್ಕೆ, ಯಾವುದು ಸರಿ ಯಾವುದು ತಪ್ಪನ್ನು ವಿವೇಚಿಸಿ ಹಾ. ಅವನ ಜೀವ ಸ್ವಾತಂತ್ರ್ಯದಿಂದ ಅವ ಮಾಡಬೇಕು. ಹಾಗಿರುವಾಗ ಒಬ್ಬನು ಒಳ್ಳೆಯದಾಗುವುದು ಒಬ್ಬನು ಕೆಟ್ಟದಾಗುವುದು ಎನ್ನುವುದಕ್ಕೆ ಇನ್ನೊಬ್ಬರ ಹತ್ರ ಬೆರಳು ತೋರಿಸಲಿಕ್ಕಿಲ್ಲ. ನಾ ಒಳ್ಳೆಯದಾಗುವುದಕ್ಕೆ ನಾನೇ ಕಾರಣ, ನಾ ಹಾಳಾಗುವುದಕ್ಕೂ ನಾನೇ ಕಾರಣ. ಹೌದು. ಈ ನೆಲೆಯಿಂದ ಜೀವರು ತರ್ಕಿಸಿದಾಗ ಅವರ ಉನ್ನತಿ ಎನ್ನುವುದು ಸಾಧ್ಯ ಆಗ್ತದೆ. ಹೌದು. ಅದಕ್ಕಾಗಿ ನಿಮ್ಮನ್ನು ಕೊಂಡಾಡುವುದಕ್ಕೆ ಜಗತ್ತಿನಲ್ಲಿರುವವರು ತೊಡಗಿಕೊಂಡದ್ದೇ ಹಾಗೆ. ಹಾ. ಪ್ರಭುಂ ಪ್ರಾಣನಾಥನು, ಹಾ. ಎಲ್ಲರ ಪ್ರಾಣಕ್ಕೆ ನಾಥನಾಗುವವನು ನೀನು. ಹಾ. ಪ್ರಭುಂ ಪ್ರಾಣನಾಥಂ ಹಾ. ವಿಭುಂ ವಿಶ್ವನಾಥಂ, ಹಾ. ಯಾವತ್ತಿಗೂ ಆನಂದಕ್ಕೆ ಭಾಜನನಾಗಿ ಉಂಟಾಗುವವನು ನೀನೆ. ಹೌದು. ಆನಂದಕ್ಕೂ ನೀನೆ, ದುಃಖಕ್ಕೂ ನೀನೆ, ಎಲ್ಲದಕ್ಕೂ ನೀನೆ ಅಂತಾಗುವಾಗ ಹಾ. ನಿನ್ನ ಅರ್ಧಾಂಗಿನಿಯಾದಂತಹ ನಾನು ಈ ಹೊತ್ತಿನಲ್ಲಿ ಸ್ವಲ್ಪ ಆಲೋಚಿಸುವುದಕ್ಕೆ ತೊಡಗಿದ್ದು. ವೇಷಾಂತರವನ್ನು ಮಾಡ್ತೇನೆ ಅಂತ ಹೇಳಿದ್ದು ನಾನು. ಈ ನಾನು- ವೇಷದಲ್ಲಿ ಹೋಗುವುದಲ್ಲ. ಹೌದು. ಹಾಗಾದರೆ ವೇಷ ಯಾವುದು ಅಂತ ಹೇಳುವುದು ಪ್ರಶ್ನೆ ಆಗ್ತದೆ. ಒಂದು ಭಾಗ ನೀವು ವೇಷ ಮಾಡುವಾಗ ನಾನು ವೇಷ ಮಾಡದಿದ್ರೆ ಹೇಗೆ? ಒಂದು ನಾನು ವೇಷ ಮಾಡಿದ್ರೆ ನೀನು ವೇಷ ಮಾಡಿದ ಹಾಗೆ ಅಲ್ವೋ? ಯಾಕಂದ್ರೆ ಪರಶಿವನ ಪೂರ್ಣ ದೇಹ ಅಂತ ಇಲ್ಲ, ಅರ್ಧಾಂಗಿ ನೀನೆ, ಹೌದು. ಅರ್ಧನಾರೀಶ್ವರನೇ. ಹೌದು. ಹಾಗಿರುವಾಗ ಮನಸ್ಸಿನಲ್ಲಿ ಸಂಕಲ್ಪಿಸಿದ್ದೇನೆ ಒಂದು ಶಬರ ರೂಪವನ್ನ ಅಂತೂ ಹೋಗಬೇಕು ಅಂತ. ಅದರಲ್ಲಿ ಒಂದು ಸ್ತ್ರೀಲಿಂಗವನ್ನು ಸ್ಥಾಪಿಸಿದ್ರೆ ಹೇಗೆ? ಯಾವ ರೀತಿಯಲ್ಲಿ? ಶಬರಿಯಾಗಿ ನಾನು ಬರ್ತೇನೆ ನಿಮ್ಮ ಜೊತೆಯಾಗಿ. ಹಾ ಹಾ ಹಾಗಾದ್ರೆ ನಿನ್ನ ಉದ್ದೇಶ ಒಬ್ಬನೇ ನಾ ಹೋಗುವುದಕ್ಕೆ ನೀ ಬಿಡುವುದಿಲ್ಲ, ಆಹಾ. ನೀನು ಬರುವುದು ಅಂತಲೇ ತೀರ್ಮಾನ ಮಾಡಿ. ಬರುವುದಕ್ಕೆ ತವಕದಿಂದ ತ್ವರಿತ. ಹಾ ಹಾಗೆ. ಯಾಕೆ ಈ ತ್ವರಿತ ಅಂತ ಕೇಳುವಲ್ಲಿ ನಿನ್ನ ತವಕ ಉಂಟಲ್ವ? ಹೌದು. ಅಲ್ಲ, ನಾನೊಂದು ಪ್ರಶ್ನೆ ಮಾಡುವುದು. ಏನು? ಈಗ ನಾನು ಇವಾಗ ಅವನಿಗೆ ಅನುಗ್ರಹ ಮಾಡುವುದಕ್ಕೋ ಅಥವಾ ಅವನ ಸತ್ವ ಪರೀಕ್ಷೆಗೂ ಹೋಗುವುದು. ಈಗ ನಿನಗೆ ಅಷ್ಟೊಂದು ಕಾತರ ಏನು ಅವನನ್ನು ಕಾಣಬೇಕು ಅಂತ? ಈಗ ನರ, ಹಾ ಎಷ್ಟಾದ್ರೂ ಅವ ನರನಿದ್ದಾನೆ. ಹೌದು. ನಮ್ಮಲ್ಲಿಗೆ ಸಮತತ್ವವನ್ನು ಸಾಧಿಸುವುದಕ್ಕೆ ಸಾಧ್ಯವಾಗದೇ ಇದ್ದರೂ ಕೂಡ ಹಾ ಆ ಸಮತತ್ವಕ್ಕೆ ಸರಿಯಾಗಿ ಹಾ ತಪಸ್ಸನ್ನು ಮಾಡುವುದಕ್ಕೆ ತೊಡಗಿದ್ದಾನೆ ಅಂತಾದ್ರೆ ಆ ತತ್ವ ಏನು ಅಂತ ನನಗೂ ಒಂದು ಅನುಕರಣೆ ಮಾಡಬೇಕು. ಹಾ 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 ಶಿವತತ್ವ ಅತ್ತ ಕಡೆ ಅರಸಿಕೊಂಡು ಆ ತತ್ವದೆಡೆಗಾಗಿ ಹೋಗುವುದಾದ್ರೆ ಹಾ. ಆ ನರನ ಬೆನ್ನನ್ನೊಮ್ಮೆ ಕಾಣಬೇಕು ಅಂತ ನನಗೊಂದು ಅನಿಸುವುದು. ಈ ಜಗತ್ತಿನಲ್ಲಿ ಅವ ಸಾಮಾನ್ಯನಲ್ಲ ಎನ್ನುವ ಹಾಗೆ ಎತ್ತರದ ಕೀರ್ತಿಯನ್ನು ಪಡ್ಕೊಂಡವ. ಆ. ನರ ಧಾವಳ್ಯದಿಂದ ಅರ್ಜುನ,
ಧರಣಿಪಾಲರ ಗಂಡ ದುರವಿಜಯ ದುರ್ದಂಡ ಮೊರೆ ಹೊಕ್ಕವರ ಕಾಯುವ ಮಾರಾಂತವರ ಕೊಲ್ಲುವ ಏನೆಲ್ಲ ಬಿರುದುಗಳನ್ನು ಹೊಂದಿದವ. ಹೌದು. ಜಗತ್ತಿನಲ್ಲಿ ಯಾರಿಗೂ ಬೆನ್ನು ತೋರಿಸದೇ ಇದ್ದಂತಹ ವ್ಯಕ್ತಿತ್ವ. ಹೌದು. ಅವನ ಬೆನ್ನು ಅದು ಕಾಣಬೇಕಲ್ವ? ಯಾಕೆ ಅಂತ ಹೇಳಿದ್ರೆ ಹಾ. ಬೆನ್ನು ನೋಡುವುದೇನು ದೊಡ್ಡ ವಿಶೇಷವಲ್ಲ. ಹಾ. ಹಿಂತಿರುಗಿ ನಡೆದುಕೊಂಡು ಹೋಗುವಾಗಲೂ ಬೆನ್ನು ನೋಡುವುದಕ್ಕೆ ಸಾಧ್ಯವಾಗುವುದಿಲ್ವೇ? ಹಾ. ಹಾಗೆಂದು ಬೆನ್ನಲ್ಲಿ ಕಟ್ಟಿಕೊಂಡಂತಹ ಬತ್ತಳಿಕದಕ್ಕೆ ಅಡ್ಡವಾಗಿ ಬರ್ತದೆ ಅಂತಲೂ ಅದರ ಅರ್ಥ ಅಲ್ಲ. ಹಾ. ಯಾಕೆ ಕಟ್ಟಿದ್ದಾನೆ, ಹಾ. ಅದರ ಉದ್ದೇಶವೇನು, ಹಾ. ಅದರ ಬೆನ್ನ ಹಿಂದೆ ಇರುವಂತಹ ಚಮತ್ಕಾರಗಳೇನು, ಹಾ. ಅದನ್ನು ಕಾಣಬೇಕು ಎನ್ನುವ ಹಾಗೆ ಉತ್ಸುಕತೆ. ಒಂದು ಹಾಗೆ ಮತ್ತೊಂದು ನೆಲೆಯಿಂದ ತರ್ಕಿಸುವುದಿದ್ರೆ ಅವ ಯಾರಿಗೂ ಬೆನ್ನು ಹಾಕಿದವನೇ ಅಲ್ಲ, ಬೆನ್ನು ತೋರಿಸುವವನೇ ಅಲ್ಲ, ಯಾರಿಗೂ ವಿಕ್ರಮದಲ್ಲಿ ಹಿಂದುಳಿಯುವವನೂ ಅಲ್ಲ, ಸಮರದಲ್ಲಿ ಸೋಲುವವನಲ್ಲ. ಹಾ, ಈಗ ಈಗ ನೀವಲ್ಲಿ ಹೋಗುತ್ತೀರಿ ಅಂತಾದ್ರೆ ಹಾ. ಎಷ್ಟಾದ್ರೂ ತಪವನ್ನು ಕೆಡಿಸುವುದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಯಾರೇ ಆಗಿರಲಿ ಹಾ. ಸಿಟ್ಟಿಗೇಳದೆ ಇದ್ದಾರೋ? ಒಂದು ವೇಳೆ ಹಾಗೇನಾದರೂ ಆದರೆ ಅವನ ಜೊತೆಯಲ್ಲಿ ಹೋರಾಟ ಆದರೆ ಅವನ ಹೋರಾಟದಲ್ಲಿ ಅವ ಹೇಗೆ ಸೋಲುತ್ತಾನೆ ಎನ್ನುವುದನ್ನು ನೋಡಬೇಕು. ಹಾಗಾಗಿ ನಿಮ್ಮನ್ನು ಅನುಕರಿಸಿ ಹಾ. ನಿಮ್ಮ ಸಹಧರ್ಮಿಣಿಯಾಗಿ ನಾನು ಬರ್ತೇನೆ. ಆ ಒಂದು ವಿಚಾರವನ್ನು ನೋಡಿದ ಹಾಗೂ ಆಗ್ತದೆ. ಆದೀತು. ಹಾ. ಈಗ ಆಕ್ಷೇಪ ಅಲ್ಲ, ನಾನು ಶಬರ ರೂಪ ಹಾ. ಅಥವಾ ಮೊದಲೇ ನಾನು ಕಿರಾತ, ಆದಿ ಕಿರಾತ ಎನ್ನುವ ರೂಪ ನನ್ನದು ಮೊದಲೇ ಉಂಟು. ಅಂತಹ ನನಗೆ ಅರ್ಧಾಂಗಿಣಿಯಾದಂತಹ ನೀನು ಹಾ. ಕಿರಾತಿನಿಯಾಗಿ ಶಬರಿ ರೂಪದಿಂದ ಬರ್ತಿ ಅಂತ ಆದ್ರೆ ಸಂತೋಷದಿಂದ ನೀ ಬರುವುದಕ್ಕೆ ನನ್ನ ಒಪ್ಪಿಗೆ ಉಂಟು. ಹಾ. ಈಗ ನೀನು ಹೊರಟ ಮೇಲೆ ಮತ್ತೆ ಇಲ್ಲಿದ್ದವರೆಲ್ಲ ಸುಮ್ಮನೆ ಉಳಿತಾರ? ಆಹಾ. ನೋಡಂತೆ. ಹಾ. ಅವರೆಲ್ಲರೂ ಕೂಡ ಆಯುಧಗಳನ್ನು ಮೇಲೆತ್ತಿ ನಾವು ಕೂಡ ವೇಷ ಮಾಡಿಕೊಂಡು ಬರ್ತೇವೆ. ಹಾ. ಹಾಗಾಗಿ ಶಿವಗಣಗಳೆಲ್ಲ ಸಿದ್ಧರಾಗಿದ್ದಾರೆ ಅಂತ ಆದ್ರೆ ಹೌದು. ಈಗ ನಾವು ಮಾಡಬೇಕಾದದ್ದೇನು? ಏನು? ವೇಷಾಂತರವಾದಂತಹ ಹಾ. ಆ ವೇಷ ಪಲ್ಲಟವಾದಂತಹ ಒಂದು ರೂಪ. ಹಾ. ಆದಿ ಕಿರಾತನಾಗಿ ನಾನು, ಹಾ. ಆದಿ ಕಿರಾತಿನಿಯಾಗಿ ನೀನು, ನಮ್ಮ ಗಂಡಗಣಗಳೆಲ್ಲರೂ ಕೂಡ ಆ ಬೇಟೆಗಾರರಾಗಿ ನಮ್ಮ ವನದಲ್ಲಿ ಸಂಚರಿಸುವಂತಹ ಒಬ್ಬ ಕಿರಾತರ ರೂಪಿನಿಂದ ಆ. ಶಬರ ಪಡೆಯನ್ನು ಸೇರಿಸಿಕೊಂಡು ನಾವು ಹೋಗಬೇಕಾಗಿದೆ. ಹೌದು. ಸರಿಯಲ್ವೇ? ಸರಿ. ತೊಡಗುವುದಲ್ವಾ? ತೊಡಗೋಣ. ರೂಪವನ್ನು ಬದಲಿಸಿ ಸಾಗೋಣ. ವೇಷ ಬದಲಾದ್ರೆ ಸಾಕಾಗಲ್ಲ, ಭಾಷೆ ಬದಲಾಗಬೇಕು. ವೇಷಕ್ಕೆ ತಕ್ಕ ಭಾಷೆ ಆಗಬೇಕು. ವೇಷ ಮಾಡೋದು ದೊಡ್ಡ ಸಂಗತಿ ಅಲ್ಲ, ಭಾಷೆ ಮಾತಾಡೋದು ದೊಡ್ಡ ಸಂಗತಿ. ಹೌದು. ಆ ಕಾರಣಕ್ಕಾಗಿ ಹೊತ್ನಾಗ ವೇಷ ಬದಲು ಮಾಡ್ಕೊಂಡೇವಿ ನಾವು. ನಾ ಯಾರಂತ ಕೇಳಿದ್ರೆ ನಾ ಕಿರಾತ, ನೀನ್ ಯಾರು ಅಂತ ಕೇಳಿದ್ರೆ ನೀನೊಬ್ಬ ಕಿರಾತಿನಿ. ಈ ಸ್ವರೂಪದಿಂದ ನಮ್ ಬೇಟೆ ಆಡ್ಬೇಕು ಅಂತಂದ್ರೆ ನಮ್ಮೊಳಗಿದ್ದ ಈಟ್ ಮಂದಿ ಎಲ್ರು ಕೂಡ ಅವ್ರವ್ರು ವೇಷ ಮಾಡ್ಯವ್ರ. ನಮ್ ಗಣಪ ನೋಡಿದ್ರೆ ಇಷ್ಟು ದೊಡ್ಡ ಹೊಟ್ಟೆ ಕಟ್ಕೊಂಡವನ, ಅವನ ಹೊಟ್ಟೆ ನೋಡಿದ್ರೆ ಗಣಪ ಅಂತ ಹೇಳಿ ಯಾರು ಗೊತ್ತಾಗಂಗಿಲ್ಲ. ಅಂತ ಸ್ವರೂಪದಿಂದ ನಾವು ವ್ಯಾಸ ಮಾಡವ್ರಿ. ಏಸ ಮಾಡಿದ್ರೆ ಸಾಕ ಬೇಟೆ ಆಡಿವ್ನಿ. ಒಂದ್ ಕಾಲಕ್ಕೆ ನಾ ವ್ಯಾಸ ಮಾಡ್ಕೊಂಡು ಹೋದ ಕಾಲಕ್ಕೆ ಆ ಬ್ರಹ್ಮದೇವರ ಶಿರ ನನ್ನ ಕೈಗೆ ಹಿಡ್ಕೊಂಡು ಹೊತ್ತಿಗೆ ಲೋಕದ ಮಂದಿ ಎಲ್ಲ ನನ್ನ ಕಂಡು ಏನಂದಾರ? ಶಿವನ ಭಿಕ್ಷಾಕ ಬಂದ ನೋಡೇ ತಂಗಿ, ಇವನಂತ ಚೆಲುವನಿಲ್ಲ. ಹಾಗಿದ್ರೆ ಆ ಕಾಲಕ್ಕೆ ಮಂದಿ ಹಂಗಂದಾರ ಅಂದ್ರೆ ಇವತ್ತು ನನ್ನ ಜೊತೆ ನೀನಿದ್ದಿ ಅಂತಂದ್ರೆ ಮಾತ್ರಕ್ಕ ಯಾವ ಕಾರಣಕ್ಕೂ ನನ್ನ ಜೊತೆ ಮತ್ತೊಬ್ಬರು ಕಣ್ಣೆತ್ತಿ ನೋಡ
ನೋಡಂಗಿಲ್ಲ ಅಲ್ಲೇನ. ಹಾಗಾದ್ರೆ ನಾವು ಮಾಡ್ಬೇಕಾದ್ದೇನು? ಏನು? ಬೇಟೆ ಆಡ್ಬೇಕು. ಹಾ. ಈ ಕಾಡಿನ ಒಳಗ ಹಾ. ಅದು ಏಟು ಮೃಗಗಳಿದ್ದಾವು. ಹಾ. ಆ ಮೃಗಗಳನ್ನೆಲ್ಲ ಬೇಟೆಯಾಡಿ ನಾವು ಇವತ್ತು ನಮ್ದಾದಂತಹ ಮಂದಿಗೆ ಬೇಕಾದಷ್ಟು ಬಾಡೂಟ ತಿನ್ನಿಸ್ಬೇಕು. ಆ ಉದ್ದೇಶಕ್ಕಾಗಿ ನಾವು ಹೊರಟವರಲ್ವ. ಹಾ. ಎಲ್ಲಾ ಕಡೆ ಬೇಟೆಯಾಡಿ ಆಯ್ತು. ಹಾ. ಅದು ಎಷ್ಟೋ ಮೃಗಗಳನ್ನೆಲ್ಲ ನಾವು ಸಂಹಾರ ಮಾಡಿ ಆಯ್ತು. ಇನ್ನೇನು ಏನು ಎಲ್ಲಿ ಬೇರೆ ಮೃಗ ಇದೆ ಅಂತ ನೋಡ್ಕೊಂಡ್ಬಿಟ್ರೆ ಇವತ್ತು ನಾವು ಹೊರಟದ್ದು ಅರ್ಜುನನ ಸತ್ವ ಪರೀಕ್ಷೆ ಮಾಡಕ್ಕಲ್ಲ. ಹೌದು. ಆ ಸತ್ವ ಪರೀಕ್ಷೆ ಮಾಡ್ಬೇಕಂತ ಅಂದ್ರ ಇದಕ್ಕೊಂದು ಸಣ್ಣ ನಾವು ಊಟ ಮಾಡ್ಬೇಕು. ಏನಾಗ್ಬೇಕು? ಅದು ಏನು ಊಟ, ಅದು ಹೆಂಗ ಅವನ ಜೊತೆ ನಾವು ಸಂಧಿಸುವುದು, ಹಿಂಗ ಆಲೋಚನೆ ಮಾಡಿದ್ರೆ ಒಬ್ಬ ದಾನವ, ಒಬ್ಬ ರಕ್ಕಸ ಇದ್ದಾನ, ಹಾ. ಮೂಕ ದಾನವ ಅಂತ ಅವನ ಹೆಸರ. ಹಾ. ಅವ ಅಲ್ಲಿ ತಪಸ್ಸು ಮಾಡ್ತಾನ, ಹಾ. ಹಂದಿ ರೂಪದಲ್ಲಿದ್ದಾನ. ಅಂತ ಹಂದಿ ರೂಪದಲ್ಲಿರುವವನಿಗೆ ನಾವೊಂದು ಬಾಣ ಪ್ರಯೋಗ ಮಾಡಬೇಕು. ಆ ಬಾಣ ಪ್ರಯೋಗ ಮಾಡಿದ್ರೆ ಆ ಹಂದಿ ತಾಗಿ ಹಾ. ಅದು ಆಘಾತಗೊಂಡು ಹಾ. ಅವನ ಮುಂದೆ ಹೋತು ಅಂತಂದ್ರೆ ಮತ್ತೆ ನಮ್ಮ ಕೆಲಸ ಸಾಂಗಾಗಿ ನೆರವೇರುತ್ತದೆ. ಆ ಉದ್ದೇಶಕ್ಕಾಗಿ ಏನು ಮಾಡ್ಬೇಕು ಗೊತ್ತಾ? ಹಾ. ಆ ದಾನವ ಎಲ್ಲಿದ್ದಾನೆ ಅಂತ ನೋಡ್ಕೊಂಡು ಹಂದಿ ಇದ್ದ ಆ ಸೂಕರ ಇದ್ದ ಜಾಗಕ್ಕೆ ಹೊಡಿಬೇಕು. ಅದೋ ನೋಡು, ಅದೋ ನೋಡು. ವಿಧ 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 ಮೃಗಗಳು. ವಿಧ 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 ಮೃಗಗಳು ಮತದ ಹರಣಗಳ ಹೊರಗೆ ಗರ್ಜಿದೆ. ಮತ ಮುಖ ನೋರುವ ಅದು ತಗಿಡಿ ರೂಪದೊಡೈತಂದ ಏನಲೆ ಶಬರಿ ಓ ಬಾಣ ಪ್ರಯೋಗ ಮಾಡಿದ್ದೆ. ನೋಡಿದ್ರೆ ಅದು ತಾಗಿದ್ಯಾವುದಕ್ಕೆ ಅಂತ ನೋಡಿದ್ರೆ ಹಂದಿಗೆ. ಹಂದಿಗೆ. ಆ ಹಂದಿ ಏನು ಮಾಡ್ತದೆ? ಅಲ್ಲಿರಂಗಿಲ್ಲ ಅದು. ಹಾ. ಆ ಹಂದಿಗೆ ಬಿದ್ದ ಬಾಣ ಅದು ವಿಲವಿಲ ಅಂತ ಉದ್ದಾಡ್ಕೊಂಡು ಓಡಕತ್ತದ್ ನೋಡು. ಹೌದು. ಅದು ಎಲ್ಲಿ ಓಡಬೇಕು? ಎಲ್ಲಿ ಓಡ- ಅದು ನನ್ನ ಸಂಕಲ್ಪ. ಹಾ. ಎಲ್ಲಿ ಅರ್ಜುನ ತಪಸ್ ಮಾಡಕತ್ತಾನ ಆ ಊರ್ ಆ ಜಾಗಕ್ಕೆ ಅದು ಹೋಗ್ಬೇಕು. ಹಾ. ಆ ಉದ್ದೇಶಕ್ಕ ಹಾ. ನಾ ಸಂಕಲ್ಪ ಮಾಡಿ ಹೊಡೆದೇವನಿ ಬಾಣ ಹಾ. ಹೋಗೇ ಹೋಗ್ತದ. ಹಾ. ಅವ ಇದ್ದ ಜಾಗಕ್ಕೆ ಹಂದಿ ಹೋಗಿಯೇ ಹೋಗ್ತದ. ನೋಡ್ತಾ ಇರು, ಮತ್ತೊಮ್ಮೆ ಈ ಬಾಣಕ್ಕೆ ಪ್ರಚೋದನೆ ಕೊಟ್ಟೇವನಿ. ಹೋಗ್ಲಿ ಹಂದಿ ಹೋಗ್ಲಿ ಮುಂದೆ. ಮುಟ್ಟವಿಸಲು ಕಣ್ಣೆರೆಯುತ್ತ ನಿಂತಿಸುವನಾಗಿದ್ದು ಕೆಳಗಿದನು. ಏನೋ ಆಶ್ಚರ್ಯವಿದು. ಕಣ್ಣು ಮುಚ್ಚಿ ಅಷ್ಟಮೂರ್ತಿಯಾದಂಥ ಪರಮೇಶ್ವರ ಕುರಿತಾಗಿ ತುಪೋನಿರತನಾಗಿದ್ದೆ. ತಪಸ್ಸಿಗೆ ಕುಳಿತ ನೆಲವೇ ಅಳುಗಾಡಿದಂತಹ ಅನುಭವ ಕಣ್ಬಿಟ್ಟು ಮುಂದೆ ಕಾಣುತ್ತಾ ಇದ್ದೇನೆಂತಾದರೆ ಆಶ್ಚರ್ಯವೇ. ನಾ ತಪಸ್ಸಿಗೆ ಕುಳಿತುಕೊಳ್ಳುವಾಗಲೂ ಕಿಕ್ಕಟ್ಟಿನಲ್ಲಿ ಕಟಾರಿಯನ್ನು ಇಟ್ಟುಕೊಂಡು ಬೆನ್ನಿಗೆ ಬತ್ತಳಿಕೆಯನ್ನು ಕಟ್ಟಿ ಧನುರ್ದಂಡವನ್ನೇ ಬ್ರಹ್ಮದಂಡವಾಗಿಸಿ ಊರಿ ಪದ್ಮಾಸನ ಸ್ಥಿತನಾಗಿ ಕುಳಿತವ ಕುಳಿತ ನೆಲವೇ ಅಳಗುತ್ತದೆ ಅಂತಾದರೆ ಕಾರಣವೇನು ಅಂತ ಮುಂದೆ ಕಂಡ್ಬಿಟ್ಟೆ. ಯಾವುದೋ ಘೋರ ಹಂದಿ ಒಂದು ನನ್ನನ್ನೇ ಲಕ್ಷಿಸಿ ಇತ್ತ ಕರೆ ಬರ್ತಾ ಉಂಟು. ತ್ರೈಯಕ್ಷನ ಕುರಿತಾಗಿ ತಪೋನಿರತನಾದವ ನಾನು. ನಾನೇ ಅದರ ಪಾಲಿಗೆ ಪರಮೇಶನಾಗಬೇಕು. ತೆಗೆದಿದ್ದೇನೆ ಕೂರ್ಕಣೆ. ಆ ಹಂದಿಗೆ ಲಕ್ಷ್ಯ ಬಿಟ್ಟು ಪ್ರಯೋಗಿಸ್ತೇನೆ. ನೋಡಿದಿರಾ, ಇದಕ್ಕೊಂದು ಹೋಗುವ ಕಾಲಕ್ಕೆ ಬಂದ ಬುದ್ಧಿ. ನನ್ನ ಬಾಣ ತಾಗಿದ ಈ ಪ್ರಾಣಿ ಎಲ್ಲಿಯೋ ಹೋಗಿ ಬೀಳ್ತದೆ ಅಂತ ನಾ ಭಾವಿಸಿದ್ರೆ ನನ್ನ ಕಾಲಬುಡದಲ್ಲೇ ಬಂದು ಬಿದ್ದಿದೆ. ಅಂತೂ ಸತ್ತಿದೆ. ಏನೇ ಇರಲಿ, ಅತ್ತ ಇತ್ತ ಬಹಳಷ್ಟು ಬೊಬ್ಬೆ ಕೇಳ್ತಾ ಉಂಟು. ಇದು ಋಷಿ ಪ್ರದೇಶವಲ್ವೇ? ಸಾಮಾನ್ಯ ಪ್ರಜ್ಞೆಯೂ ಇಲ್ಲದೆ ಇಲ್ಲಿ ಯಾರೋ ಬೇಟೆಯೋ ಏನೋ ಆಡ್ತಾರೆ ಅಂತಾದ್ರೆ ಅದರ ಬಗ್ಗೆ ನಾವು ಪ್ರಶ್ನಿಸುವುದಕ್ಕಿಲ್ಲ. ನಮಗಿದು ಪುಣ್ಯಕ್ಷೇತ್ರ, ಅನ್ಯರಿಗೆ ಕರ್ಮಕ್ಷೇತ್ರವೇ ಇರಬಹುದು. ಆದ್ದರಿಂದ ಹಂದಿ ಬಿದ್ದಿದೆ, ನೋಡೋಣ ಸ್ವಲ್ಪ ಹೊತ್ತು. ಇದು ಪರಮೇಶನ ಸಂಕಲ್ಪ ಅಂತ ಭಾವಿಸಿ ಸುಮ್ಮನಿರ್ತೇನೆ. ಓಯ್ ಓಯ್. ಇದೇನ? ಏನಾಯ್ತು? ನನ್ನ ಸಂಕಲ್ಪ ಸಿದ್ಧಿ ಆಯ್ತಿ.
ನಾ ಬಾಣ ಪ್ರಯೋಗ ಮಾಡಿದೆ ಅಂತ ಆದ್ರೆ ಆ ಬಾಣ ಬಿದ್ದು ಆ. ಅರ್ಧ ಸತ್ತೋಗಿತ್ತ ಹಂದಿ ಹ್ಮ್ ಹೋಗ್ಬಿಟ್ಟು ಅವನಿಗೆ ಉಪದ್ರ ಮಾಡಕತ್ತ ಹೊತ್ತಿಗೆ ಹಾ. ಅವ ಏನ್ ಮಾಡ್ದ ಏನ್ ಮಾಡ್ದ? ಅವನು ಒಂದು ಬಾಣ ಪ್ರಯೋಗ ಮಾಡ್ದ. ಹ್ಮ್ ಅಷ್ಟು ಹೊತ್ತುಗಾರ ಅದು ಬಿದ್ದು ಆ. ಅವನ ಕಾಲಡಿಗೆ ಹೋಗಿ ಬಿದ್ದಿದೆ. ಈಗ ಹ್ಮ್ ಅವ ಏನ್ ಮಾಡಕತ್ತಾನ, ಏನ್ ಮಾಡ ಅದ್ರ ಮೇಲೆ ಕಾಲು ಊರಿ ನಿಂತು ಬಿಲ್ ಹಿಡ್ಕೊಂಡು ನಿಂತಾನ. ಆ. ನಮ್ಮ ಮಂದಿ ಎಲ್ಲ ಕಳಿಸಿ ಆಯ್ತು, ಹ್ಮ್ ಹಂದಿ ಬಿಟ್ಕೊಡು ಅಂತ ಕೇಳಿ ಆಯ್ತು. ಹ್ಮ್ ಅವ ಎಲ್ರಿಗೂ ಬಡ್ದು ಕಳಿಸ್ಯಾನ. ಆ. ನಮ್ಮ ಮಂದಿ ಬಂದು ಏನ್ ಹೇಳ್ತಾರ ನಮ್ಗೆ, ಏನ್ ಹೇಳ್ತಾರ? ನೀವೇ ಕೊಡಕ್ಕಿಲ್ಲ. ಹೋಗ್ಬೇಕು ಅಂತ, ಆ. ನೀವೇ ಹೋಗಿ ಕೇಳ್ರಿ ಅಂತ ಹೇಳ್ಕೊಂಡು ಆ. ನಮ್ಮಲ್ಲಿ ಭಿನ್ನಯ ಮಾಡ್ತಾ ಇದ್ದಾರ. ಹ್ಮ್ ಇನ್ ತಡ ಮಾಡಂಗಿಲ್ಲ, ಆ. ಅವನ ಹತ್ರ ನಾನೇ ಹೋಗಿ ಕೇಳಕತ್ತೀನಿ. ಒಳ್ಳೇದು. ಓಯ್ ಏನು ಏಯ್ ಯಾವನೋ ನೀನು, ಈ ನಮ್ಮ ಭಾಷೆ ನಿನಗೆ ಬರ್ತೈತೇನ? ನೋಡುವ, ನಿನ್ನ ಭಾಷೆ ಪ್ರಾರಂಭಿಸು. ನನ್ನ ಶೈಲಿಯಲ್ಲೇ ನಾ ಕೇಳ್ತೇನೆ. ನಿನ್ನ ಪದವೇ ಅದು. ಹೌದು, ಅಲ್ಲ, ನೀ ಇಟ್ಟ ಪದವೇ ಇದು. ಪದ ಕೇಳ್ತೇನ? ಆ, ಏನಂಬುತ್ತಿದ್ದೀನ್ಯ? ಏನೆಂಬ ನುಡಿದಿದ್ದೀಮ್ಯ ಎಲೆ ಹಾರುವಯ್ಯ. ಏನೆಂಬುತ್ತ ನುಡಿದಿದ್ದೀಮ್ಯ ಎಲೆ ಹಾರುವಯ್ಯ. ಎಲೆ ಹಾರುವಯ್ಯ. ಏನೆಂಬುತ್ತ ನುಡಿಯುವುದಿಯು ಈ ನಲತೆಯ ತಿಂಬೂತಿ ಮಾನವನ ನಿನಗಿದು ಕವಿಯೇ. ಏನೆಂಬುತ್ತ ನುಡಿದೀಮ್ಯ ಹೊರಳೊಳು ಜಂಜಾರವೇನು, ಹೊರಳೊಳು ಜಂಜಾರವೇನು, ಸರಳು ಬಿಲ್ಲು ಪಿಡಿದುದೇನು, ಸರಳು ಬಿಲ್ಲು ಪಿಡಿದುದೇನು, ಕಳ್ಳ ತಪಸಿ ವೇಷ ನಿನಗೆ ಏನೆಂಬುತ್ತ ನುಡಿದೀಮ್ಯ. ಕಳ್ಳ ಜಂಜಾರವೇನು, ಸರಳು ಬಿಲ್ಲು ಪಿಡಿದುದೇನು, ಕಳ್ಳ ತಪಸಿ ವೇಷ ನಿನಗೆ ಏನೆಂಬುತ್ತ ನುಡಿದೀಮ್ಯ ಎಲೆ ಕಾರುವಯ್ಯ. ಏನೆಂಬುತ್ತ ಎಲೆ ಹಾರುವಯ್ಯ. ಓಯ್ ಕಿರಾತ ನಮ್ಮ ಮಂದಿ ಎಲ್ಲ ಹೇಳಕತ್ತಾರ, ನಿನಗೆ ಕೇಳಿಸ್ತದೇನ? ಏನಂತೆ? ಅನ್ಯಾಯಕಾರಿ ಬ್ರಹ್ಮ ಈ ಸುಂದರನ ಸನ್ಯಾಸಿ ಮಾಡಬಹುದೇ? ಅದು ಯಾಕೆ ಅವರು ಹಾಗೆ ಹೇಳುವುದು? ನಿನ್ನ ನೋಡಿದ್ರೆ ಹಂಗೆ ಕಾಣಿಸ್ತದೆ ಪುಣ್ಯಾತ್ಮ. ಆ, ಇಷ್ಟು ಚೆಲುವ ನೀನು, ಆ, ನಿನ್ನ ನೋಡಿದ್ರೆ ಆ, ಸಣ್ಣ ಪ್ರಾಯದ ಹುಡುಗ. ಈ ತಪಸ್ಸು ಮಾಡುವ ದುರ್ಬುದ್ಧಿ ನಿನ್ಗೆ ಯಾಕೆ ಬಂತು? ಆ, 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 ಅದಕ್ಕೆ ಕೇಳಕತ್ತಾನ ನಾನು, ಆ. ಏನು ಮಾಡಕತ್ತಿ ಇಲ್ಲಿ? ಈ ಕಾಡೊಳಗೆ ನೀನು ಯಾಕೆ ಅಡ್ಡಾಡಕತ್ತಿ? ಆ, ನೀ ಯಾರು ಅಂತ ಗೊತ್ತಾಗಂಗಿಲ್ಲ. ನೀ ನೋಡಿದ್ರೆ ನಮ್ಮ ಹಂದಿ ಮೇಲೆ ಉರಿ ನಿಂತಿದ್ದಿ. ಸರಿ. ಬೇಟೆ ಆಡೋರು ನಾವು ಕಿರಾತರು, ನಾವೆಲ್ಲ ಬೇಟೆ ಆಡಿ ಪ್ರಾಣಿ ತಿನ್ನೋರು. ನಮ್ಮಂದಿ ವ್ಯವಹಾರನೇ ಇದೆ. ಮಾಂಸ ಮಜ್ಜನ. ನಾ ದೊಡ್ಡ ದೊಡ್ಡ ಭಾಷೆ ಎಲ್ಲ ನಮ್ಗೆ ಬರಂಗಿಲ್ರಿ. ಸರಿ ಸರಿ. ನಾವ್ ಏನಿದ್ರು ನಮ್ಮ ಭಾಷೆಯರಿಗೆ ಮಾತಾಡು. ಆ, ನೋಡ, ಆ, ನಾವು ತಿನ್ನೋ ಆಹಾರ ಅದು. ನಾ ಬಾಣ ಬಿಟ್ಟು ಆ ಹಂದಿ ಈಗ ನಿಮ್ ಕಾಲು ಅಡಿಗೆ ಬಿದ್ದಿದೆ. ಅದು ನಮ್ಮ ಹಂದಿ. ಆದ್ರಿಂದ ನಾ ಕೇಳಕತ್ತೀನಿ, ನೀವು ಸಾಕಿದ್ದ? ನೀವು ಸಾಕಿದ್ದ? ನಾವು ಸಾಕಿದ್ದೇನೆ. ಇದು ಕಾಡು. ಕಾಡೊಳಗೆ ಯಾರಾದ್ರೂ ಪ್ರಾಣಿ ಸಾಕ್ತಾರೇನು? ಮತ್ತೆ ಅದು ಅದ್ರೊಳಗೆ ಬಂದವರು. ನಮ್ಮ ಹಂದಿ ಅಂತ ಹೇಳ್ತೀರಿ? ನಮ್ಮ ಹಂದಿ ಅಂದ್ರೆ ನಾವು ಕಾಡು ಮಂದಿ. ಹಾಗೆ. ಕಾಡು ಮಂದಿಗೆ ಸೇರಿದ್ದಿ ಕಾಡು. ನಮಗೆಲ್ಲ ಅಡವಿ ದೇವಿಯ ಕಾಡು ಜನಗಳ ಈ ನಾಡು. ಹಾ. ನೀ ಹಾಡು ಕೇಳಂಗಿಲ್ಲೇನು? ನೀವೆಲ್ಲ ಊರಿಗೆ ಬಂದ್ರೆ ಆಗ್ಲಿಕ್ಕೆ ಇಲ್ಲ. ಬೇಡ, ನಾವು ಊರಿಗೆ ನೀವು ಊರು ಇಡ್ಲಿಕ್ಕಿಲ್ಲ. ನಾವು ಊರಿಗೆ ಬರಂಗಿಲ್ಲ. ನಾವು ಊರಿಗೆ ಬಂದ್ರೆ ಅಪಾಯ ಇಲ್ಲ. ನಿಮ್ಮಂತ ಮನಸ್ಸರೇ ಈ ಊರಿಗೆ ಬಂದ್ರೆ, ನಮ್ಮ ಕಾಡಿಗೆ ಬಂದ್ರೆ ಅದು ಅಪಾಯ. ನಾವೇನು ಕಾಡೊಳಗಿದ್ದ ಒಂದೇ ಒಂದು ಮರ ಮುಟ್ಟಂಗಿಲ್ಲ. ಆದ್ರೆ ನೀವೇನು ಇಲ್ಲಿ
ಬಂದ್ರೆ ಇದೆಲ್ಲ ಕಡ್ಕೊಂಡು ಹೋಗ್ತೀರಾ. ನಾವೊಂದು ಮರ ಕಡಿದ್ರೆ ಅಲ್ಲಿ ಮತ್ತೊಂದು ಮರ ನೆಡ್ತೀವಿ, ಗೊತ್ತೇನೆ? ಒಳ್ಳೇದು. ಅದ್ರೊಳಗೆ ನಿನಗೆ ಈಗ ಕೇಳಕತ್ತೇನೆ ನಾನು. ಆ ಹಂದಿ ನಮ್ದ, ಅದ್ ನಾನು ಬಾಣ ಪ್ರಯೋಗ ಮಾಡಿ ಅದನ್ನು ತಿನ್ನಾಕ ಅಂತ ಹೇಳ್ಕೊಂಡು ಬೀಳ್ಸಿವ್ನಿ. ನೀ ಯಾಕ್ಲ ಅದ್ರ ಮೇಲೆ ನಿಂತ್ಕೊಂಡು ಅದ್ ನಂದಂತ ಹೇಳ್ಕೊಂಡು. ಅಯ್ಯ ಕಿರಾತನೆ, ಏನು? ನಾನು ನನ್ನ ಸಂಕಲ್ಪ ಸಿದ್ಧಿಗಾಗಿಯೇ ತಪೋನಿರತನಾಗಿದ್ದೆ. ಓ, ಆ ಹೊತ್ತಿನಲ್ಲಿ ರಾಕ್ಷಸಿ ರೂಪದಿಂದ ತಂದಿತು ಈ ಹಂದಿ. ಆ ಕಾಲಕ್ಕೆ ನನ್ನ ಸ್ವಯಂ ರಕ್ಷಣೆಗೆ ಬೇಕಾಗಿ ನಾನೇ ಬಾಣ ಪ್ರಯೋಗ ಮಾಡಿ ಅದನ್ನು ನನ್ನ ಕಾಲಬುಡದಲ್ಲಿ ಹಾಕಿಕೊಂಡಿದ್ದೇನೆ. ಈಗ ಬಂದು ಹೇಳ್ತಿ ಅದು ನನ್ನದ್ದು, ನನಗೆ ಸೇರತಕ್ಕದ್ದು ಅಂತ. ಆದರೆ ನನಗೆ ವಿಶ್ವಾಸ ಉಂಟು, ನನ್ನಿಂದಲೇ ವಧಿಸಲ್ಪಟ್ಟ ಹಂದಿ ಇದು. ಇದನ್ನು ನೀನು ಕೊಂದಿದ್ದಿ ಅನ್ನುವುದಕ್ಕೆ ಏನುಂಟೋ ಸಾಕ್ಷಿ? ನೀ ಏನು ನಾನು ಸುಳ್ಳು ಹೇಳ್ತೀನಿ ಅಂತ ನೀ ತಿಳ್ಕೊಂಡಿ ಏನ? ನಾವು ಕಾಡು ಮಂದಿ ಯಾವತ್ತೂ ಸುಳ್ಳು ಹೇಳಂಗಿಲ್ಲ. ಕುಡಿಯುವುದು ಹುಳಿ ಹೆಂಡ, ತಿನ್ನುವುದು ಹಸಿ ಮಾಂಸ. ನಿಮ್ಮ ನಾಲಿಗೆಯಲ್ಲಿ ಎಲ್ಲಿ ಸತ್ಯ ಬಂದಿತ್ತು? ಸತ್ಯ ಹೇಳೋದು ಯಾವತ್ತಿದ್ರು ಹೆಂಡ ಕುಡ್ದವ್ರೆ, ಅದು ಗೊತ್ತೇನ ನಿನಗೆ? ಎಲ್ಲಿಯೂ ಸತ್ಯ ಹೇಳಂಗಿಲ್ಲ. ನಿಮ್ಮ ಅದೇನು ದೊಡ್ಡ ದೊಡ್ಡ ಭಗವದ್ಗೀತೆ ಅದಕ್ಕೆ ಇದಕ್ಕೆ ಎಲ್ಲ ಕೈ ಇಟ್ಟು ಹೇಳೋರೆಲ್ಲ ಸುಳ್ಳೇ ಹೇಳೋದು. ಸತ್ಯ ಹೇಳೋದು ಎಲ್ಲಿ ಗೊತ್ತಾ? ಎಲ್ಲಿ ಹೆಂಡ ಕುಡಿತಾರ ಅಲ್ಲಿ. ಹಾಗಿದ್ರೆ ನೀನು ಕುಡಿದೆ. ನಾ ಹೇಳಕತ್ತೇನೆ, ಇದು ಸತ್ಯ ಹೇಳ್ತೀನಿ ನಾನು. ಏನು ಆಣೆ ಪ್ರಮಾಣ ಮಾಡಿ ಹೇಳ್ತೇನೆ. ಹಕ್ಕಿ ರಂಗನಾಣೆ, ಹಕ್ಕಿ ರಂಗ ಸ್ವಾಮಿಯಾಣೆ, ಮಿಕ್ಕ ಮಾತನಾಡ ಬೇಡ, ಮಿಕ್ಕ ಮಾತನಾಡ ಬೇಡ. ಹಕ್ಕಿ ರಂಗ ಸ್ವಾಮಿಯಾಣೆ, ಮಿಕ್ಕ ಮಾತನಾಡ ಬೇಡ. ಕಳ್ಳ ತಪ್ಪಸಿ, ಕಳ್ಳ ತಪ್ಪಸಿ. ಸ್ವಾಮಿಯಾಣೆ, ಮಿಕ್ಕ ಮಾತನಾಡಬೇಡ. ತಕ್ಕುವುದಲ್ಲ ತಪಸಿ ನಿನಗೇಕೆ, ತಕ್ಕುವುದಲ್ಲ ತಪಸಿ ನಿನಗೇಕೆ. ಏನ ಹೇಳುವೆ ಕಣ್ಣ ತಪಸಿ, ಏನ ಹೇಳುವೆ ಕಣ್ಣ ತಪಸಿ ನೀನು. ಶ್ವಾನ ಮರಿಗಳ ಬಿಡಳೆವು ನಾವು, ಶ್ವಾನ ಮರಿಗಳ ಬಿಡಳೆವು ನಾನು. ಸಾನುರಾಗದಿಂದಲ್ ಹೊರಿಸೇವೋ. ಏನ ಕೇಳಿದಲ್ಲ ತಪ್ಪು ಶ್ವಾನ ಮರಿಗಳ ಬಿಟ್ಟೆವು ನಾವು, ಸಾನುರಂಗದಿಂದ ಕೊರಿಸೇವೋ. ಹಕ್ಕಿ ರಂಗ ಸ್ವಾಮಿಯಾಣೆ, ಮಿಕ್ಕ ಮಾತನಾಡಬೇಡ. ಹಕ್ಕುವುದಲ್ಲ ತಪಸಿ ನಿನಗೇಕೆ. ಹಕ್ಕಿ ರಂಗ ಸ್ವಾಮಿಯ ಬೆಟ್ಟದ ಮೇಲಿರೋ ದೇವರು ನಮ್ ದೇವರು ಹಕ್ಕಿರಂಗ ಸ್ವಾಮಿ. ಹಕ್ಕಿರಂಗ ಸ್ವಾಮಿ ಆಣೆ ಮಾಡಿ ಹೇಳಕತ್ತೀನಿ ನಾನು. ಕಾಡಕಿರಾತರಾದ ನಿಮಗೆ ಹಕ್ಕಿರಂಗ ಸ್ವಾಮಿ. ಹೌದೌದೌದು, ನಮ್ ದ್ಯಾವರು, ಮಹಾವಿಷ್ಣುವಿನ ಭಕ್ತರು. ಹಕ್ಕಿರಂಗ ಸ್ವಾಮಿ ದ್ಯಾವರು. ಯಾವ ದ್ಯಾವರು ಅಂತ ಗೊತ್ತಿಲ್ಲ, ನಮ್ಮ ಹಿರಿಯವರು ಹೇಳವ್ರೆ, ಅದನ್ನ ನಾವು ನಂಬ್ತೀವಿ ಅಷ್ಟೇ. ಅದು ನಿಮ್ಮ ಕ್ರಮವೇ ಹಾಗೆ, ನಿಮ್ಮ ಹಿರಿಯರು ನಂಬಿದ್ದಾರೆ, ಅದನ್ನು ನೀವು ನಂಬುತ್ತೀವಿ. ಹ್ಞೂನ್ರಿ. ಅದ್ರೊಳಗೆ ಈಗ ನಿನಗೆ ಹೇಳಕತ್ತೇನೆ ನಾನು. ಆ ಸ್ವಾಮಿ ಮೇಲೆ ಆಣೆ ಮಾಡಿ ಹೇಳೋದು, ಇದು ನಾನು ಬಿಟ್ಟ ಬಾಣಕ್ಕೆ ಬಿದ್ದ ಹಂದಿ, ಅದು ನಮ್ಗೆ ಸೇರ್ಬೇಕು. ಸುಳ್ಳು ಹೇಳಂಗಿಲ್ಲ. ವಿದ್ಯಾ ಬುದ್ಧಿ ಸ್ವಲ್ಪ ಕಡಿಮೆ ಇದ್ರು ನಾವು ಸುಳ್ಳು ಹೇಳೋ ಮಂದಿ ಅಲ್ಲ. ನಾವು ಹೊಟ್ಟೆ ಪಾಡಿಗೆ ದುಡ್ಡು ತಿನ್ನೋರು, ಯಾರ್ಯಾರ್ದು ಸೆಳೆ ತಿನ್ನೋ ಜನ ಅಲ್ಲ. ಈ ತುಂಬಾ ಕಲಿತವರಿಗಿಂತ ಕಲಿಯದೇ ಇದ್ದವರೇ ಪುಣ್ಯ ಅಲ್ವೇನ? ಒಳ್ಳೇದು. ನೀ ಆ ಮಟ್ಟಕ್ಕೆ ಒಪ್ಪಿದ್ಯಲ್ಲ, ಆಗ್ಲಿ. ಈಗ ಏನ್ ಗೊತ್ತ, ಅದು ಹಂದಿ ನಮಗೆ, ನೀ ಅದನ್ನು ಸುಮ್ಮನೆ ನಮ್ದು ನಮ್ದು ನಾ ಬಿಟ್ಟು ನಿನಗೆ ಈ ತಪಸ್ಸು ನಿನ್ನ ನೋಡಿದ್ರೆ ಅಡ್ಡಿಗಡಿಗೆ ಕಳ್ಳ ತಪಸ್ಸಿ ನೀ ಕಳ್ಳ ತಪಸ್ಸಿ ಹಾಗೆ ಕಾಣ್ತಿ. ಇದೆಲ್ಲ ಬೇಕೇನು ನಿನಗೆ? ತಪಸ್ಸಿಗಳನ್ನೆಲ್ಲ ಇಲ್ಲಿ ನೋಡಿದೀನಿ ನಾನು. ಅವ್ರು ಹೆಂಗಿದ್ದಾರೆ, ಅವರ ಕೈಯೊಳಗೆ ಅದೇನೊಂದು ಚೊಂಬ ಐತಿ. ಅಯ್ಯೋ,
ಚೊಂಬು ಹಿಡ್ಕೊಂಡು ಕಮಂಡಲ. ಕಮಂಡಲ ಏನದು ಆ. ಅದ್ರ ಹೆಸರು ನಂಗೆ ಗೊತ್ತಿಂಗ್. ಆ, ಅವ್ರ ಕೈಯೊಳಗೆ ಅದು ಏನೋ ಒಂದು ಮರ ತುಂಡಾಯ್ತು ಹಿಂಗೆ ಕೈ ತುಂಡಾದ್ರೆ ಇಟ್ಕೊಳ್ತಾರಲ್ರ ಮರದ ತುಂಡಲ್ಲ, ಅದು ದಂಡ. ಹೌದೇನ ಹಾ. ನಾ ತಿಳ್ಕೊಂಡದ್ದು ಅವ್ರಿಗೇನು ಆಯಾಸ ಆಗ್ತೈತಿ ಆ. ಅದಕ್ಕೆ ಬೇಕಾಗಿ ಹಿಂಗೆ ಇಟ್ಕೊಂಡವ್ರ ಅಂತ. ಅದಲ್ಲೇನ ಅಲ್ವೇ ಅಲ್ಲ. ಇರ್ಲಿ ಅದೆಲ್ಲ ತಪಸ್ವಿ ಅಂತ ನಾವು ನೋಡ್ಕೊಂಡದ್ದು. ನಿನ್ನ ನೋಡಿದ್ರೆ ನಿನ್ನ ಕೈಯೊಳಗೆ ಅದು ಏನ್ ಬಿಲ್ ಅದು ಏನ್ ಬಾಣ ನಿನ್ ಕತಿ ಏನು ಅದಕ್ಕೆ ನಾ ಕೇಳಿದೆ ನೀ ಕಳ್ಳ ತಪಸ್ವಿ ಅಂತ. ನೀ ತಪಸ್ ಮಾಡಕ್ ಬಂದವಲ್ಲ, ನೀನು ಜನ ಮೋಸ. ಅದಕ್ಕೆ ಹೇಳಕತ್ತೀನಿ ನಾನು, ನಮ್ಮ ಹಂದಿ ನನ್ಗೆ ಬಿಡ್ಕೊಡು. ನೀನು ಶಿವ ಅಲ್ಲ, ಶಬರ. ಎಲ್ಲವೂ ಶಬರ ಎನ್ನಡ ಕರೆದೊಳು. ಎಲ್ಲವೂ ಶಬರ ಎನ್ನಡ ಕರೆದೊಳು ಅಳಿದು ದೇವರ ಕವಿದರ. ಬಳಕೆ ನಿನಗೆ ನಿನಗೆ ಸಾರು ಕೆಲಕೆ ಒಣಗಲಿ. ಬಳಕೆ ನಿನಗೆ ನಿನಗೆ ಸಾರು ಕೆಲಕೆ ಒಣಗಲಿ. ಶಬರ ಏನು ಒಬ್ಬ ಕ್ಷಾತ್ರಿಯನ ಸಮ್ಮುಖದಲ್ಲಿ ನೀ ನಿಂತಿದ್ದೆ ಎನ್ನುವ ಪ್ರಜ್ಞೆ ನಿನಗೆ ಬೇಕು. ಕಾಡು ಅತಂತ್ರವಾದಾಗ ಸಂರಕ್ಷಿಸುವುದಕ್ಕೆ ನಾಡಿನವರು ಬಾಧ್ಯರು. ನಾಡು ಅತಂತ್ರವಾದಾಗ ರಕ್ಷಿಸುವುದಕ್ಕೆ ಕಾಡಿನವರು ಯೋಗ್ಯರು. ಈ ಮಾತನ್ನು ಯಾಕೆ ಹೇಳಿದೆ ಬಲ್ಲೆಯ? ಯಾಕೆ? ತಪಸ್ಸಿಗೆ ತಾಣ ಯಾವುದು ಅಂತ ಕೇಳಿದ್ರೆ ಕಾಡು. ಆರಣ್ಯಕಗಳು ಹುಟ್ಟಿದ್ದೇ ಅರಣ್ಯದಲ್ಲಿ. ದೊಡ್ಡ ದೊಡ್ಡ ಭಾಷೆ ಎಲ್ಲ ನನ್ನ ಹತ್ರ ಹೇಳ್ಬೇಡ ಮಾರಯ್ಯ, ನಾ ಅಷ್ಟು ಓದಂಗಿಲ್ಲ. ನೀವು ಓದಬೇಕಾಗಿಲ್ಲ, ಸ್ವಲ್ಪ ತಿಳಿದುಕೋ ಅಂತ. ನೀವು ಏನು ಕಲಿಯದವರಿಗೆ ಏನು ಹೇಳದೆ ಇದ್ದದ್ದೇ ದೊಡ್ಡ ತಪ್ಪು. ಈ ಏನು ಗೊತ್ತಿಲ್ಲದೆ ಇದ್ದವರಿಗೆ ಸನಾತನೀಯವಾದ ಸಂಸ್ಕಾರದ ಪಾಠ ಆಗುತ್ತಾ ಇದ್ರೆ ಅವರದ್ದೊಂದು ಪಂಗಡ ಬೇರೆ ಅಂತ ಗುರುತಿಸುವುದಕ್ಕೆ ಇಲ್ಲ. ಬ್ಯಾಡ್ವೋ ಮಾರಾಯ, ನಾವು ಚೆಲುವಾಗಿದ್ದೇವೆ ಇಲ್ಲಿ ಕಾಡೊಳಗ. ನಿಮ್ಮ ಸನಾತನ ಗಿನಾತನ ನಿಮ್ಗೆ ಇರ್ಲಿ. ಅದು ಅದೇ ಸಮಸ್ಯೆ. ನೀವು ಚೆಲುವಾಗಿದ್ದೇವೆ ಅಂತ ಹೇಳಿಕೊಂಡು ನಿಮ್ಮಷ್ಟಕ್ಕೆ ಇದ್ದುದೇ ನಿಮ್ಮ ದೊಡ್ಡ ಸಮಸ್ಯೆ. ನೀವು ಎಲ್ಲದರ ಬಗ್ಗೆ ಸ್ವಲ್ಪ ಸ್ವಲ್ಪ ಆದ್ರೂ ತಿಳಿಯುತ್ತಾ ಇದ್ರೆ ಯಾರು ನಿಮ್ಮ ಸಮೀಕರಣಕ್ಕೆ ಬರ್ತಾ ಇರ್ಲಿಲ್ಲ. ಬ್ಯಾಡ್ವೋ, ನಮ್ಮ ಜನಸಂಖ್ಯೆ ಎಷ್ಟೈತಿ, ನಾವ್ ಎಷ್ಟು ಮಂದಿ ಇದ್ದಾರೆ ನಮ್ಗೆ ಅದು ಲೆಕ್ಕಕ್ಕೆ ಬೇಡ. ನಮ್ಮೊಳಗ ನಾವಿಲ್ಲಿದ್ದೇವ್ರಿ, ನಾವ್ ಯಾರ್ದು ಭಿಕ್ಷೆ ಬೇಡ, ಭಿಕ್ಷೆ ಎತ್ತಿ ತಿರುಪೆ ಎತ್ತಿ ಬದಕಂಗಿಲ್ಲ ನಾವು. ಏನಿದ್ದರೂ ನೀವು ಕಾಡಿನವರಾಗಿ ಉಳಿಯಬಾರದು. ನಾಡಿನವರು ಗುರುತಿಸುವ ಮಟ್ಟಕ್ಕೆ ಏರಬೇಕೆನ್ನುವುದೇ ನಮ್ಮ ಅಪೇಕ್ಷೆ. ಆದರೆ ನಿಮ್ಮಷ್ಟಕ್ಕೆ ನಿಮ್ಮ ಸೀಮಿತವಾದ ಪರಿಧಿಯಲ್ಲಿ ನೀವು ವ್ಯವಹರಿಸುತ್ತೀರಿ ಅಂತಾದ್ರೆ ನಮ್ಮತ್ತ ಆಕ್ಷೇಪ ಇಲ್ಲ. ಈಗ ಆದ್ರೆ ನೀವು ನಮ್ಮನ್ನೇ ಪ್ರಶ್ನಿಸುವ ಮಟ್ಟಕ್ಕೆ ಮುಟ್ಟಿದಿರಲ್ಲ. ಈಗ ನಾ ಇಲ್ಲಿ ಪ್ರಯೋಗ ಮಾಡಿದ ಬಾಣಕ್ಕೆ ಬಲಿಯಾಗಿ ಬಿದ್ದ ಹಂದಿ ಇದು. ನನ್ನದ್ದು ಅನ್ನುವುದಕ್ಕೆ ಸಾಕ್ಷಿ ನನ್ನ ಕಾಲಬುಡದಲ್ಲಿ ಬಿದ್ದಿದೆ. ನಿನ್ನದ್ದಾದ್ರೆ ನಿನ್ನ ಕಾಲಬುಡದಲ್ಲಿ ಬೀಳಬೇಕಾಗಿತ್ತು. ಹಾಗೆಲ್ಲ ಇಲ್ಲದೆ ಇದ್ರೆ ಇಲ್ಲಿ ಬಂದು ಅದನ್ನು ಕೊಡೋದು ದೊಡ್ಡಸ್ತಿಕೆ ಬೇರೆ. ಒಂದು ದೀನತೆಯಿಂದ ನಾವು ಪ್ರಯೋಗಿಸಿದ್ದೇವೆ. ನಾನು ತಪಸ್ವಿ ಅಂತ ಗೊತ್ತುಂಟಲ್ಲ ನಿನಗೆ. ನಾನು ಹಂದಿ ತಿನ್ನುವ ಜಾತಿ ಅಲ್ಲ ಅಂತ ಗೊತ್ತುಂಟಲ್ಲ ನಿನಗೆ. ಹಂದಿ ತಿಂತೀಯನ? ಅಲ್ಲ, ಹಂದಿ ಪದಾರ್ಥ ಮಾಡೋದು ಹೇಗೆ ಅಂತ ಗೊತ್ತೇ ನಿನಗೆ? ನಮಗೆ ಅದರ ಅಗತ್ಯವೇ ಇಲ್ಲ. ಯಾಕೆ? ನಾ ತಪಸ್ವಿ. ಆದ್ದರಿಂದ ನಾನು ಶಾಕಾಹಾರಿಯಾಗಿ ಶಿವನ ಕುರಿತಾಗಿ ತಪಸ್ಸಿಗೆ ಕುಳಿತುಕೊಳ್ಳುವವ. ಆದ್ರೆ ಈ ಕಾಲಕ್ಕೆ ಬಂದ ಅಪಾಯವನ್ನು ತಡೆ ಹಿಡಿಯುವುದಕ್ಕೆ ಬೇಕಾಗಿ ಹಂದಿಯನ್ನು ಕೊಂದು ಕಳೆದಿದ್ದೇನೆ. ಬಂದು ಕೇಳುವುದಪ್ಪ, ಸನ್ಯಾಸಿಗಳು ನೀವು, ನಿಮಗೆ ಅದು ಯಾಕೆ? ನಮಗೆ ಬಿಟ್ಟು ಕೊಡಿ. ಒಂದು ದೀನ ಭಾವ, ಸಂಸ್ಕಾರವೇ ನಿನ್ನಲ್ಲಿ ಇಲ್ಲ. ಒಂದು ದೊಡ್ಡಸ್ತಿಕೆಯಿಂದ ಬಿಟ್ಟು ಕೊಡು ಎಂತದ್ದು ಅಂತ ಭಾವಿಸಿದ್ದಿ. ನಾನು ನಿನ್ನ ಜಾತಿ ಅಲ್ಲ, ನಾನೊಬ್ಬ ಕ್ಷಾತ್ರಿಯನಿದ್ದೇನೆ. ತೀರೋದಾತ್ತ ವ್ಯಕ್ತಿತ್ವವನ್ನು ಹೊಂದಿದ ಮನೆತನದಿಂದ ಬಂದವನಿದ್ದೇನೆ. ಆದ್ದರಿಂದ ಹೇಳ್ತಾ ಇದ್ದೇನೆ, ಇದು ಯಾವ ಕಾರಣಕ್ಕೂ ನೀ ಕೊಂದ ಹಂದಿಯಲ್ಲ, ನೀ ತಿನ್ನುವ ಪ್ರಾಣಿ ಹೌದು. ಕೊಂದತ್ತು ಮಾತ್ರ ನಾನೇ. ದೀನನಾಗಿ ಕೇಳುವ ಬದಲು ದೊಡ್ಡಸ್ತಿಕೆ ಮಾತಾಡಿದ್ರೆ ಎದುರು ನಿಂತವ ಅರ್ಜುನ ಚಂದ್ರವಂಶೀಯ. ಈ ಹೆಸರು ಏನು ಬೇಕಾದ್ರೆ ಹೇಳ, ನೀ ತಪಸ್ವಿ ಅಲ್ವೇನ? ಹೌದು. ತಪಸ್ವಿ ಹೌದಲ್ವೇನ? ತಪಸಿ ತಪಸಿ ನೋಡಿ ಗಮನಿ ಬಿಟ್ಟು ನಮ್ಮ ಆಳು
ಭಿಕ್ಷೆ ಬೇಡ್ಬೇಕಲ್ಲ. ಮತ್ತೇನು? ನಾವ್ ಹಂಗೆ ಭಿಕ್ಷೆ ಬೇಡೋ ಜನ ಅಲ್ಲ. ಭಿಕ್ಷೆ ಬೇಡುವುದು ಅಂತಲ್ಲ, ದುಡಿ ತಿನ್ನೋ ಮಂದಿ ಅಂತ ಮೊದಲೇ ಹೇಳಿವ್ನಿ ನಾನು. ನೀ ದುಡಿದು ತಿನ್ನು, ಆದ್ರೆ ದೊಡ್ಡಸ್ತಿಕೆ ಬೇಡ ಅಂತ. ನಾವು ಭಿಕ್ಷೆ ಬೇಡಕತ್ತೀವಿ ಒಂದ್ ದಿವ್ಸ, ವರ್ಷದಾಗ ಒಂದ್ ದಿವ್ಸ ಭಿಕ್ಷೆ ಬೇಡ್ತೀವಿ ನಾವು. ಯಾವಾಗ? ಅದು ದ್ಯಾವರ ಪೂಜೆಗೆ. ಆ, ಗೋಳು ಮಂಡೆ ಜಂಗಮ ದೇವರು ಕೋಳುಗಳಮ್ಮ ದೇವನಿಗೆ ವಾರಣ್ಯ ನೀಡವ್ವ ಕೋಡುಗಳಮ್ಮ ದೇವನಿಗೆ ಭಿಕ್ಷೆ ನೀಡವ್ವ ತಾಯಿ. ಭಿಕ್ಷೆ ನೀಡಿದ್ರೆ ಆ ಪರಶಿವನಿಗೆ ಸಲ್ತದೆ ತಾಯಿ. ತಾಯಿ ಅಂದ್ರೆ ತಾಯಿ ಅಲ್ಲ, ತಾಯಿ ಅಂದ್ರೆ ಲಗ್ನ ಆಗಿರೋ ಹೆಣ್ಮಗಳು ತಾಯಿ. ವಾರಣ್ಯ ನೀಡವ್ವ ಕೋಡುಗಲಮ್ಮ ದೇವನಿಗೆ ನೀಡಮ್ಮ ಭಿಕ್ಷೆನ ಕೋಡುಗಳಮ್ಮ ದೇವನಿಗೆ. ಈ ಹಾಡು ಹಾಡ್ಕೊಂಡು ನಾವು ಊರೂರು ಹೋಗ್ತೀವಿ ಪುಣ್ಯಾತ್ಮ, ಆವಾಗ ಭಿಕ್ಷಾ ಬಿಡ್ತೀವಿ. ಅದು ಬಿಟ್ರೆ ಊರ್ ಮಂದಿ ಒಳಗೆ ಮತ್ತೆ ಭಿಕ್ಷೆ ಬೇಡಂಗಿಲ್ಲ ನಾವು. ಏನ್ ತಿಳ್ಕೊಂಡಿದ್ದೆ? ಒಂದಂತೂ ನಿನ್ನ ಕುರಿತಾಗಿ ನನಗೆ ಅಭಿಮಾನ ಉಂಟು. ಏನ? ಈ ಪ್ರಪಂಚದಲ್ಲಿ ಅವರವರ ಕುಲದ ಮೂಲವನ್ನು ಅವರವರು ಕಲಿತರು ಅಂತ ಆದ್ರೆ ಯಾವ ಸಮಸ್ಯೆಯೂ ಇಲ್ಲ. ಈ ಪ್ರಪಂಚದಲ್ಲಿ ಅವರ ಮೂಲ ನೋಡುವುದೇ ಇಲ್ಲ. ಯಾರ್ಯಾರ ಮೂಲ ನೋಡ್ಲಿಕ್ಕೆ ಹೋಗಿ ಎಲ್ಲ ಹಾಳಾಗ. ನಮ್ಗೆ ಅದರ ಗೊಡವೆ ಇಲ್ಲ ಪುಣ್ಯಾತ್ಮ. ನಾವ್ ಏನಿದ್ರು ನಮ್ದೇನದ ಸರಿ. ನಾ ಭಿಕ್ಷೆ ಬೇಡ್ತೀವಿ, ಅವ್ರ ಹೆಸರು ಹೇಳಿ ಭಿಕ್ಷೆ ಬೇಡ್ತೀವಿ. ಅದು ಬಿಟ್ರೆ ನಿನ್ನಂತ ಒಂದ್ ಜೊತೆ ಭಿಕ್ಷೆ ಬೇಡಕ್ಕೆ ಏನು ನನ್ಗೆ ಅಷ್ಟು ದಾರಿದ್ರ್ಯ ಬಂತೇನ? ಈಗ ನಿನಗೆ ಎಚ್ಚರಿಕೆ ಹೇಳ್ತಾ ಇದ್ದೀನಿ, ನೀನ್ ತಪಸ್ವಿ ಅಲ್ವಾ, ತಪಸ್ ಮಾಡ್ತೀಯಲ್ಲ, ನೀ ತಪಸ್ ಮಾಡುವನಿಗೆ ಹಂದಿ ಹಾಕ ನೀ ತಿಂತೀಯನದು? ನಮಗೆ ಅಗತ್ಯ ಇಲ್ಲ, ದೊಡ್ಡಸ್ತಿಕೆ ಬೇಡ ಅಂತ ಕೊಂದದ್ದು ನಾನಿ. ನಾ ಅದನ್ನೇ ಹೇಳಕತ್ತೀನಿ. ಅದ್ ನಾಕೊಂದು ಹಂದಿ ನಾ ಬಿಟ್ಟ ಬಾಣ, ನಾ ಬಿಟ್ಟದ್ರಿಂದ ಅದು ಎಲ್ಲೋ ಪೆಟ್ಟಾಯ್ತು ಬಂದು ನಿನ್ ಕಾಲಡಿಗೆ ಬಂದು ಬಿತ್ತು. ಅದನ್ನ ಹಿಡ್ಕೊಂಡು ಈಗ ನೀನ್ ನಾ ಬಿಟ್ಟದ್ದು ನಾಕೊಂದದ್ದಂತ ಹೇಳ್ತೀನಿ ಅಂದ್ರ ನಾ ಯಾರು ಗೊತ್ತೇನ? ಈ ಪಡೆಗೆಲ್ಲ ನಾ ಜನ. ಸರಿ. ಅಲ್ಲೊಬ್ಬ ಇದ್ದಾನಲ್ಲ ದೊಡ್ಡ ಹೊಟ್ಟೆ ಅವ, ಎಷ್ಟು ಕೊಟ್ರು ತಿಂತಾನವ. ನೋಡ್ಲಿಕ್ಕೆ ಹೊಟ್ಟೆ ನೋಡುವಾಗ್ಲೇ ದೊಡ್ಡ ಗಣಪತಿ ಹಾಗೆ. ಗಣಪತಿ ಅವನ ಮುಂದೆ ಎಂತದ್ದು ಇಲ್ಲ, ಅಂದ್ರೆ ದೊಡ್ಡ ಹೊಟ್ಟೆಯವ. ಆದ್ರಿಂದ ಹೇಳಕತ್ತೇನೆ, ನೀ ನಮ್ಮ ಮಂದಿ ಎಲ್ಲ ಈಗ ಇದು ಇದು ಬರುವಾಗ ಸಂಸಾರ ಸಮೇತ ಬರುವುದು. ಹೌದೌದೌದು. ಇವರು ನನ್ನವಳು, ನಿನ್ನವಳು, ನನ್ನ ಹೆಂಡತಿ, ಧರ್ಮಪತ್ನಿ. ಧರ್ಮಪತ್ನಿ. ಹೌದೌದು. ಒಳ್ಳೇದು. ಹೌದೌದು. ಸಂಸಾರ ಸಮೇತ ಬೇಟೆ. ಹೌದಪ್ಪ. ಗಂಡ ಹೆಂಡತಿ ಎಲ್ಲ ದುಡಿಯುವುದೇ. ಕೆಲವು ಮಕ್ಕಳಿದ್ದಾರೆ ನನ್ನ ಒಟ್ಟಿಗೆ, ಎಲ್ರು ನಮ್ಮವ್ರೇ ಅವರು. ಒಳ್ಳೇದು. ಈಗ ನೀ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ತೀನಿ ಗೊತ್ತಾ? ಏನ್ ಮಾಡ್ತೀರಿ? ನಮ್ ಜೊತೆ ನಾಯಿಗಳಿದ್ದಾವು, ಬರ್ಲಿ ಹೋಗಿ ಹಿಡಿ ಅಂತ ಹೇಳಿದ್ರೆ ನಿನ್ನ ಕಚ್ಚಿ ಕಚ್ಚಿ ತಿಂತಾವ. ಅದು ಗೊತ್ತೇನು? ಸಾಮಾನ್ಯನಲ್ಲ. ನಿಮ್ಮ ಪಡೆಗೆ ಯಮ ಸದನ ತೋರಿಸುವ ಮಟ್ಟಕ್ಕೆ ಏರಿದಂತಹ ಒಬ್ಬ ಕ್ಷಾತ್ರಿಯ ಇವ. ಹೇಳ್ತೇನೆ, ಏನು? ದೀನನಾಗಿ ಬೇಡಿದರೆ ಕೊಟ್ಟೇನು, ನಿನ್ನ ದೊಡ್ಡಸ್ತಿಕೆ ತೋರಿಸಿದ್ರೆ ಶಬರ ನಿನ್ನ ಕುಟುಂಬದವರು ಹೆಣ ಕೊಂಡು ಹೋಗಬೇಕಾದೀತು. ನನಗೆ ಹೆಣ ಕೊಂಡೋಗ್ಲಿಕ್ಕೆ ಇಷ್ಟು ಮಂದಿ ಆದ್ರ ಆಧಾರ, ನಿನ್ನ ಹೆಣ ಕೊಂಡೋಕ್ ಇಲ್ಲಿ ಯಾರ ಇಲ್ಲ. ಇಲ್ಲೇ ನಾವು ನಿನ್ನನ್ನು ಹೂತಾಕ್ತೀವಿ ಗೊತ್ತೇನ? ಇವ ಹೆಣ ಹಾಕುವವನಲ್ಲ, ಹೆಣ ಮಾಡುವವ. ನೀ ಹೆಣ ಹಾಕ್ತೀಯ, ನಾ ಹೆಣ ಹಾಕ್ತೇನ. ನೋಡೋಣ ನೋಡುವ ನೋಡೋಣ. ಮರುಳು ವ್ಯಾಧ ವ್ಯಾಧ ವ್ಯಾಧೆ ಈ ಪ್ರಪಂಚದಲ್ಲಿ ಒಂದು ಕ್ರಮ ಉಂಟು. ಎಂತಹ ದುರ್ಬಲನೆ ಆಗಲಿ, ಬೆಂಬಲಿಗರು ಇದ್ದಾರೆ ಅಂತಾದ್ರೆ ಪ್ರಬಲನೆ ಆಗುತ್ತಾನೆ. ಕೆಲವರು ಸೋಲುವ ಹಂತದಲ್ಲಿದ್ದಾರೆ, ಯಾವ ಆಟವೇ ಇರಲಿ, ಆವಾಗ ಈ ಹಿಂದಿನವರ ಬೊಬ್ಬೆ ಅವನಿಗೆ ಹುರುಪು ಕೊಡುವುದು. ಹೌದೌದೌದು. ಮತ್ತೆ ಹೇಗೂ ಗೆದ್ದು ಬೀಳ್ತಾನೆ. ನಮ್ಮ ಮಂದಿಯಾಗಿ ಬೊಬ್ಬೆ ಹೊಡ್ತಾರೆ ನೋಡು. ನಿನ್ನ ಮಂದಿಯ ಹೋಯ್ ಹೋಯ್ ಎನ್ನುವ ಬೊಬ್ಬೆ, ನಿನ್ನ ಜೊತೆಯಲ್ಲಿರುವ ನಿನ್ನ ಪಂಗಡದವರ ಬೆಂಬಲ, ಏನೋ ಒಂದಷ್ಟು ನೀನು ಸಾಧನೆ ಮಾಡುವುದಕ್ಕೆ ಸಾಕ್ಷಿಯಾಗಿ ನಿಂತಿದೆ. ನಾ ಬಿಡುವ ಮಾರ್ಕಣಗಳನ್ನು ಕೇವಲ ನಿನ್ನ ಕಣೆಗಳಿಂದಲೇ ಕಡಿಯುತ್ತಾ ಇದ್ದಿ. ಕಾರಣ ನಿನ್ನ ಉತ್ಸಾಹ, ನಿನ್ನಲ್ಲಿ ಆವಾಹಿತಗೊಂಡಂತ ಯಾವುದೋ ಒಂದೊಂದು
ಶಕ್ತಿ ಆ. ಅದನ್ನೇ ಬಿಂಬಿಸುತ್ತಾ ಇದ್ದಿ. ಆದರೆ ನೀ ತಿನ್ನುವುದೇನು? ಆ. ವನದ ಹುಲ್ಲೆ ಆ. ಮಾತ್ರವಲ್ಲ, ಮೊಲ, ಆ. ಜಿಂಕೆ ಆ. ಇತ್ಯಾದಿ ಪ್ರಾಣಿಗಳನ್ನು ತಿಂದ ಶರೀರ. ಹಸಿ ಹಸಿ ತಿನ್ನೋರು ನಾವು. ಈ ದಪ್ಪ ಇದ್ದವರೆಲ್ಲ ಚೆನ್ನಾಗಿ ದುಡಿತಾರೆ ಅಂತ ಅರ್ಥ ಅಲ್ಲ, ಆಯಾಸ ಹೆಚ್ಚೆ. ಆ. ಈ ಕ್ಷೀಣ ಕಟ್ಟಿಯ ಹಾಗೆ ಇರುವವರಿಗೆ ಆಯಾಸವೇ ಕಡಿಮೆ. ಅದೌದು. ಆದ್ದರಿಂದ ದಪ್ಪ ದಪ್ಪ ಇರುವ ಠೊಣಪ್ಪರಿಗೆಲ್ಲ ಓಡಂಗಿಲ್ಲ. ಆ. ಆದರೆ ಸಣಕ್ಕಳ ದೇಹದವರು ಇದ್ದಾರಲ್ಲ, ಆ. ಅವ್ರ ಜೊತೆ ಓಡದಕ್ಕೆ ಯಾರಿಗೂ ಆಗೋದಿಲ್ಲ. ಆಗುವುದಿಲ್ಲ. ಆ. ಆದ್ದರಿಂದಲೇ ಅಶ್ವವೇಗ ಅಂತ ಉಂಟು. ಆ. ಆಯ್ಕೆ ಸಣಕಲಾದದ್ದು ಬೆಡಕಲಾದದ್ದೇ ಮುಖ್ಯ. ಆ. ಆದ್ದರಿಂದ ಇವತ್ತು ಮನದ ಹುಲ್ಲೆ, ಮೊಲ ಇತ್ಯಾದಿಗಳ ಹಂದಿಯ ಮಾಂಸ ತಿಂದು ಬೆಳೆದ ನಿನ್ನ ಶರೀರ, ಆ. ಅದರಿಂದ ಅರ್ಜುನನನ್ನು ಗೆಲ್ಲುತ್ತೇನೆ ಅಂತ ನೀ ಮುಂದೆ ಬಂದ್ರೆ ಆ. ಸಾಯಬೇಕಾದೀತು, ಸಾಯಬೇಕಾದೀತು. ನಾವ್ ಯಾರು ಗೊತ್ತೇನು? ಎಂದ ಪಾರ್ಥನೊಡನೆ ಶಬರ ಎಂದ ಪಾರ್ಥನೊಡನೆ ಶಬರ ಮನದಿಂದ್ರಿಗೆ ಒಂದು ಮೆಲುವು ನೆನಪಾಗುವುದಕ್ಕೆ ಸಂದ ಇರುವುದೇದು. ಓಯ್, ಆ. ನಾವೆಲ್ಲ ಶಬರ್ರು, ನಾವೆಲ್ಲ ವೀರರು, ನಾವೆಲ್ಲ ಯುದ್ಧ ಮಾಡೋರು ಅಲ್ಲ ಅಂತ ಏನಾದ್ರೂ ನೀ ತಿಳ್ಕೊಂಡಿದ್ರೆ ಅದು ನಿನ್ನ ಭ್ರಮೆ. ನೀ ತಿಳ್ಕೊಂಡಿದ್ದೇನ? ಆ. ನಮ್ಮ ಮಂದಿ ಆ. ಹೋರಾಟ ಮಾಡಿದ್ರಂದ್ರೆ ಮತ್ತೆ ರಕ್ತ ಬಿದ್ದು ಜೀವ ಹೋದ್ರೂ ಬಿಡಂಗಿಲ್ಲ. ಆ. ಅಂತ ಮಂದಿ ಆದಾರ ನಮ್ ಜೊತೆ. ನೀ ಹೇಳಕತ್ತಿ ನಾ ತಪಸ್ಸು ಮಾಡ್ತಾ ಇದ್ದೀನಿ, ನಿನಗೆ ಇದು ಹಂದಿ ಬೇಡ, ಅದು ನನಗೆ ಛತ್ರ, ಹಂಗೆ ಹಿಂಗೆಲ್ಲ ಹೇಳಕತ್ತೀನಿ. ಆ. ನಾ ಒಂದು ಮಾತು ಹೇಳ್ತೀನಿ ನಿನಗೆ, ಏನು? ನಿನಗೆ ತಪಸ್ ಮಾಡುವನಿಗಿದ್ರ ಅಗತ್ಯ ಇಲ್ಲ. ನಾವು ತಿನ್ನೋ ಮಂದಿ, ನಾವು ಹುಳಿ ಹೆಂಡ ಕುಡಿತೀವಿ, ಹಸಿ ಮಾಂಸ ತಿಂತೀವಿ. ನಿನ್ಗೇನು ಗೊತ್ತು? ನೀವೆಲ್ಲ ತಿನ್ನೋದು ಪದಾರ್ಥ ನೋಡಿದ್ರೆ ಅಯ್ಯೋ ತೂ 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 ತೂ, ಯಾರಿಗೆ ಬೇಕು ಪುಣ್ಯಾತ್ಮ ಅದು? ನಿಮ್ಗೆ ಮಾಂಸ ಮಾಡಿ ತಿನ್ನಕ್ಕೆ ಬರ್ತದೇನು? ನಾವು ತಿನ್ನುವವರೆಲ್ಲ ಕ್ಷತ್ರಿಯರು ತಿನ್ನುತ್ತೇವೆ. ತಿಂದ್ರು ನಾವು ನೋಡಿವಿ ನಾಡು ಮಂದಿ ಹೆಂಗ್ ತಿಂತಾರ ಅಂತ ಹೇಳ್ಕೊಂಡು ಅವ್ರು ಏನ್ ಮಾಡ್ತಾರ ಅಂತಂದ್ರೆ ಬಾಡು ತರ್ತಾರ, ಅದಕ್ಕೊಂದಷ್ಟು ಮಸಾಲ ಹಾಕ್ತಾರ, ಅದನ್ನ ಬಿಸಿ ಮಾಡ್ತಾರ, ಮತ್ತೆ ತಿಂತಾರ. ಅದ್ರೊಳಗೆ ಏನಾಯ್ತಿ ರುಚಿ? ನಾ ಕೇಳಕತ್ತೀನಿ, ನಿಮ್ಗೆ ಕೆಲವು ಮಂದಿಗೆ ಅವರಿಗೆ ಮಾಂಸ ಮಾಡಕ್ಕೆ ಗೊತ್ತಿಲ್ಲ, ಯಾರ್ಯಾರೋ ಮಾಡಿದ್ದಂತಂದವ್ರು ತಿನ್ನೋದು. ನೀನು ದೊಡ್ಡ ಅಡುಗೆ ಭಟ್ಟ ಅಲ್ಲ ಪುಣ್ಯಾತ್ಮ. ಕೆಲವು ಮಂದಿ ತಿನ್ನೋದು ನಾನು ನೋಡಿದ್ದೀನಿ, ಅವರಿಗೆ ಗೊತ್ತಿಲ್ಲ ಅದು ಯಾವ್ದು ಮಾಂಸ ಹೇಳಿ. ಆಡು ಮಾಂಸ ಅಂತ ಹೇಳ್ಕೊಂಡು ನಾಯಿ ಮಾಂಸ ಕೊಟ್ಟರು ತಿಂತೀರಿ. ನಮ್ಗೆ ಹಂಗಲ್ಲ, ನಾವು ಕಾಡೊಳಗೆ ನಾವೇ ಬೇಟೆಯಾಡಿ ತಿನ್ನೋರು. ಅದಕ್ಕೆ ಹೇಳಕತ್ತೇನೆ, ನೀ ಏನಾದ್ರೂ ಅಧಿಕ ಪ್ರಸಂಗ ಮಾಡಿ ನಮ್ದು ಅಂತ ಹೇಳ್ಕೊಂಡು ನನಗೆ ಬಿಟ್ಟು ಕೊಟ್ಟಿಲ್ಲ ಅಂತಂದ್ರೆ ಹಂದಿನ ನಿನ್ನ ತಲೆ ಒಡೆದು ಹಂದಿ ಒಟ್ಟಿಗೆ ನಿನ್ನ ಇಲ್ಲಿ ಒಟ್ಟು ಗುಂಡಿ ಒಳಗೆ ಹಾಕಿ ಮುಚ್ಚಲಿಕ್ಕುಂಟು. ಹಂದಿ ನನಗೆ ಪ್ರಯೋಜನಕ್ಕೆ ಬರುವುದಕ್ಕಿಲ್ಲ, ಕೊಂದದ್ದು ಮಾತ್ರ ನಾನೇ. ಮತ್ತೆ ನಿನ್ನ ಬುರುಡೆ ಹುಡುಕಬೇಕು ಇಲ್ಲಿ. ಈ ಸಲ ಒಂದು ಹೊಂಡಲ್ಲ 2 ಹೊಂಡ ತೆಗೆದು ಹುಳ್ತೇನೆ ಹಂದಿಯ ಜೊತೆ. ನೀನಾ ಒಂದು ಸುತ್ತಾಯ್ತು, 2ನೇ ಸುತ್ತು ನೋಡೋಣ. ನೀನಾ ನಾನು ಹರನಿದ್ದರಿಯದೆ ನಾನು ಹರನಿದ್ದರಿಯದೆ ನಾನು ಮಗಳು ತರ ಮಂತ್ರಾಸ್ತ್ರನು ಭರದಿಂದ ಸರದಿರುವನು ಘನ ಹರುಷರಿ ನುಂಗಿದ ಶಿವನು. ಏನೋ ಆಶ್ಚರ್ಯವಿದು, ಈ ವ್ಯಾಧನ ಕೂಡ ಹೋರಾಟವನ್ನು ಮಾಡುತ್ತಾ ಇದ್ದೇನೆ. ಆದರೆ ಕದನದ ಕಣದಲ್ಲಿ ನಾ ಬಿಟ್ಟಂತಹ ಸಾಮಾನ್ಯ ಶರಗಳನ್ನು ಈತ ನಿರ್ನಾಮ ಮಾಡುತ್ತಲೇ ಇದ್ದಾನೆ. ಕಾಡಬೇಡನಿಗೆ ಇಷ್ಟು ಶೌರ್ಯವೇ? ಕಾಡಬೇಡನಲ್ಲಿ ಇಂಥ ಅಸ್ತ್ರ ವಿಶೇಷತೆಯೇ? ಕಿರಾತನಾದ ಇವನೊಳಗೊಬ್ಬ ಧನುರ್ವೇದದ ಅಧಿಷ್ಠಾತ್ರ ದೇವತೆಯಾದಂತಹ ಪರಮೇಶ್ವರನ ಅಂತಃಶಕ್ತಿ ಅಡಗಿದೆಯೇ? ಏನಿದ್ದರೂ ಇದರ ಅನಾವರಣವಾಗಬೇಕು. ಕೆಲವೊಂದು ಸಲ ಹಾಗೆ ನಮಗೆ ಹೊರಗೆ ಕಾಣುವುದಕ್ಕೆ ಅದು ದೊಡ್ಡದಾಗಿರ್ತದೆ, ಒಳ ಸೂಕ್ಷ್ಮವನ್ನು ತಿಳಿಯುವುದಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಿದ್ರೆ ಇವನ ಒಳಗನ್ನು ತಿರಿಯಬೇಕು, ಇವನ ಅಂತಸತ್ವವನ್ನು ಬಹಿರಂಗಪಡಿಸಬೇಕು. ಅದಕ್ಕೆ ಬೇಕಾಗಿ ಇವನ ಅಂತಸತ್ವವನ್ನು ಹೊರತೆಗೆಯಬೇಕಿದ್ರೆ
ಸಾಮಾನ್ಯ ಶರವಲ್ಲ, ನನ್ನ ಬತ್ತಳಿಕೆಯಲ್ಲಿ ಇರುವಂತಹ ವಿಶೇಷವಾದ ಮಂತ್ರಾಸ್ತ್ರಗಳ ಪ್ರಯೋಗವೇ ಆಗಬೇಕು. ಅದಕ್ಕೆ ಬೇಕಾಗಿ ಒಂದೊಂದೇ ಅಸ್ತ್ರವನ್ನು ತೆಗೆದು ಇವನ ಮೇಲೆ ಪ್ರಯೋಗ ಮಾಡ್ತೇನೆ. ಎಲ್ಲ ವ್ಯಾಧನೆ ಏನ ಇಷ್ಟರವರೆಗೆ ನಿನ್ನ ಮೇಲೆ ನಾ ಪ್ರಯೋಗಿಸಿದ್ದು ಶಸ್ತ್ರ. ನನ್ನಲ್ಲಿ ಶಸ್ತ್ರವೇ ಇರುವುದಲ್ಲ, ಹೌದಾ? ಅಕ್ಷಯಾಸ್ತ್ರವೇ ಮುಖ್ಯವಾದ ವಿಶೇಷ ಅಸ್ತ್ರಗಳಿವೆ. ಒಂದರ ಮೇಲೊಂದರಂತೆ ನಿನ್ನ ಮೇಲೆ ಪ್ರಯೋಗ ಮಾಡುತ್ತೇನೆ. ನೀ ಎಷ್ಟು ಬಾಣ ಬೇಕಾದ್ರೂ ಪ್ರಯೋಗ ಮಾಡೋ. ಇಷ್ಟೊತ್ತು ನಿನ್ನೊಟ್ಟಿಗೆ ಹೋರಾಟ ಮಾಡ್ಲಿಕ್ಕೆ ನಾನು ಧನಸು ಹಿಡ್ಕೊಂಡಿದ್ದೆ, ಇನ್ನು ಧನಸು ಹಿಡ್ಕೊಳ್ಳಂಗಿಲ್ಲ. ಇದು ಕೂತಿದ್ದೇನೆ, ಬಾಯ ಮಾಡಿ ನಿನ್ಕೊಳ್ತೀನಿ. ಎಷ್ಟು ಬಾಣ ಐತಿ ಬರಲಿ. ನನ್ನ ಬಾಣವನ್ನು ನೀ ಏನು ಮಾಡುವೆ? ನುಂಗುತ್ತೇನೆ ನೋಡ. ತೆಗೆದಿದ್ದೇನೆ. ಇದು ದಿವ್ಯವಾದ ಅಗ್ನೇಯ ವಾಯುಶರ, ಅರುಣಾಸ್ತ್ರ, ವಜ್ರಾಸ್ತ್ರ, ಇಂದ್ರಾಸ್ತ್ರ. ಏನು ಮಾಡೋಣ? ಆಯ್ತೇನ? ಪ್ರತಿಯೊಂದು ಬಾಣವನ್ನು ಇವನ ಮೇಲೆ ಪ್ರಯೋಗ ಮಾಡಿದ್ದೇನೆ. ಆದ್ರೆ ಪ್ರಯೋಗಿಸಿದ ಪ್ರತಿಯೊಂದು ಅಸ್ತ್ರವನ್ನು ಈತ ನುಂಗುತ್ತಾ ಇದ್ದಾನೆ. ಆದ್ರೆ ಅಸ್ತ್ರವೆಲ್ಲ ಬರಿದಾಗಿ ಹೋಯಿತು. ಆದರೆ ಕಿಕ್ಕಟ್ಟಿನಲ್ಲಿ ಉಂಟು ಕಟಾರಿ. ತೆಗೆದು ಇವನನ್ನು ಕಡಿಯುತ್ತೇನೆ. ಕಟಾರಿಯನ್ನು ಕಿರಾತ ನುಂಗುತ್ತಾ ಇದ್ದಾನೆ. ಮುಂದೆ ನನ್ನಲ್ಲಿ ಇರುವುದೇನು? ವಿಶೇಷವಾದ ಗಾಂಡೀವ ಧನುಸ್ಸು. ಇದನ್ನು ತೆಗೆದು ಇವನ ಹಣೆಗೆ ಹೊಡೆಯುತ್ತೇನೆ. ಅಬ್ಬಾ, ಏನು ಪೆಟ್ಟು ಹೊಡಿತಿ ಮಾರೆಯ ನೀನು. ಹೊಡೆದ ಮಾತ್ರಕ್ಕೆ ಇದನ್ನು ಬಿಟ್ಟೆ ಅಂತ ತಿಳ್ಕೊಂಡು ಏನು ನಿನ್ನ ಧನಸು ಹಿಡ್ದು ಹೇಳ್ಕೊಂಡಿದ್ದೇನೆ. ತರುಣಿ ನೋಡಿ ನಿರಸನದಲ್ಲಿ ಬಲು ನಿವಾಸದ ಪವನು ವಿರಚಿಸಿಯೇ ಬಲು ಬಳಲಿದನು. ತರುಣಿ ನೋಡು ಗಿರಿಜಾತೆ, ಪ್ರಭು ನೋಡಿದೆಯಾ ಇವನದ್ದಾದಂತಹ ಒಂದು ಹೋರಾಟದ ವೈಖರಿಯನ್ನು? ಎಷ್ಟು ಎಷ್ಟು ಆಯುಧಗಳಲ್ಲಿ ಅವನಲ್ಲಿ ಉಂಟೋ ಅದೆಲ್ಲವನ್ನು ಪ್ರಯೋಗ ಮಾಡಿದ. ಅದೆಲ್ಲವನ್ನೂ ನಾನು ಸೆಳೆಕೊಂಡೇ ನುಂಗಿದೆ. ಅಷ್ಟು ಮಾತ್ರವಲ್ಲ, ನಾನಿತ್ತ ಆಘಾತಕ್ಕೆ ಬಳಲಿ ಬೆಂಡಾದಂತಹ ಇವನ ಅವಸ್ಥೆಯನ್ನು ನೀನೊಮ್ಮೆ ನೋಡಿದೆಯಾ? ಬಿದ್ದಂತಹ ಅವನ ಪರಿಸ್ಥಿತಿಯನ್ನು ನೋಡಿದೆಯಾ? ಬಂದಾಗ ನಿನಗೆ ಹೇಳಿದ ಮಾತೇನುಂಟು, ಅದನ್ನು ಪೂರೈಸ್ತೇನೆ ಎನ್ನುವ ವಿಶ್ವಾಸದಲ್ಲಿ ನಾನಿದ್ದೇನೆ. ಅವನ ಅವಸ್ಥೆ ನೋಡು ನೋಡು ನೋಡು. ನೋಡಿದೆ. ನೋಡಿದ ಬಳಿಕ ಮತ್ತೊಂದು ಮಾತಾಡಬೇಕು. ಏನು ಪ್ರಭು? ಏನು? ಯಾರಿದ್ದಾನೆ ನೋಡಿ. ದುರದೇವ ಪತಿಯ ಲಾಲಿತೋ ಇದುವರೆಗೂ ಅತಿಶಯದಿ ಸರಿಯಾಗಿ ಇವ ಸೆಣಸಿದ ಅತಿಶಯದಿ ಸರಿಯಾಗಿ ಸೆಣಸಿದ ಪ್ರತುಳ ಬಲ ಧೃತಿಗೆಟ್ಟು ನಿಂದೀಗ ಜತನವಿರಲಿ ಪತಿಯೇ ಲಾಲಿನೋ ಲಾಲಿನೋ. ಪತಿಯೇ, ಏನು? ಇದುವರೆಗೂ ಬಿಡುತ್ತಲೇ ಇರ್ತಿದ್ದವರು ನೀವು. ಮಾತಿನ ವೈಖರಿಯಲ್ಲಿ ಆಗಿರಬಹುದು, ಆಯುಧದ ವೈಖರಿಯಲ್ಲಿ ಆಗಿರಬಹುದು, ಪುಂಖಾನುಪುಂಖವಾಗಿ ಬಿಡುತ್ತಲೇ ಇದ್ದದ್ದು. ಹೌದೌದು. ಆದ್ರೆ ಇದನ್ನೆಲ್ಲವನ್ನು ನಾನೊಮ್ಮೆ ಮೂಗಿನ ಮೇಲೆ ಬೆರಳಿಟ್ಟು ನೋಡುವಂತಹ ಪರಿಸ್ಥಿತಿ. ದೇವನಿಗೂ ಮಾನವನಿಗೂ ನಡೆಯುವಂತಹ ಯುದ್ಧವನ್ನು ನೋಡುವುದಕ್ಕೆ ಓ ಪತಿಯೇ, ಏನು? ಇದುವರೆಗೂ ನಡೆದಂತಹ ಕದನ ವಿರಾಮ ಇನ್ನೂ ಘೋಷಣೆ ಆಗಲಿಲ್ಲ. ಇಲ್ಲ ಇಲ್ಲ, ಕದನ ವಿರಾಮ ಉಂಟಾ ಅಂತ ಗೊತ್ತಿಲ್ಲ. ಅದೊಮ್ಮೆ ಮಧ್ಯಂತರ ಮಾತ್ರ. ಮಧ್ಯಂತರವಾದರೂ ಕೂಡ ನಿಮ್ಮೊಳಗೊಂದು ವಿರಾಮ ಬರಬೇಕು ಅಂತಲ್ವೇ ನೀವು ಇದುವರೆಗೂ ಮಾಡಿದ್ದೆ? ಹೌದಪ್ಪ. ಏನು ಸಿಟ್ಟಿನಿಂದ ಮಾಡುವುದು? ಎಷ್ಟೆಷ್ಟು ಪ್ರಯೋಗ ಮಾಡಿದ ಎಲ್ಲವೂ ನುಂಗಿ ಬಿಟ್ರಿ. ಹೌದೌದು. ನಿಮ್ಮ ಮುಂದೆ ಎಲ್ಲವೂ ಗೌಣ ಅಂತಲೇ ಲೆಕ್ಕ. ಹೌದೇ ಹೌದು. ಆದರೂ ಆತನ ಶಕ್ತಿಯನ್ನು ಗಮನಿಸಿಕೊಂಡಾಗ
ಬಹಳ ಶೂರನಿದ್ದಾನೆ, ಹಾ. ಅತಿಶಯದ ಯುಕ್ತಿ, ಹೌದು. ಅತಿಶಯದ ಶಕ್ತಿ ಹಾ. ಎಲ್ಲವೂ ಇವನಲ್ಲಿ ಉಂಟು. ಹಾ. ಪ್ರಾರಂಭದಲ್ಲಿ ನಾನು ಆಡಿ ಬಂದದ್ದು ಅವನ ಬೆನ್ನು ನೋಡಬೇಕು ಅಂತ. ಹೌದೌದು. ಬೆನ್ನು ನೋಡಿದ್ದೇನೆ, ಹಾ. ಆದ್ರೆ ಈಗ ಒಂದು ಆಸೆ ಆಗ್ತಾ ಉಂಟು, ಏನು? ಅವನ ಮುಖ ನೋಡಬೇಕು ಅಂತ. ಹಾ, ಹಾ, ಹಾ. ಯಾಕೆ? ಹೌದಾ? ನಿಮ್ಮ ಭಕ್ತ ಅಂತ ಗೊತ್ತುಂಟಲ್ವೋ, ಹಾ, ಹಾ. ಹೆಚ್ಚು ಮುಂದುವರಿಸಬೇಡಿ. ಹಾ. ಅವ ಭಕ್ತ ಹಾ. ಭಕ್ತನಾಗಿಯೇ ಇರಲಿ, ಆದೀತು. ಶತ್ರುವಾಗುವುದು ಬೇಡ. ನೀನು ಹೇಳಿದ ಹಾಗೆ ನಿನ್ನ ಊಹೆಗೆ ಸರಿಯಾಗಿ ಅವ ಸ್ಪಂದಿಸ್ತಾನೆ. ಹಾ. ನಾನು ಕೊಟ್ಟಂತಹ ಆಘಾತ ತೀವ್ರವಾದದ್ದಲ್ಲ. ಆದದ್ದರಿಂದ ಹೇಳ್ತಾ ಇದ್ದೇನೆ, ತರುಣಿ, ಭುಜಬಲವ ಧರಿಸಿ ನಿಂತಿರುವನೇ, ಮಲ್ಲ ಯುದ್ಧಕ್ಕೆ ಕರೆದಿ ಹರಿ ವಿಜಯನುಡು ಸೆನಗುವೆನು ನಮ್ಮಯ್ಯ ಭಜಕ ನೀತನ ನೀಕ್ಷಿತಾತನ ಭುಜ ಬಲವ ಕ್ಷತ್ರಿಯನಾದಂತಹ ಈತ ಯಾವ ಕಾರಣಕ್ಕೂ ಅಷ್ಟು ಸುಲಭದಲ್ಲಿ ಬೆನ್ನು ತೋರಿಸುವವ ಅಲ್ಲ. ಈಗ ಅವನ ಕೈಯಲ್ಲಿರುವಂತಹ ಎಲ್ಲ ಆಯುಧಗಳು ನಾಶ ಆಗಿದೆ, ಎಲ್ಲ ನನ್ನ ಹೊಟ್ಟೆ ಸೇರಿದೆ. ಹೌದು. ಅವನ ಧನುಸ್ಸು ನನ್ನಲ್ಲಿ ಸೇರಿ ಉಂಟು, ಅವನ ಖಡ್ಗವು ನನ್ನಲ್ಲಿ ಉಂಟು. ಇನ್ನು ಏನಿದ್ರು ಅವನಲ್ಲಿ ಉಳಿದಿರುವುದು ಅವನ ದೇಹ ಸಾಮರ್ಥ್ಯ ಮಾತ್ರ. ಅವ ಕ್ಷತ್ರಿಯ ಹೌದೋ, ಅದಕ್ಕೆ ಮುಂದಾಗಿ ಆಗ್ತಾನೆ. ನೋಡುವ, ಬರ್ತಾನೋ ಎನ್ನುವ ನಿರೀಕ್ಷೆಯಲ್ಲಿ ಎಲ್ಲ ಕೈರೋತಾನೆ. ಏನು ಎದೆ ಕೊಟ್ಟು ನಿಂತಿದ್ದೀಯ? ಎದೆ ಕೊಟ್ಟು ಬದುಕನ್ನು ಸವಿಸಿದವರಿಗೆ ಕ್ಷತ್ರಿಯರು ಅಂತ ಅರ್ಥ. ಆದ್ದರಿಂದ ಏನಿದ್ದರೂ ನಾನು ಬಂಟನೇ. ಇರ್ಲಿಯಪ್ಪ, ನೀನು ಕಾಡಿನವನೇ. ಬಂಟನಿಗೆ ಎದೆಯಲ್ಲಿ ಬಲ. ಬಂಟ ಅಂದ್ರೆ ಕ್ಷತ್ರಿಯ ಅಂತ ಅರ್ಥ. ಆದ್ದರಿಂದ ನಾನು ಶಿವನ ಬಂಟನಾದೇನು, ಹರಿಯ ಬಂಟನಾದೇನು. ಒಬ್ಬ ಕಿರಾತನ ಬಂಟಾಗುವುದಕ್ಕೆ ಇಷ್ಟ ನನಗಿಲ್ಲ. ಆದ್ದರಿಂದಲೇ ಕದನದ ಕಣದಲ್ಲಿ ನಿನ್ನೆಲ್ಲ ಆಯುಧ ವಿಹೀನನಿದ್ದೇನೆ ಎಂಬ ಹಾಗೆ ನೀ ಮುಂದುವರಿಯುವುದು ಬೇಡ. ಮತ್ತೆ ಆ ಮಹಾತಾಯಿ ನಿನಗೆ ಬುದ್ಧಿ ಹೇಳುವುದಾ? ಅವಳನ್ನಾದ್ರೂ ಮಾತಾಯಿ ಅಂತ ಕರೀತಿಯಲ್ಲ ನೀ. ಅವಳ ಒಳ್ಳೇದು. ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಉಂಟು ನನಗೆ. ಆದ್ದರಿಂದ ಆಡಿದ್ದು ಇನ್ನು ಅವರು ಹೇಳಿ ನೀನು ಕದಮನ ವಿರಾಮ ಘೋಷಣೆ ಮಾಡುವುದು ಬೇಡ. ಕೆಲವರೆಲ್ಲ ಏನೂ ಹೇಳದೆ ನಾವು ನಿಲ್ಲಿಸಿದ್ದು ಅಂತ ಅಪಪ್ರಚಾರ ಮಾಡಿ ಯಾರು. ಆದ್ದರಿಂದ ಇನ್ನು ನೀನು ಅವಳ ಮುಖಾಂತರವಾಗಿ ಇನ್ನು ಅವಳು ಪ್ರಚಾರ ಮಾಡುವುದು ಬೇಡ. ನಾನು ನಿಲ್ಲಿಸಿದ್ದು ಅಂತ ಕಥನ ವಿರಾಮವಿದಲ್ಲ. ನಾವು ಹಾಗೆ ಯಾರ್ಯಾರೋ ವಿರಾಮ ಘೋಷಿಸಿದಕ್ಕೆ ನಾನು ನಿಲ್ಸಿದ್ದಲ್ಲ, ನನ್ನ ಸ್ವಂತ ತೀರ್ಮಾನಕ್ಕೆ ನಾನು ನಿಲ್ಸಿದ್ದು. ಈಗ ನಿನ್ನ ಹತ್ರ ಹೇಳಕತ್ತೇನಿ, ನೀ ಯಾವನೋ ಶಿವನ ಭಕ್ತ ಅಂತ ಹೇಳ್ತಿ. ಯಾವ ಶಿವ? ಶಿವ ನಾನೇ, ನಿನ್ನ ಪಾಲಿಗೆ ನಾನೇ ಶಿವ. ನೀನು ಯಾವ ಶಿವನ ಬಗ್ಗೆ? ಆ ಜಂಗಮ, ನಾವು ತಿಳ್ಕೊಂಡಾಗ ಅವ ಜಂಗಮ. ಅವ ಎಲ್ಲಿದ್ದಾನಂತ ಕೇಳಿದ್ರೆ ಎಲ್ಲರ ಒಳಗಿದ್ದಾನ. ಈಗ ನಿನ್ನ ಪಾಲಿಗೆ ನಾ ಶಿವ ಅಂತ ತಿಳ್ಕೊಂಡ್ರೆ ನಿನ್ಗೇನು ಗಾಡಿ ಬಂತು? ಶಿವನ ಬಗ್ಗೆ ಅರಿಯದೇ ಇದ್ದವನಲ್ಲ. ಅಣುರೇಣು ತೃಣಕಾಷ್ಟ ಸ್ಥಾವರ ಜಂಗಮಾದಿಗಳಲ್ಲಿ ಎರಕವಾಗಿರಬಲ್ಲ ಪರಶಿವನಲ್ಲಿ ಹುಲ್ಲು ಕಿರಾತ ನೀನಲ್ಲಿ. ಈಗ ನಿನ್ನ ಕೈ ಏನು ಸಾಗಂಗಿಲ್ಲ. ನರನ ಒಳಗಿರುವ ನಾರಾಯಣ ದರ್ಶನ ಆದೀತು. ನಿಂದೀಗ ಇರುವುದು ನರ ಮಾತ್ರ. ಹೌದಾ? ನಾರಾಯಣ ಇಲ್ಲ, ಎಂತದ್ದು ಇಲ್ಲ. ಮೂಳೆ ಚಕ್ಕಳ ಹಿಡ್ಕೊಂಡು ನನ್ನ ಹತ್ರ ಯುದ್ಧಕ್ಕೆ ಬರ್ತೀಯನ? ಏನು ಹಿಂಗ ಮಾಡ್ತಿ? ಎಲ್ಲ ಎಲುಬು ಕಾಣ್ತದೆ ನಿಂದೆ. ಕೈಯಲ್ಲಿ ದಂಡ ಇಲ್ಲದೆ ಇರಬಹುದು, ಭುಜ ದಂಡೆಯ ಶಕ್ತಿ ಇನ್ನೂ ಇದೆ. ಹೌದಾ? ಕೇವಲ ಧನುರ್ಯುದ್ಧ ಮಾತ್ರ ಅಲ್ಲ, ಬಿಲ್ವಿದ್ಯ ಮಾತ್ರ ಅಲ್ಲ, ನನ್ನ ತೋಳ ಬಲವನ್ನು ಕಾಣಿಸಬಲ್ಲ ಮಲ್ಲ ಯುದ್ಧವನ್ನು ಮಾಡಬಲ್ಲ ಶಕ್ತಿ ಉಳ್ಳವ ನಾನು. ನೀನು ದೊಡ್ಡ ಮಲ್ಲೇಶ್ವರ, ಕಾಡು ಮಲ್ಲೇಶ್ವರ. ಹೌದಾ? ನೀನು ಮಲ್ಲನು, ನಾನು ಮಲ್ಲನು. ನೋಡೋಣವೇ ಮಲ್ಲ ಯುದ್ಧ. ಭುಜಕ್ಕೆ ಭುಜ, ಕೈಗೆ ಕೈ, ಮುಷ್ಟಿಗೆ ಮುಷ್ಟಿ, ಮುಷ್ಟಿ ಹೋರಾಟ. ನೋಡೋಣ. ಬಸವಳಿ ಕಂಡ ಕಟಕೈ ತಪ್ಪಾಯಿತೆಂದೆನು ಪಾರ್ವತಿ ತುನದೀರ ನೀನು ರುಧಿರ ಬಿದ್ದ ಪರಿಭವ
ಧುರಧೀರನಹುದು ನೀವು ಎನ್ನುವುದನ್ನು ಸ್ಪಷ್ಟಪಡಿಸಬೇಕಾಗಿಲ್ಲ. ಶಿವ ಎಂದರೆ ಧುರಧೀರನೇ. ಆದ್ರೆ ಅವನು ಧುರಧೀರನಿದ್ದಾನೆ ಎನ್ನುವುದನ್ನು ಅರ್ಥವಿಸಿಕೊಂಡು ಮುಂದುವರಿಯುತ್ತಾ ನಿಮ್ಮ ಶಕ್ತಿ ಇನ್ನು ಅಗಾಧವಾಗಿ ಕಾಣುವುದಕ್ಕೆ ಪ್ರಾರಂಭವಾಯಿತು. ಹೌದೌದು. ನಾನು ಆಡಿದಂತಹ ಮಾತುಗಳನ್ನು ನೆನಪಿಟ್ಟುಕೊಂಡೇ ನೀವು ಈ ರೀತಿಯಾಗಿ ಪ್ರದರ್ಶಿಸಿದ್ರು. ಹೌದಪ್ಪ, ಮಲ್ಲಯುದ್ಧ ಪ್ರವೀಣ ಅಂತ ಹೇಳುವುದನ್ನು ತಿಳ್ಕೊಂಡೆ ಎಷ್ಟು ಬೇಕೋ ಅಷ್ಟೇ ಆಘಾತ ಕೊಟ್ಟು ಮಲಗಿಸಿದ್ದಿ. ಎಷ್ಟು ಬೇಕು ಕೊಟ್ಟು ಅಂತೇಳಿ, ಆದ್ರೆ ಅವನ ಪರಿಸ್ಥಿತಿ ಏನಾಗಿದೆ ಅಂತ ಒಮ್ಮೆ ಅರ್ಥ ಮಾಡಿಕೊಳ್ಳಿ. ಈಗ ಸರಿ ಕಾಣುವುದಿಲ್ವ ಬೆನ್ನು? ಸರಿ ಕಾಣ್ತದೆ, ಆದ್ರೆ ಅವನಿಗೆ ಸರಿ ಆಯ್ತಾ? ಏನಾಯ್ತು? ಇದ್ದದ್ದು ಹೋಗುವಂತದ ಪರಿಸ್ಥಿತಿ ಬಂತಲ್ಲ ಸ್ವಾಮಿ. ಬೆನ್ನು ಕಾಣಬೇಕು ಅಂತ ಆಸೆ ಪಟ್ಟರೂ ಕೂಡ ಈ ರೀತಿಯಾಗಿ ಬೆನ್ನು ಕಾಣ್ತೇನೆ ಅಂತ ನಾನು ಅರ್ಥವಿಸಿಕೊಂಡಿರಲಿಲ್ಲ. ರೌದ್ರನ ಒಂದೊಂದು ಗುದ್ದಿಗೆ ರುಧಿರಕಾರಿ ಒಂದು ದರಾಶಾಹಿ ಆಗುವಂತಹ ಪರಿಸ್ಥಿತಿ ಅವನಿಗೆ ಬಂತಲ್ಲ. ಬಾಯಲ್ಲಿ ಬಿಸಿ ರಕ್ತ ಕಾರ್ತಾ ಇದ್ದಾನೆ. ನಿನಗೆ ಏನು ಅಕ್ಕರೆ? ಲೋಕಮಾತೆಯಾಗಿ ಅವನನ್ನು ಉಪಚರಿಸುವ ಪರಿಯೇ ಅದ್ಭುತ. ಭಕ್ತ ಅಲ್ವಾ? ಎಷ್ಟಾದ್ರೂ ಮಹಾತಾಯಿ ಅಂತ ಕೂಗಿಕೊಂಡಿದ್ದಾನೆ. ಅಷ್ಟಾದ ಬಳಿಕ ತಾಯಿಯಾಗಿ ನಾನು ಅವನಿಗೆ ಉಪಚರಿಸದೇ ಇದ್ರೆ ಹೇಗಾಗ್ತದೆ? ಅವನನ್ನು ಉಪಚರಿಸ್ತೇನೆ, ಸ್ವಲ್ಪ ಉಪಚರಿಸ್ತೇನೆ. ಆದೀತು, ನಿನ್ನ ಉಪಚಾರಕ್ಕೆ ನನ್ನ ಆಕ್ಷೇಪ ಇಲ್ಲ. ಆದ್ರೆ ನರ ಅಂತ ಹೇಳುವುದನ್ನು ಮರೆಯಬೇಡ. ನಿನ್ನ ಉಪಚಾರ ಹಾಗೆ ಸಾಗ್ಲಿ, ಅವ ಇಲ್ಲಿಗೆ ನಿಲ್ಲುವುದಿಲ್ಲ ಅಂತ ಹೇಳುವುದನ್ನು ನಿನಗೆ ಎಚ್ಚರಿಸಿ ಹೇಳ್ತಾ ಇದ್ದೇನೆ. ಮೌನವಾಗಿರೋಣ, ಅವನ ಪ್ರತಿಕ್ರಿಯೆ ಹೇಗುಂಟು ಅಂತ ನೋಡುವ. ಸರಿ ಸರಿ. ಶಿವ ಶಿವ ಕೈರಾತನೊಳು ವ್ಯರ್ಥ ಕಾದಿ ಸೋಲುವ ತನಗ ಕಟ ಸೋಲುವ ತನಗ ಕಟ ದಿವಿಜದಾನವರುಣ ಗೆಲಗಿರೋ ನಿಲ್ಲುವರನ್ನು ಕಾಣಿ ನೀವರೆಗೆ ಶಿವ ಶಿವ ಕೈರಾತನು ವ್ಯರ್ಥಕಾರಿ ಸೋಲುವ ಶಿವ ಶಿವ ಶಿವನೇ ಶಿವನೇ ಶಿವನೇ, ಏನಾಗಿ ಹೋಯಿತು? ವೇದವ್ಯಾಸ ಪ್ರಣೀತವಾದಂಥ ದಿವ್ಯ ಮಂತ್ರ, ಅಣ್ಣನಾದ ಧರ್ಮರಾಯನಿಂದ ಕೊಡಲ್ಪಟ್ಟಂತಹ ಪವಿತ್ರ ಮಂತ್ರ, ಹರನ ಬೀಜಾಕ್ಷರವನ್ನು ಸಂಸ್ತುತಿಸಿ ಹರನಿಂದಲೇ ಬೇಕಾದ ಅಸ್ತ್ರ ಸಂಚಯನವನ್ನು ಹೊಂದುತ್ತೇನೆ ಅಂತ ಬಂದೆ. ನನ್ನ ಪಾಲಿಗೆ ಸಂಚಕಾರ ಬಿಟ್ಟರೆ ಸಂಚಯನವಾಯಿತೆ. ಶಿವನೇ, ಈ ವ್ಯಾಧನ ಕೂಡೆ ಹೋರಾಟದಲ್ಲಿ ಎಲ್ಲವನ್ನು ಕಳಕೊಂಡೆ. ಅಕ್ಷಯ ತೂಣೀರವಿಲ್ಲ, ಅಕ್ಷಯಾಸ್ತ್ರಗಳಿಲ್ಲ, ಅದ್ಭುತವಾದಂಥ ನನ್ನದಾದ ಧನುಸ್ಸಿಲ್ಲ, ತೋಳ ಬಲವುಂಟು ಅಂತ ಕಾದಾಟ ಮಾಡಿದೆ. ಕದನದ ಕಣದಲ್ಲಿ ನನ್ನ ಪಾಲಿಗೆ ಸೋಲ ಬಿಟ್ಟರೆ ಮತ್ತೇನು ಕೊಡುಗೆ? ಮಲ್ಲ ಯುದ್ಧದಿಂದ ಅವನನ್ನು ಗೊತ್ತಿ ನೆಲಕ್ಕೊರಗಿಸ್ತೇನೆ ಅಂತ ನಾ ಮುಂದಾದ್ರೆ, ಪಶುವಿನ ನಿಮಿತ್ತದಲ್ಲಿ ನಮಗಾದ ಕಾಳಗದಲ್ಲಿ ಅವ ಒದೆತ ಪಶುಗತ್ಪತಿಯ ಪದಾಘಾತವೋ ಎಂಬ ಹಾಗೆ ಅನುಭವ ವೇದ್ಯವಾಗುತ್ತಾ ಉಂಟಲ್ಲ. ರಕ್ತ ಕಾರಿಬಿಟ್ಟಿದ್ದೇನೆ, ಅರ್ಥ ಆಗುತ್ತಾ ಉಂಟು. ನನ್ನ ಈ ಗಾಂಧೀವದಿಂದ ಅವನ ಹಣೆಗೆ ಹೊಡೆದಿದ್ದೆ, ಅವನ ಹಣೆಯಲ್ಲಿ ರಕ್ತ ಬಂತು, ಆದರೆ ನನ್ನ ಬಾಯಿಯಲ್ಲೇ ರಕ್ತ ಬಂತಲ್ಲ. ಹಾಗಿದ್ರೆ ಒಬ್ಬ ಕ್ಷಾತ್ರ ಸತ್ತಮನಾಗಿ ಈ ನೆಲದ ಧರ್ಮದ ರಕ್ಷಣೆಗೆ ಬೇಕಾಗಿ ದುಷ್ಟಮಥನಕ್ಕಾಗಿ ಸಂಕಲ್ಪಿಸಿ ಶಿವನಿಂದ ಆಯುಧ ಗ್ರಹಣ ಮಾಡ್ತೇನೆ ಅಂತ ಬಂದ ನನ್ನ ಬದುಕಿಗೆ ಗ್ರಹಣವೇ ಉಂಟಾಯಿತಲ್ಲ. ಶಿವನೇ, ಏನು ಮಾಡಲಿ ನಾನು? ತಪ್ಪು ಮಾಡಿದೆ, ಅರ್ಥ ಆಯಿತು. ಇವನಲ್ಲಿ ಹೋರಾಡುವ ಭರದಲ್ಲಿ ನಾ ಶಿವಧ್ಯಾನದಲ್ಲಿದ್ದೇನೆ ಎನ್ನುವುದನ್ನೇ ಮರೆತು ಬಿಟ್ಟೇನಲ್ಲ. ಇನ್ನಿರುವ ದಾರಿ ಒಂದೇ ನರನಿರುತ್ತ ಮಳಲೊಲೈದೆ ಶಿವಲಿಂಗಮೋ, ಮಳಲೊಳೈದೆ ಶಿವಲಿಂಗಮೋ ವಿರಚಿಸುತ್ತ ಭಕ್ತಿಯಿಂದಾಗಮೋತ್ತಗಳೋ, ಭಕ್ತಿಯೋ ಆಗಮೋತ್ತಗಳೋ.
ಪೂಜೆಗೈದು ಬಳಿಕ ನರನಿಂತೆನು ತಮಳಲುಳೈದೆ ಶಿವಲಿಂಗಮೌ ವಿರಚಿಸುತ್ತ ಭಕ್ತಿಯಿಂದಾಗ ಮೋಕ್ತಗಳಿವ ಪರಿಪರಿಯ ಪತ್ರ ಪುಷ್ಪಗಳಿ ಪೂಜಿಸಿ ಪ್ರದಕ್ಷಿಣೆಯ ಗೈದು ಬಳಿಕ ಧ್ಯಾನದಿ ಜಯ ಜಯ ಗಿರಿಜಾವರ ಕೃಪಾಕರ ಜಯ ಶರ್ವ ಪರಮೇಶ್ವರ ಜಯ ಜಯ ಗಿರಿಜಾವರ ಕೃಪಾಕರ ಜಯ ಶರ್ವ ಪರಮೇಶ್ವರ ಜಯತು ಜಯತಾಕ್ಷನೇ ಜಯತು ಪರಾತ್ಪರ ಜಯ ವಿಷಮಾಕ್ಷನೇ ಜಯತು ಪರಾತ್ಪರ ಭಯದಲ್ಲಿ ನುಡಿಪೆನು ದಯದಲ್ಲಿ ತೊರೆಕರ ಜಯ ಜಯ ಗಿರಿಜಾವರ ಕೃಪಾಕರ ಜಯ ಶರ್ವ ಪರಮೇಶ್ವರ ಶಂಕರ ಕಟಿಧರ ಶಿವನೇ ಶಂಕರ ದೇವಾ ಶಂಕರ ಜಯ ಜಯ ಎಂತೆಂತಹ ಘನ ಸಾಧನೆಗಳನ್ನು ಮಾಡಿದವ ಈ ಅರ್ಜುನ. ನಾಗಲೋಕದವರು ಭೀತಗೊಳ್ಳುವ ಸ್ಥಿತಿ ನಿರ್ಮಾಣ ಮಾಡಿದ್ದೆ. ರಾಜಸೂಯಾಧ್ವರದಲ್ಲಿ ಉತ್ತರದ ಎತ್ತರದಿಂದ ದಕ್ಷಿಣಾವರ್ತದ ಕಟ್ಟಕಡೆಯ ಧನುಷ್ಕೋಟಿವರೆಗಿನ ಅಖಂಡಾರ್ಯಾವರ್ತದಲ್ಲಿ ತನ್ನತ್ತಾದ ಶೌರ್ಯ ಸಾಹಸದ ಸಂಪುಟ ತೆರೆದಿದ್ದೆ. ಅಂತಹ ಮೂರು ಲೋಕದಲ್ಲಿ ತನ್ನತ್ತಾದ ಸಾಹಸದ ಅತ್ಯುತ್ತಮಲ್ಲ ಸಾಹಸಿ ಒಬ್ಬಾತ ಪಾರ್ಥ ಸಾಮಾನ್ಯ ಕೈರಾತನ ಕೈಯಿಂದ ಸೋಲುಣ್ಣುವ ಪರಿಸ್ಥಿತಿ ಬಂದೊದಗಿತು ಅಂತಾದರೆ ಹರಯನ್ನ ಪಾಲಿಗೆ ಮುನಿದನೆ, ಹರಿಯನ್ನ ಮೇಲೆ ಕಾರುಣ್ಯ ತೋರದಾದನೆ. ಇಲ್ಲ ಇಲ್ಲ, ನಾ ತಪ್ಪು ಮಾಡಿದೆ. ಎಷ್ಟೇ ದೊಡ್ಡವನಾದರೂ ಭಗವಂತನ ಮುಂದೆ ಸಾಮಾನ್ಯನೇ ಅಲ್ವೇ? ಎಷ್ಟೇ ದೊಡ್ಡ ಸಾಹಸಿಯಾದರೂ ಧನುರ್ವೇದದ ಸಾರಸರ್ವಸ್ವತ್ವಕ್ಕೆ ಅಧಿಷ್ಠಾತೃ ದೇವತೆಯಾದ ಸದಾಶಿವನನ್ನು ಅರ್ಚಿಸದೆ ಇಳಿದಂತಾದರೆ ಪರಾಭವವಲ್ಲದೆ ಗೆಲುವು ಸಾಧಿಸುವುದಕ್ಕೆ ಸಾಧ್ಯವೇ? ಆದ್ದರಿಂದಲೇ ನಾ ತಪ್ಪು ಮಾಡಿದೆ ಎನ್ನುವ ಪ್ರಜ್ಞೆ ನನಗಾಗುತ್ತಾ ಇದೆ. ಹಾಗಾದ ಕಾರಣವೇ ಮುಂದೆ ಬಂದಿದ್ದೇನೆ. ಹರಿಯುತ್ತಾ ಇರುವಂತಹ ಈ ನದಿ, ಇದರ ದಂಡೆಯಲ್ಲಿರುವಂತಹ ಮಳಲನ್ನೇ ಒಟ್ಟುಗೂಡಿಸಿದ್ದೇನೆ. ಹೊಯ್ಗೆಯನ್ನೇ ಭಕ್ತಿಯಿಂದ ಪಕ್ವಗೊಳಿಸಿದ್ದೇನೆ. ಭಗವಂತನನ್ನೇ ಧ್ಯಾನಿಸುತ್ತಾ ಪರಮೇಶ್ವರನ ಆ ಮಹಾಮಂತ್ರವನ್ನು ಉಚ್ಚರಿಸುತ್ತಾ ಅಣ್ಣನಿಂದ ಪ್ರಣೀತವಾದ ಬೇಜಾಕ್ಷರವನ್ನು ಸಂಸ್ತುತಿಸುತ್ತಾ ಪ್ರತಿಸ್ಮೃತಿಯನ್ನು ಸ್ಮೃತಿಯಲ್ಲಿ ನಿಲ್ಲಿಸುತ್ತಾ ಆ ಭಗವಂತನನ್ನು ಧ್ಯಾನಿಸಿ ಆ ಹೊಯ್ಗೆಯಿಂದಲೇ ಲಿಂಗವನ್ನು ಸ್ಥಾಪಿಸಿದ್ದೇನೆ. ಮಳಲ ಲಿಂಗವನ್ನು ಸ್ಥಾಪಿಸಿದ್ದೇನೆ. ಅತ್ತ ಇತ್ತ ನೋಡಿದಾಗ ಸುತ್ತ ಕಾಣುವುದು ಕಾಡು, ಕಾಟ ಸುಮಗಳನ್ನೇ ಕೊಯ್ದು ತಂದಿದ್ದೇನೆ. ಆ ತಿಳಿ ಜಲದಿಂದ ಅಭಿಷೇಕ ಮಾಡಿದ್ದೇನೆ. ಭಾವ ಭಕ್ತಿಯಿಂದ ಭವನನ್ನು ಅರ್ಚಿಸಿದ್ದೇನೆ. ಶಿವನನ್ನೇ ಪೂಜಿಸುತ್ತೇನೆ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ. ಈಶಲಾಲಿತು ಬದಲು ಮಾತೆ ಈಶಬರನನು ಗೆಲುವ ಶಕ್ತಿಯ ಮೋಸರಿಸದಿದ್ದೆನ್ನ ರಕ್ಷಿ ಮುದಿ ಸಮಯದಿ ಸಮಸ್ತ ದೇನಿಕಾಯವನ್ನು ಪರಿಪಾಲಿಸಬಲ್ಲ ಮಹಾದೇವ, ಹೇ ತ್ರಿಪುರಾರಿ, ಜಲಂಧರ ಮುಖ್ಯರಾದ ದೈತ್ಯ ವೃಂದವನ್ನು ಸಂಹರಿಸಿ ಲೋಕಧರ್ಮವನ್ನು ರಕ್ಷಿಸಿದವ, ಅನವರತ ನಿನ್ನನ್ನು ನನ್ನ ಹೃತ್ಕಮಲ ಕರುಣಿಕೆಯಲ್ಲಿ ಇರಿಸಿ ಅರ್ಚಿಸುತ್ತಾ ಇದ್ದೇನೆ ಭಗವಂತ. ಇದೋ ಇದೋ ನನ್ನ ಅರ್ಚನೆಗೆ, ನನ್ನ ತಪಸ್ಸಿಗೆ, ನನ್ನ ಸಂಸ್ತುತಿಗೆ ಫಲವುಂಟು ಅಂತಾದರೆ ಈ ಕಾಡ ಕೈರಾತನ ಕೈಯಿಂದ ನನ್ನ ಪಾಲಿಗೆ ಜಯವನ್ನು ಒದಗಿಸಿಕೊಡು ತಂದೆ, ಒದಗಿಸಿಕೊಡು. ನಮಃ ಶಿವಾಯ, ನಮಃ ಬಡ ಬಡ ನಾವು ಕಿರಾತ
ಹಾ ಪ್ರಮತ್ತನಾಗಿ ನಿಂತಿದ್ದೀಯ. ಆದರೆ ಒಂದು ತಪ್ಪು ಮಾಡಿದೆ ಎನ್ನುವ ಪ್ರಜ್ಞೆ ನನಗೂ ಮೂಡಿತು. ಓಹೋ ಈಶನ ಕುರಿತಾಗಿ ತಪಸ್ಸನ್ನು ಮಾಡುತ್ತಾ ಇದ್ದ ನಾನು ಈಶಾರ್ಚನೆಗೈಯದೆ ಕಿರಾತೇಶನಾದ ನಿನ್ನಲ್ಲಿ ಹೋರಾಟಕ್ಕೆ ಮುಂದಾದೆ. ಹಾ. ಈ ಕಾಲಕ್ಕಾಗುವಾಗ ಮತ್ತೊಮ್ಮೆ ಶಿವನನ್ನರ್ಚಿಸಿ ಶಿವನ ಭಜಕನಾಗಿ ಧನುರ್ವೇದದ ಅಧಿಷ್ಠಾತೃ ದೇವತೆಯನ್ನರ್ಚಿಸಿ ಎದ್ದು ನಿಂತಿದ್ದೇನೆ. ಹಾ. ನಿನ್ನಯ ಬಲವು ಎನ್ನೊಳಗುಂಟುಂತಾದರೆ ಮೃಡಾರ್ಚನೆಗೈದು ಮೃತ್ಯುಂಜಯನನ್ನರ್ಚಿಸಿ ಎದ್ದು ನಿಂತ ಧನಂಜಯ ಮಾಡು ಸಮರ. ಎರುದ ನೋಡಲು ನಿನಗೆ ಕೀರ್ತಿರ್ತನಿತ ಕುಸುಮಗಳಿರಲಿ ವ್ಯಾಧನ ಚಿರಸಿಲಿ ಕಂಡು ಬೆರಗಿನ ಮರದುಳಿದ ಏನಾಶ್ಚರ್ಯವಿದು. ಎದೆಯುಬ್ಬೆಸಿ ನಿಂತ ಕಿರಾತನ ಕೂಡೆ ಕಾಳಗ ಕೊಡುವಂತನ ಅವನ ಮುಂಭಾಗಕ್ಕೆ ಸಾಗಿದೆ ಅಂತಾದರೆ ಶಿವನೇ, ನಾನು ಅರ್ಚನೆ ಮಾಡಿದ್ದು ಪುಷ್ಪಾರ್ಚನೆ ಮಾಡಿದ್ದು ಶಿವಲಿಂಗಕ್ಕೆ, ಹೋಗಿ ನೋಡಿದ್ರೆ ಅವನ ತಲೆಯಲ್ಲಿ ಅವನ ಪಾದ ಮೂಲದಲ್ಲಿ ಈ ಲಿಂಗಕ್ಕೂ ಹೇಳಲಿಕ್ಕಾಗುವುದಿಲ್ಲ, ಹೇಳಲಾಗದು. ಓ ಹೋ ಹೋ ಪಾರ್ವತಿ, ಓ ಓ ಓ ನಮ್ಮ ಮಂದಿ ಏನ್ ಹಾಡು ಹಾಡ್ತಾರೆ ಈಗ? ಏನ್ ಹಾಡು ಹಾಡ್ಕತ್ತಾರ? ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಇನ್ನು ಹಾಡಕತ್ತಾರ. ಏನಂತ? ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಹಾ. ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಮ್ಮ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದೋ ಮಾದೇವ ನಿನ್ನ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಇವರಿಗೆ ಕಾಣಿಸ್ತದಲ್ಲ, ಹೌದು. ಅವನಿಗೆ ಹೇಗೆ ಕಾಣಿಸ್ತದೆ ನೋಡುವ. ಏನಿದು ಏನಿದು? ನರನು ಯೋಚಿಸುತ್ತ ಏನಿದ ಜರಿ ಏನಿದ ಜರಿ ಶಿವನೇ ಪರಿಗಿರುವೆ ನಿನ್ನೊಮ್ಮಿತ ನೀನು ತಿರದೆ ನಿರ್ಮಾಲ್ಯಗಳನ್ನು ಬೇರಿರಿಸಿ ಮಗುಳೆ ನಿರ್ಮಾಲ್ಯಗಳನ್ನು ಬೇರಿರಿಸಿ ನಿರ್ಮಾಲ್ಯಗಳನ್ನು ಬೇರೆ ಬೇರೆ ಇರಿಸಿದ್ದೇನೆ, ಮತ್ತೊಮ್ಮೆ ಶಿವಲಿಂಗಕ್ಕೆ ಅರ್ಚನೆ ಮಾಡಿದ್ದೇನೆ. ಪರಿಕಿಸಿದನವನುತ್ತಮ ಗದಿ 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 ಏನಿದು? ಪರಿಕಿಸಿದನವನುತ್ತಮ ಗದಿ ಗದಿ ಲಿಂಗಕ್ಕೆ ಅರ್ಚನೆ ಮಾಡಿದೆ ಅಂತಾದ್ರೆ ಅವನ ಅಂಗದಲ್ಲಿ ನಿಂತಿದೆ ಅಂತ. ನರನು ತಾನರ್ಚಿಸಿದ ಸುಮವನು ಮರಳಿ ಕಂಡನು ನರನು ತಾನರ್ಚಿಸಿದ ಸುಮವನು ಮರಳಿ ಕಂಡನು ನೋಡಿದೆ ಸುಮಗಳಿಲ್ಲದ ಬರಿಯ ಲಿಂಗವನು ಸುಮಗಳಿಲ್ಲದ ಬರಿಯ ಲಿಂಗ, ಮುಂದೆ ಕಾಣುವ ಮಹಾಲಿಂಗ. ಹರಿತನ ನಿತರ ಮೇಲೆ ಅರಿತೆ ಅನಿತರ ಮೇಲೆ ಸರ್ವೇಶ್ವರನು ಇವನೇ ಸನಾತನನು ಶಾಶ್ವತನು. ಈತನೆಂಬುದ ಇರದೆ ಮನದಲ್ಲಿ ಮರುಗುತ್ತ ತಪ್ಪು ಮಾಡಿದೆ ತನ್ನೊಳಿಂತೆಂದ ಶಿವನೇ ಹರಗರ ಸಾಕ್ಷಾತ್ ಪರಮೇಶ ನೀವನು ಹರಗರ
ಹರಕರ ಹರಕರ ತಲೆಗೇರಿ ನಿರ್ರಶ ನದಿ ಪಿತ್ತ ತಲೆಗೇರಿ ಭ್ರಮೆಯಾಯ್ತು ಗಡ ಮರುಳರ ಜಗದುಳಿರುಳಂತೆ ಮರುಳರ ಜಗದುಳಿರುಳಂತೆ ಹರಗರ 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 ಶಿವ 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 ತಪ್ಪು ಮಾಡಿದೆ ಈತನ್ಯಾರೆಂದರಿಯದೇ ನಾ ಹೋರಾಟ ಮಾಡಿದೆ. ಕಾಡಿನಲ್ಲಿ ಯೋಗಿಯಂತೆ ತಪಸ್ವೀಕರಿಸುತ್ತಾ ಇದ್ದವ ನಾನು. ಯೋಗೀಂದ್ರ ಸಖನಾದ ಯೋಗೀಶನ ಯೋಗ್ಯತೆಯನ್ನರಿಯದೆ ಹೋದೆನಲ್ಲ. ಮಳಲ ಲಿಂಗಕ್ಕೆ ಪತ್ರ ಪುಷ್ಪಾದಿಗಳನ್ನರ್ಚಿಸಿ ಪೂಜೆ ಮಾಡಿ ತಿರುಗಿ ನೋಡಿದ್ರೆ ಲಿಂಗ ಬರಿದಾಗಿದೆ. ಹೂವೆಲ್ಲವನ ಎರಡೆರಡು ಸಲ ಈ ತೆರನಾದ ಅರ್ಚನೆ ಮಾಡಿದೆ. ಆದರೆ ಹೂವೆಲ್ಲವನ ಕೊರಳಲ್ಲಿ ಉಂಟು. ನಾ ಮಾಡಿದ ಯಾವ ಘಾತವೂ ಅವನಿಗೆ ತಾಗುತ್ತಾ ಇಲ್ಲ ಅನ್ನುವುದರ ಅರ್ಥ ಇದು ನನ್ನ ಬದುಕಿನ ಪರೀಕ್ಷೆಯ ಕಾಲ ಅಂತ ನಾ ಅರ್ಥ ಮಾಡಿಕೊಂಡೆ. ಅರಿಯದೇ ಹೋದೆ. ಹೊರಗೆ ನೋಡುವುದಲ್ಲ ಒಳಗೆ ನೋಡಬೇಕು ಅಂತ ಆಡಿದ್ದದನ್ನೇ. ಕಣ್ಣ ತೆರೆದು ನೋಡು, ಒಳಗಣ್ಣ ತೆರೆದು ನೋಡು. ಒಳಗಣ್ಣು ತೆರೆಯದೇ ನಾ ಈ ತೆರನಾಗಿ ಹೋದೆ. ನನ್ನಿಂದಾದ ತಪ್ಪಿಗೆ ಏನು ಪ್ರಾಯಶ್ಚಿತ? ಆದ್ದರಿಂದ ಇವನೇ ಸಾಕ್ಷಾತ್ ಪರಶಿವ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಭಕ್ತನಾದ ಪಾರ್ಥನ ಅಂತರಂಗವನ್ನು ಅಂತಸತ್ವವನ್ನು ಪರೀಕ್ಷಿಸುವುದಕ್ಕೆ ಬೇಕಾಗಿ ಈ ತೆರನಾಗಿ ಬಂದಿದ್ದಾನೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಸೋತರೆ ನಾ ಶಿವ ಪ್ರಭೆಗಲ್ವೇ, ಶಿವಮೂರ್ತಿಗಲ್ವೇ. ಆದ್ದರಿಂದ ನನ್ನ ತಪ್ಪನ್ನು ನಾ ಒಪ್ಪಿಕೊಳ್ಳಬೇಕಾದದ್ದು ಕರ್ತವ್ಯ. ಅವನಲ್ಲೇ ಯಾಚಿಸಿಕೊಳ್ಳುತ್ತೇನೆ. ಪ್ರಭೋ ಪಾರ್ಥನನು ಕಂತುಕರು ಕಾಣುತ್ತೈದಿ ಕಾರುಣ್ಯದೊಳೋ ತಾಂಬುವುದೇ ಪಂಚಾನನ ಇಂತೆಂಬುದ ತಾನೇ ತೋರಿದವು ನರಗೋ ಅಯ್ಯ ಹುಡುಗ, ನಿನ್ನ ಅಂತರಂಗದಲ್ಲಿರುವಂತಹ ಭಾವ ಏನು ಎನ್ನುವುದನ್ನು ಅರಿತುಕೊಂಡಿದ್ದೇನೆ. ಆದಿಕಿರಾತ ಸ್ವರೂಪಿಯಾದಂತಹ ನಾನಾರು ಎನ್ನುವುದನ್ನು ನಿನ್ನ ಬೋಧಚಕ್ಷುಗಳಿಂದ ಕಾಣುವಂತಹ ಮಹಾ ಸೌಭಾಗ್ಯವನ್ನು ಇದೋ ನಿನಗೆ ಕರುಣಿಸ್ತಾ ಇದ್ದೇನೆ. ನೋಡು ನೋಡು ನೋಡು, ನಾನು ಯಾರು ಎನ್ನುವ ಹಾಗೆ. ಜನ ಪೋಷ ಜಯ ಸರ್ಪಭೂಷ ಜಯ ಜಯ ಶೈಲ ತನುಜೆ ಜಯ ಭಯ ವಿನಾಶ ಜಯ 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 ಸಚಿದಾನಂದ ಜಯ ಪ್ರಮಥ ಜಯ 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 ಕಪಾಲ ಬಾಲ ಜಯ ಜಯ ಶಂಕರ ಶಶಿಧರ ಜಯ ಜಯ
ವಿಶ್ವೇಶಾಮರವಲ್ಲಭ ಪಾರ್ಥ, ಶಿವಶಂಕರ ಸರ್ವಾತ್ಮ ನೀಲಕಂಠಾಯ ನಮೋಸ್ತುತೆ. ಓ ಪ್ರಭೋ, ಏನು? ಇಂದ್ರಕೀಲದಲ್ಲಿ ನನಗೊಂದು ಪ್ರತೀಕ್ಷೆ ಇತ್ತು. ಹಾ, ಅದುವೇ ಶಿವನ ನಿರೀಕ್ಷೆ. ಅಂತಹ ಶಿವನನ್ನು ಈಕ್ಷಿಸಬೇಕು ಅಂತ ಬಂದ್ರೆ ಹಾ. ಶಿವ ಕುಟುಂಬವೇ ಇಲ್ಲಿ ಕಾಣುವುದಕ್ಕೆ ಸಿಗುತ್ತದೆ ಅಂತ ನಾ ಭಾವಿಸಿರ್ಲಿಲ್ಲ. ಕೇವಲ ನಾನು ಮಾತ್ರ ರೂಪಾಂತರ ಹೊಂದಿದ್ದಲ್ಲ, ಎಲ್ಲ ಒಟ್ಟಿಗಿರುವವರು ಯಾರು ಅಂತ ಹೇಳುವುದು ಪ್ರಕಟ ಆಗಿದ್ದಾರೆ. ವೇಷಧಾರಿಗಳಿಗಾದರೂ ಗೌರವ ಕೊಡಬೇಕು ಎನ್ನುವ ಕಾರಣಕ್ಕೆ ನೀನೇ ವೇಷ ಮಾಡಿ ಬಂದೆಯಾ ಪ್ರಭು? ವೇಷ ಮಾಡಬೇಕು, ಎಲ್ಲಿ ಮಾಡಬೇಕು ಅಲ್ಲಿಯೇ ಮಾಡಬೇಕು, ಉಪದ್ರ ಆಗುವ ಹಾಗೆ ವೇಷ ಮಾಡಬಾರ್ದು. ಸಿಕ್ಕಲ್ಲಿ ಬೀದಿಯಲ್ಲಿ ವೇಷ ಮಾಡುವ ಶಿವ ನೀನಲ್ಲ. ಮರ್ಯಾದೆ ತೆಗೆಯುವ ವೇಷ ಮಾಡಬಾರದು, ವೇಷಕ್ಕೆ ಮರ್ಯಾದೆ ಕೊಡಬೇಕು. ನೀನು ಬೀದಿ ಶಿವನಲ್ಲ, ನೀನು ಆದಿ ಶಿವ ಅಂತ ಕಾಣಿಸಿದೆ. ಹೌದು ಶಿವನೇ, ಹಾ. ನಿನ್ನನ್ನು ಕಂಡಲ್ಲಿಗೆ ಸಂತೋಷವಾಯಿತು. ಸರಿ. ಇಂದ್ರಕೀಲವೆನ್ನುವ ಪವಿತ್ರ ಕ್ಷೇತ್ರ ಬಿಡು. ಹಾ. ಇಲ್ಲಿ ನಾ ಆಯ್ಕೆ ಮಾಡಿದ ತಲ ಇದು, ನನ್ನ ತಪಸ್ಸಿನ ತಲ. ಆಹಾ. ಸುತ್ತಲೂ ಇರುವ ಈ ಕಾಡು ಇದನ್ನು ಪಾಡಿ ಅಂತ ಸಾಮಾನ್ಯ ಭಾಷೆಯಲ್ಲಿ ಹೇಳುವುದು. ಹಾ. ತಲ ಪಾಡಿ. ಹಾ. ಇಲ್ಲಿ ಶಿವ ಪಾರ್ವತಿಯರು ಹಾ. ನಿನ್ನನ್ನು ಲಿಂಗರೂಪದಿಂದ ಕಾಣುತ್ತಾರೆ ಪ್ರಭು. ಬದುಕಿನಲ್ಲಿ ಇದುವರೆಗೆ ಕತ್ತಲಲ್ಲಿ ನೀನಿದ್ದೆ, ಯ- ಆ ಕತ್ತಲಿನ ಕಟ್ಟೆಯ ಆವರಣದಲ್ಲಿಯೇ ನೀನಿದ್ದೆ. ಆ. ಬಹುಶಃ ನನ್ನನ್ನು ಕಂಡ ಮೇಲೆ ನಿನಗೆ ದಿನೇಶನ ಬೆಳಕೇ ಬಿತ್ತು ಅಂತಾಯಿತು. ಸತ್ಯ. ಹಾಗಾಗಿ ಆ. ಕಾವಳಕಟ್ಟೆ ಎನ್ನುವುದು ಮೊಳಗಿ ದಿನೇಶ ಬೆಳಗಿದ ಅಂತ ಇದನ್ನು ತಿಳಿಯುವ ನಾವು. ಆದರೆ ಚಂದ್ರವಂಶೀಯನಾದ ನಾನು ಬೆಳಗುವುದಕ್ಕೆ ಆ. ಸದಾಶಿವನ ದರ್ಶನ ಆ. ನಾ ಸಂಕಲ್ಪಿಸಿದ ತಲಪಾಡಿಯಲ್ಲೇ ಆಯಿತಲ್ಲ. ಓಹೋ. ನಿನ್ನನ್ನು ಕಾಣುವಾಗ ನನಗಾದ ಆನಂದ ಏನು ಬಲ್ಲೆಯ ಪ್ರಭು? ನಾನು ಕಂಡದ್ದು ಶಿವನನ್ನು ಮಾತ್ರ ಅಲ್ಲ, ಆ. ಶಿವನ ಜೊತೆಯಲ್ಲಿ ಪಾರ್ವತಿಯನ್ನು, ಹಾ. ಲಿಂಗರೂಪಿಯಾದ ದುರ್ಗೆ, ಹೌದು. ಲಿಂಗರೂಪನಾದ ಶಿವನೊಂದಿಗೆ ಯಾವತ್ತಿದ್ರೂ ಅವಳು ಮನೋಮಯಿ. ನೀವು ಇಬ್ಬರೇ ಅಲ್ಲ, ಆ. ಒಟ್ಟಿಗೆ ಗಣಪತಿ, ವೀರಭದ್ರ, ಜೊತೆಯಲ್ಲಿ ವೀರಭದ್ರ. ಹೌದು. ಎಂತಹ ಪವಿತ್ರ ಕ್ಷೇತ್ರವಾಯಿತು ಪ್ರಭೋ ಇದು. ಓಹೋ. ಇಂತಹ ದಿವ್ಯ ಕ್ಷೇತ್ರದಲ್ಲಿ ದಿವ್ಯ ಮೂರ್ತಿಗಳಾದ ನಿಮ್ಮನ್ನು ಕಂಡಲ್ಲಿಗೆ ಆ. ಧನ್ಯನಾದೆ ಧನ್ಯನಾದೆ ಧನ್ಯನಾದೆ. ಇಷ್ಟು ಭಾವಭಕ್ತಿಯಿಂದ ಅಷ್ಟು ದೂರದಿಂದ ನೀ ಬಂದೆ ಅಂತಾದ್ರೆ ಆ. ನಿನ್ನ ಬಗ್ಗೆ ನಾನು ಆಲೋಚಿಸಬೇಡುವ. ಏನು? ಘನಪರಾಕ್ರಮಿ ಕೇಳು, ಮನದಿ ಬೆದರದಿರು, ಇನಿಸಿಲ್ಲದೆ ಮಗಿ ಕುಕ ಕುಕ ಗಣಪತಿಗಳಾಣೆ, ನಿನ್ನ ಮೂದಲೆ ಎನಗೆ ಸನ್ನುತ ನಮಸ್ಕಾರ, ನಿನ್ನ ಮೂದಲೆ ನನಗೆ ಸನ್ನುತ ನಮಸ್ಕಾರ. ನಿನ್ನ ದುರವರ್ತನೆಗಳಿಂದು ನೀವನದಿ, ನಿನ್ನ ದುರವರ್ಚನೆಗಳಿಂದು ನೀ ಮನದಿ. ಬೆಚ್ಚದಿರು ಬೆದರದಿರು ಮೆಚ್ಚಿದೆನು ಮನದಿರವ, ಬೆಚ್ಚದಿರು ಬೆದರದಿರು ಮೆಚ್ಚಿದೆನು ಮನದಿರವ. ಉಚ್ಚರಿಪುರೆಯುವನ ದಕ್ಷಿಣಾತ್ಮಕನು, ಘನಪರಾಕ್ರಮಿ ಕೇಳು ಮನದಿ ಬೆದರದಿರು, ಬೆದರದಿರು. ಪಾರ್ಥ, ಸ್ವಾಮಿ, ಈ ಶಂಕರ ಯಾವತ್ತಿದ್ದರೂ ಕೂಡ ಕಿಂಕರರ ಪಾಲಿಗೆ ಅಭಯಂಕರನಾಗಿಯೇ ಇರುವವ. ಓಹೋ. ಹಾಗಾದದ್ದರಿಂದಲೇ ಬೇಡಿ ಬಂದಂತಹ ಭಕ್ತರಿಗೆ ಅಭಯವನ್ನೀಯುವ ಮಹಾಶಿವನಾಗಿ, ನೀನಂದ ಹಾಗೆ ಆದಿಶಿವನಾಗಿ ಆ. ನಿನ್ನ ಸತ್ವ ಪರೀಕ್ಷೆಯನ್ನು ಮಾಡಿ ಈ ಹೊತ್ತು ಪ್ರಸನ್ನ ಕಾಲದಲ್ಲಿ ಪ್ರಸನ್ನ ರೂಪದಲ್ಲಿ ನಿನಗೆ ದರ್ಶನವನ್ನಿತ್ತಿದ್ದೇನೆ. ಓಹೋ. ಪಾರ್ವತಿ ಸಹಿತವಾಗಿ ನಿನಗೆ ದರ್ಶನವನ್ನಿತ್ತಂತಹ ಈ ಸ್ವರೂಪದಲ್ಲಿ ನಾನು ಆನಂದವನ್ನ ಆತುಕೊಂಡೆ. ನನ್ನ ಸತ್ವ ಪರೀಕ್ಷೆಯಲ್ಲಿ ನೀನು ಉತ್ತೀರ್ಣನಾದೆ. ನೀ ಆನಂದವಂತೆ ಪ್ರಭು, ಆದ್ರೆ ನಾನು ಅಪರಾಧಿ ಎನ್ನುವ ಪ್ರಜ್ಞೆ ನನಗೆ ಕಾಡ್ತಾ ಇದೆ. ಅಂತರಂಗದಲ್ಲಿ ನೀನಂತಹ ನೋವನ್ನು ಇರಿಸಿಕೊಳ್ಳಬೇಕಾದ ಅಗತ್ಯವೇ ಇಲ್ಲ. ಯಾಕೆ ಗೊತ್ತೇ? ಅರ್ಚಿಸಬೇಕಾದ ಕೈಗಳಲ್ಲಿ ಹೊಡೆದೆ ಪ್ರಭು. ನಿಂದನೆ ಎನ್ನುವುದು ನಿಜವಂದನೆ ಅಂತ ನಾ ಸ್ವೀಕರಿಸಿದ್ದೇನೆ. ನಿನ್ನ ಮೂದಲಿಕೆಯಲ್ಲಿ ನನ್ನ ನಿಜವಾದಂತಹ ಸ್ತುತಿ ಉಂಟು ಅಂತ ನಾ ಭಾವಿಸ್ತೇನೆ. ಓಹೋ. ನೀನು ಆಘಾತವನ್ನು ಕೊಟ್ಟಾಗ ಒಂದೊಂದು ಆಘಾತವೂ ಕೂಡ ನನಗೆ ಒಂದೊಂದು ಆರತಿ ಎತ್ತಿದಷ್ಟು ಸಂತೋಷ ಆಯಿತು. ಓಹೋ. ತಿಳಿದು ಮಾಡಿದ ಅಪರಾಧವಲ್ಲವಾದದ್ದರಿಂದ ಅಭಯ ಹಸ್ತವನ್ನು ಮೇಲೆತ್ತಿ ಈಗ ನಿನ್ನಲ್ಲಿ ಕೇಳ್ತಾ ಇದ್ದೇನೆ. ಏನು ಬೇಕು ಕೇಳು. ಅಭಯ ಪ್ರದಾನವನ್ನು ಮಾಡಿದ್ದೇನೆ, ವರ ಪ್ರದಾನವನ್ನು ಮಾಡ್ತೇನೆ. ಶರಣನೋಮಿ ಪ್ರೇಮವುಳ್ಳಡೆ, ಕರುಣಿತೈ ಪಾಶುಪತ ಚರವನು, ಕರುಣಿತೈ ಪಾಶುಪತ ಶರವನು, ಮರಳಿ ಮಾತೆ
ಶರಣ ಜನ ಸಂಜೀವ. ಓ ಭಗವಂತ, ಓ ಶರಣನಂಬಿ ಕರುಣೆ ನಿನಗೆ ಉಂಟು ಅಂತಾದರೆ ಆ ಲೋಕದಲ್ಲಿ ನಿನ್ನನ್ನೇ ಶರಣ ಭಾವದಿಂದ ಸಂಸ್ತುತಿಸುವ ಭಜಕ ವೃಂದ ಉಂಟು ಪ್ರಭು. ಹಾ ಎಲ್ಲಿ ಉತ್ತಮವಾದದ್ದುಂಟು ಅಲ್ಲಿ ಕೆಟ್ಟದು ಇದ್ದೇ ಇರುತ್ತದೆ. ಹಾ ಎಲ್ಲಿ ಕತ್ತಲೆ ಉಂಟು ಅಲ್ಲಿ ಆಗಬೇಕಾದದ್ದು ಬೆಳಕಿನ ವ್ಯವಸ್ಥೆ. ಹಾ ಸಮಗ್ರವಾದ ಭರತ ಕಂಡ ದುಷ್ಟರಿಂದ ಮೆರೆಯುತ್ತಾ ಉಂಟು ಪ್ರಭು. ಓಹೋ ಕಡಿದಷ್ಟು ಚಿಗುರುವ ದುಷ್ಟ ವೃಕ್ಷಗಳು, ಹಾ ಕೆಡದಷ್ಟು ಮೇಲೆದ್ದು ನಿಲ್ಲುವಂತಹ ದುಷ್ಟ ಹಿಂಸ್ರಕ ಪಶುಗಳಂತೆ ಆ. ಪಾಶವೀಕೃತ್ಯವನ್ನು ಮಾಡುವಂತಹ ದುಷ್ಟರು ಇಂದು ಈ ನೆಲದಲ್ಲಿ ಹುಟ್ಟುತ್ತಾ ಇದ್ದಾರೆ ತಂದೆ. ಆ. ಅಂತಹವರನ್ನು ದಮನಿಸಬೇಕು ಅಂತಿದ್ರೆ ಸಾಮಾನ್ಯ ಅಸ್ತ್ರ ಸಾಕಾಗ್ಲಿಕ್ಕಿಲ್ಲ. ಓ. ಇನ್ನು ಏನಿದ್ರೂ ನಾವು ನಮ್ಮದನ್ನೇ ದೊಡ್ಡದು ಮಾಡಬೇಕಾಗುತ್ತದೆ ಪ್ರಭು. ಯಾವ ದೇಶದಲ್ಲಾಗಲಿ ಯಾವುದೇ ವ್ಯಕ್ತಿಯಲ್ಲಾಗಲಿ ಆ, ಪ್ರಾಬಲ್ಯ ಅಸ್ತ್ರದ ಮೂಲಕವಾಗಿ ಶಸ್ತ್ರದ ಮೂಲಕವಾಗಿ ಉಂಟು ಅಂತಾದ್ರೆ ಪರಕೀಯರು ಸ್ವಲ್ಪ ಆ ಅಭಿಯೋಗ ಮಾಡುವಾಗ ಸ್ವಲ್ಪ ಹೆದರ್ತಾರೆ. ಆದ್ದರಿಂದ ನಮ್ಮಲ್ಲಿ ಉಂಟು, ನಮ್ಮದ್ದೇ ಉಂಟು, ನಮ್ಮವದ್ದೇ ಉಂಟು ಆ. ಅಂತ ಕಾಣಿಸಬೇಕು ಅಂತಿದ್ರೆ ಆ. ಅದಕ್ಕೆ ಪಶುಪತಿಯಾದ ನಿನ್ನ ಅನುಗ್ರಹವೇ ಬೇಕು. ಸರಿ. ಆದ್ದರಿಂದಲೇ ದುಷ್ಟಮತನಕ್ಕೆ ಮುಂದೆ ನನಗಾಗಿ ಆ. ನೀನು ಆ. ಪಾಶುಪತವೆಂಬ ಮಹಾಸ್ತ್ರವನ್ನು ದಯಪಾಲಿಸುವೆಯಾ ತಂದೆ? ಮಗು, ನಿನ್ನ ಆಶಯ ಏನು ಎನ್ನುವುದನ್ನು ಮನೋಮಯಿಯಾಗಿ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಆ. ಮುಂದೆ ಬರುವಂತಹ ಮಹಾದುರದಲ್ಲಿ ನಿನಗೆ ಒದಗುವಂತಹ ದಿವ್ಯಾಸ್ತ್ರವಾಗಿ ನಿನಗೆ ಪಾಶುಪತವೇ ಬೇಕು ಅಂತ ಯಾಚಿಸಿದೆ. ಖಂಡಿತವಾಗಿ ಅದನ್ನು ನಾನು ಅನುಗ್ರಹಿಸ್ತೇನೆ. ಪಶುಪತಿಯಾದ ನನ್ನ ವೈಯಕ್ತಿಕವಾದ ಅಸ್ತ್ರವೇ ಪಾಶುಪತ. ಆ ದಿವ್ಯಾಸ್ತ್ರವನ್ನು ಪ್ರದಾನ ಮಾಡುವುದರ ಜೊತೆಯಲ್ಲಿ ಅದರದ್ದಾದಂತಹ ಒಂದು ದಿವ್ಯ ಮಂತ್ರವೆನ್ನುವುದೇನುಂಟು ಅದನ್ನು ನಿನ್ನ ಕಿವಿಯಲ್ಲಿ ನಾ ಉಪದೇಶಿಸ್ತೇನೆ. ಅದರ ಜೊತೆಯಲ್ಲೇ ಹೇಳ್ತಾ ಇದ್ದೇನೆ, ನೀನು ನನಗಿತ್ತಂತಹ ಒಂದು ಪ್ರಹಾರ ಆಗ ಉಂಟಲ್ಲ, ಅದು ಮುಂದೆ ನಿನ್ನ ಹೆಸರಿನಲ್ಲಿ ಲೋಕಕ್ಕೆ ಸ್ಥಾಯಿಯಾಗಿ ಉಳಿಯುತ್ತದೆ. ಹೇಗೆ? ಪಾರ್ಥ ಪ್ರಹಾರ. ಆ. ಇದು ಪ್ರತಿ ಶಿವಲಿಂಗದ ಮೇಲೆ ಮುಂದೆ ಕಾಣಿಸುವುದಕ್ಕುಂಟು. ಆ. ಎಲ್ಲ ಶಿವಲಿಂಗದ ಮೇಲೂ ಒಂದು ಪ್ರಹಾರದ ಗುರುತು. ಅದೇನು ಅಂತ ಕೇಳಿದ್ರೆ ಅದು ಪಾರ್ಥ ಪ್ರಹಾರ ಎನ್ನುವ ಹಾಗೆ ಲೋಕದಲ್ಲಿ ಪ್ರಸಿದ್ಧಿಯಾಗುತ್ತದೆ. ಓಹೋ. ಇದುವರೆಗೆ ಶಿವನಾಗಿ, ಶಂಕರನಾಗಿ, ಶಂಭುವಾಗಿ, ಮಹಾಲಿಂಗನಾಗಿ, ಆದಿಶಿವನಾಗಿ, ಆದಿ ಕಿರಾತನಾಗಿ ಬೇರೆ ಬೇರೆ ರೂಪಗಳಿಂದ ನಾನು ಬೇರೆ ಬೇರೆ ಹೆಸರುಗಳಿಂದ ಪ್ರಪಂಚದಲ್ಲಿ ಕರೆಸಿಕೊಂಡವ. ಇನ್ನು ಮುಂದೆ ಇನ್ನೂ ಒಂದು ಹೆಸರಾಗ್ತದೆ. ನನ್ನ ಶಿರಸ್ಸಿಗೆ ನೀನು ಆ ಮಲ್ಲಿಗೆಯ ಹೂವನ್ನಿರಿಸಿ ಅರ್ಚಿಸಿದೆ. ಇನ್ನು ಮೇಲ್ಕಾಲಕ್ಕೆ ಮಲ್ಲಿಕಾರ್ಜುನ ಎನ್ನುವಂತಹ ಹೆಸರು ನಿನ್ನಿಂದಾಗಿ ನನಗೆ ಕೊಡಲ್ಪಡ್ತದೆ. ಈಗ ನಾನು ಕೊಟ್ಟದ್ದು ನಿನಗೆ ಪಾಶುಪತ, ಅದರ ಉಪಸಂಹಾರಾದಿ ಸರ್ವ ವಿಧಿವಿಧಾನಗಳು. ನಾನು ಕೊಟ್ರೆ ಅಷ್ಟೇ ಸಾಕಾಗುವುದಿಲ್ಲ, ಅವಳ ಮುಖ ನೋಡಂತೆ. ದೇವರೇ, ಓ. ಶಿವನಾಗಿ ನೀವು ಕೊಟ್ಟಿದ್ದೀರಿ, ಆ. ನಿಮಗೊಂದು ಹೆಸರೇ ಸೃಷ್ಟಿಯಾಯಿತು. ಹೌದು ಮಹಾತಾಯಿಯಲ್ಲಿ ದುರ್ಗೆ ಅಂತ ನಾವು ಆರಾಧಿಸುವವರು. ಹೌದು ಕೂಷ್ಮಾಂಡ ಅಂದ್ರೆ ಸೃಷ್ಟಿಕಾರಿಣಿ ಅಂತ ಅರ್ಥ. ಹೌದೌದು. ಕೂಷ್ಮಾಂಡ ರೂಪಿಣಿ ಹಾ. ಅಮ್ಮ ಭಗವತಿ, ನಿಮ್ಮ ಮುಖ ನೋಡುವುದು ಮಾತ್ರ ನಾನು ಕೊಡುವ ಮನ ತಾಯಿಯಾಗಿ ನೀ ಮಾಡಬೇಕು. ಕೇಳಬೇಕಾಗಿಲ್ಲ. ಕರೆದೋ ಕರುಣಾದೋಳಂಜನ ಕರೆದೋ ಕರುಣದೋಳಂಜನ ಇರದೆ ಕೊಟ್ಟದರವೆಲ್ಲ ಅರುಗಲ ಗದೆಗೆ ಮಣಿಯುತ್ತಲೇ ಮತ್ತೆ ರಗಿ ಕರೆದು ಕರುಣದೋಳಂಜನ ಪಾರ್ಥ, ಅಮ್ಮ, ನೀ ಏನನ್ನು ಸಂಕಲ್ಪಿಸಿದೆಯೋ ಸ್ಥಾಪಿಸುವುದಕ್ಕೆ ಹೊರಟಂತಹ ನೀನು ಅದನ್ನು ಪಡೆಯುವಲ್ಲಿ ಮುಂದಾದೆ. ಧರ್ಮ ರಕ್ಷಣೆಗಾಗಿ ನಿಂತವನು ನೀನು. ಧರ್ಮ ಎನ್ನುವಂತಹ ಗೋವಿನ ಹಾಲನ್ನು ಕರೆಯಬೇಕಾದವನು ನೀನು. ಅದನ್ನು ಕರೆದು ಮತ್ತೆ ಜಗತ್ತಿಗೆ ವ್ಯಾಪಿಸಬೇಕಾದವನು ನೀನು. ಅದಕ್ಕಾಗಿಯೇ ನಿನ್ನನ್ನು ಕರೆದು ನಿನಗೆ ನಾ ಕೊಡುವಂತಹ ಅಸ್ತ್ರ ಏನಮ್ಮ ಅದು? ಇದುವೇ ಅಂಜನಾಸ್ತ್ರ. ಈ ಒಂದು ಅಸ್ತ್ರದಿಂದ ಮುಂದೊಂದು ದಿನ ನಿರ್ಣಾಯಕವೂ ಆಗಬಹುದು. ಹೌದೇ? ನಿಮ್ಮವರಿಗೆ ಅದರಿಂದ ಒಂದು ಸ್ಥಾಪಿಸುವಂತಹ ಸ್ಥಿತಿ ಲಭ್ಯವಾದೀತು ಎನ್ನುವಂತಹ ಉದ್ದೇಶವನ್ನಿರಿಸಿಕೊಂಡೇ ಈ ಕಾಲ
ಕಾಲಕ್ಕಾಗುವಾಗ ನಿನಗೆ ಅಂಜನಾಸ್ತ್ರವನ್ನು ಪ್ರದಾನ ಮಾಡ್ತಾ ಇದ್ದೇನೆ, ಸ್ವೀಕರಿಸು. ಧನ್ಯೋಸ್ಮಿ, ಸ್ವೀಕರಿಸಿದ್ದೇನಮ್ಮ. ಪಾರ್ಥ, ಪ್ರಭು, ಮುಂದೆಯೂ ನಿನ್ನಿಂದ ಲೋಕದಲ್ಲಿ ಅನೇಕ ಕಾರ್ಯಗಳಾಗುವುದಕ್ಕುಂಟು. ಈ ಜಾಗಕ್ಕೆ ಬಂದಂತಹ ಹೊತ್ತಿನಲ್ಲಿ ದೇವೇಂದ್ರನೇ ಬಂದು ನಿನಗೊಂದು ಸೂಚನೆಯನ್ನು ಕೊಟ್ಟಿದ್ದಾನಲ್ಲ, ನಿನ್ನಿಂದ ಮುಂದೆ ಮೇಲ್ಲೋಕವಾದಂತಹ ಸ್ವರ್ಗದಲ್ಲಿಯೂ ಬೇಕಾದ ಕಾರ್ಯಗಳೆಲ್ಲ ಆಗುವುದಕ್ಕುಂಟು. ಸರಿ. ಈ ಪ್ರಸಂಗ ಎನ್ನುವುದು ಹೀಗೆ ನಡೆಯಬೇಕು ಎನ್ನುವುದು ನನ್ನ ಸಂಕಲ್ಪ. ಸರಿ. ಅದನ್ನು ಇಂದ್ರಕೀಲಕ ಅಂತ ಬೇಕಾದ್ರೆ ಕರೆಯಲಿ, ಶಿವ ಸಂಕಲ್ಪ ಅಂತಲೇ ಕರೆಯು, ಶಬರಾರ್ಜುನ ಅಂತ ಹೇಳಿ, ಅದೆಲ್ಲವನ್ನು ಮೀರಿ ಶಬರ ರೂಪದ ಶಂಕರನ ವಿಲಾಸ ಇದು. ಒಳ್ಳೆಯದು. ಹಾಗಾಗಿ ಶಬರ ಶಂಕರ ವಿಲಾಸ ಮೇಲೆ ಯಾವನಾದವನು ಈ ಪುಣ್ಯಪ್ರದವಾದ ಕಥೆಯನ್ನು ಕೇಳ್ತಾನೋ, ಅದನ್ನು ಕೇಳ್ತಾರೋ ಆಸ್ವಾದಿಸ್ತಾರೋ, ಯಾರದನ್ನು ಮಾಡುವುದಕ್ಕೆ ಅನುವು ಮಾಡಿಕೊಡ್ತಾರೋ ಅಂಥವರಿಗೆಲ್ಲ ನನ್ನ ಅಭಯವೆನ್ನುವುದಿರ್ತದೆ. ಖಂಡಿತವಾಗಿ ಅವರ ದುರಿತಗಳು ದೂರಾಗಿ ಅವರ ಬದುಕಿನಲ್ಲಿ ಸ್ಥಿರವಾದಂತಹ ಸಂಪತ್ತು, ಕೀರ್ತಿ ಲಾಭವೆನ್ನುವುದು ಒದಗುತ್ತದೆ. ಲೋಕಕ್ಕೆ ಮಂಗಳವಾಗಲಿ. ಭದ್ರಂ ಶುಭಂ ಮಂಗಲಂ. ಬಂಧುಗಳೇ, ಇದುವರೆಗೆ ಶಬರಶಂಕರ ವಿಲಾಸ ಎನ್ನುವ ಈ ಪುಣ್ಯಪ್ರದವಾದ ಆಖ್ಯಾನ ನವರಾತ್ರಿಯ ಈ ಶುಭ ಅವಸರದಲ್ಲಿ ಪುಣ್ಯಕ್ಷೇತ್ರದಲ್ಲಿ ಅನಾವರಣಗೊಂಡಿತು. ಈ ಕಾರ್ಯಕ್ರಮಕ್ಕೆ ನಮಗೆ ಪ್ರಾಯೋಜನೆಯನ್ನು ಕೊಟ್ಟವರು ಶ್ರೀಮತಿ ಮತ್ತು ಶ್ರೀ ಗಣೇಶ್ ಬಳ್ಳಾಲ್ ಹೋಟೆಲ್ ವೃಂದಾವನ, ಶ್ರೀಮತಿ ಸುಪ್ರೀತಾ ಹಾಗೂ ಗಣೇಶ್ ಬಳ್ಳಾಲ್ ಹೋಟೆಲ್ ವೃಂದಾವನ ತೊಕ್ಕೊಟ್ಟು ನಮಗೆ ಸತತವಾಗಿ ಹಲವು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಪ್ರಾಯೋಜನೆಯಿಂದ ಪ್ರೋತ್ಸಾಹ ಕೊಟ್ಟು ನಡೆಸ್ತಾ ಬಂದಿದ್ದಾರೆ. ಕ್ಷೇತ್ರದ ವತಿಯಿಂದ ಅವರಿಗೆ ಗೌರವವನ್ನು ಸಲ್ಲಿಸಬೇಕು ಎನ್ನುವ ಹಾಗೆ ಸಂಕಲ್ಪಿಸಿದ್ದೇವೆ. ಶ್ರೀಯುತ ಡಾಕ್ಟರ್ ಮೋಹನ್ ದಾಸ್ ರೈ ಅವರು ಬಂದು ದಂಪತಿಗಳು ದಯಮಾಡಿ ವೇದಿಕೆಗೆ ಬರಬೇಕು, ನಮ್ಮ ಕ್ಷೇತ್ರದ ಒಂದು ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಶ್ರೀದೇವಿಯ ಶೇಷ ವಸ್ತ್ರವನ್ನು ಪ್ರದಾನ ಮಾಡುವುದರ ಮೂಲಕವಾಗಿ ಇವತ್ತಿನ ಪ್ರಾಯೋಜಕರಾದ ಶ್ರೀಮತಿ ಸುಪ್ರೀತಾ ಹಾಗೂ ಗಣೇಶ್ ಬಳ್ಳಾಲ್ ಹೋಟೆಲ್ ವೃಂದಾವನ ತೊಕ್ಕೊಟ್ಟು ಕಾರ್ಯಕ್ರಮಕ್ಕೆ ಪ್ರಾಯೋಜನೆಯನ್ನು ನೀಡುವುದರ ಮೂಲಕವಾಗಿ ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ. ಅವರ ಬದುಕಿನಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆಯುಷ್ಯ, ಆರೋಗ್ಯ ಶ್ರೀ ಕ್ಷೇತ್ರದ ನಮ್ಮ ಆರಾಧ್ಯ ಮಾತೆ ದುರ್ಗಾ ಪರಮೇಶ್ವರಿ ಹಾಗೂ ಪರಿವಾರ ದೇವರು ನೀಡಲಿ ಎನ್ನುವ ಹಾಗೆ ನಮ್ಮೆಲ್ಲರ ಪರವಾಗಿ ನಾವು ಬೇಡಿಕೊಳ್ತಾ ಇದ್ದೇವೆ. ಸರ್ವ ಸ್ವರೂಪಿ ಸರ್ವೇಶ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಗಿನೋ ದುರ್ಗೇ ದೇವಿ ನಮೋಸ್ತುತೆ. ಧರೆಯೋಳು ವರಕಟಿ ಹರುಷದಿ ಭಕ್ಷರ